ಜಿಪ್ ಜಿಪ್ಪು ಬೇಗ ಜಿಪ್ಪು ಜಿಪ್ಪು ಎಷ್ಟು ಜಿಪ್ಪು ಥ್ಯಾಂಕ್ ಯು. ಹಾಯ್ ಲೈಕ್ ಡನ್. ಥ್ಯಾಂಕ್ ಯು ಜರೀನಾ ಕಿಚನ್ ಅವರೇ, ವೆಲ್ಕಮ್. ನಿಮಗೆ ವೆಲ್ಕಮ್. ಊಟ ಆಯ್ತಾ ಜರೀನಾ ಕಿಚನ್? ಕಾಣ ಊಟ ಹಿಂದಿಯಾ ಕನ್ನಡವಾ? ಜರೀನಾ ಕಿಚನ್, ಜರೀನಾಸ್ ಕಿಚನ್. ಹಾಯ್, ವೆಲ್ಕಮ್. ಬ್ಲೂ 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 ಬ್ಲೂ. ಹೆಲೋ, ಇದ್ದೀರಾ? ಗಿಫ್ಟ್ ಬೇಕಾದರೆ ಬ್ಲೂ ಕೊಡ್ತೀನಿ ಆಯಿತಾ? ಟ್ರಾಫಿಕ್ ಇನ್ ಕನ್ನಡ. ಆಶಿಷ್ಟ ರಾಯ್, ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಟ್ರಾಫಿಕ್ ಇನ್ ಕನ್ನಡ ಪ್ಲೀಸ್ ಲೈಕ್ ಕೊಡಿ. ಲೈಕ್ ಕೊಟ್ರ ಟ್ರಾಫಿಕ್ ಕನ್ನಡ? ನಾನು ಬ್ಲೂ ಕೊಡ್ತೀನಿ, ಬೇಕಾದರೆ ಕನೆಕ್ಟ್ ಆಗ್ಲಿಕ್ಕೆ ಇದ್ರೆ ಬ್ಲೂ ಕೊಡ್ತೀನಿ. ಜರೀನವರೇ ಇದ್ದೀರಾ? ಜರೀನಾಸ್ ಕಿಚನ್ ಇದ್ದೀರಾ? ಟ್ರಾಫಿಕ್ ಅವರೇ ಇದ್ದೀರಾ? ಲೈಕ್ ಬ್ಲೂ ಬೇಕಾದರೆ ಕೊಡ್ತೀನಿ ನಿಮಗೆ. ಕನೆಕ್ಟ್ ಆಗ್ಲಿಕ್ಕೆ ಇದ್ರೆ ಬ್ಲೂ ಕೊಡ್ತೀನಿ. ಐಡಲ್ ಇರಬೇಡಿ, ಮೆಸೇಜ್ ಮಾಡಿ. ಹೆಲೋ, ಹಾಯ್, ವೆಲ್ಕಮ್. ತ್ರೀ ಮೆಂಬರ್ಸ್ ಇದ್ದೀರಾ? ನಿಮಗೆ ಯಾರಿಗಾದರೂ ಮೆಸೇಜ್ ಶೋ ಆಗ್ತಿಲ್ಲ ಅಂದರೆ ಪ್ಲೀಸ್ ನನ್ನ ವಿಡಿಯೋಗೆ ಒಂದು ಕಮೆಂಟ್ ಹಾಕಿ ಪ್ಲೀಸ್. ನನ್ನ ಚಾನಲ್ಗೆ ಹೋಗಿ ಕೊಡ್ತೀನಿ. ಶಾರ್ಟ್ಗೆ ಹಾಕಬೇಡಿ, ಇದಕ್ಕೆ ಹಾಕಿ. ಟ್ರಾಫಿಕ್ ಬ್ರದರ್ ಇದ್ದೀರಾ? ಟಾಪಿಕ್ ಜರೀನಾಸ್ ಕಿಚನ್. ತ್ರೀ ಮೆಂಬರ್ಸ್ ಇದ್ದೀರಾ? ಐಡಲ್ಲಿ ಬಂದು ಸಪೋರ್ಟ್ ಮಾಡಿ ಬನ್ನಿ. ಬ್ಲೂ ಕೊಡ್ತೀನಿ ಬನ್ನಿ, ನೀರು ಕೊಡೋಲ್ಲ ಚೂರು ಅಪ್ಪ, ನೀರು ಕೊಡೋದು ಚೂರು ಅಪ್ಪ, ಚೂರು ನೀರು ಕೊಡೋದು ಬೇಗ ಬನ್ನಿ ಜನರೇ. ನಿಮಗೆ ಶೋ ಆಗ್ತಿಲ್ಲ ಅಂದರೆ ನನಗೆ ಕಮೆಂಟ್ ಹಾಕಿ, ಹೋಗಿ ಕಮೆಂಟ್ ಮಾಡಿ, ಖಂಡಿತ ನಿಮಗೆ ಕೊಡ್ತೀನಿ ನಾನು. ಓಮ್ಮ ನೀರು ಕೊಡೋದು ಚೂರು ಈಗ ಅಮ್ಮ ವಿಚಾರಿಸಿ ಕೊರಮ್ಮ ಕುಲ್ ಜಿಪ್ ಪತಲ್ಲ. ಹೆಲೋ, ಹಾಯ್, ಪ್ಲೀಸ್ ಮೆಸೇಜ್ ಮಾಡಿ. ಐಡಲ್ಲಿ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. ನೋಡಿ, ನಿಮಗೆ ಬ್ಲೂ ಸಿಕ್ಕಿಲ್ಲ ಅಂದರೆ ಹೇಳಿ, ನಾನು ಬ್ಲೂ ಕೊಡ್ತೀನಿ. ಕಮೆಂಟಲ್ಲಿ ಹಾಕಿ. ಬಚ್ಚ ನೀರು ಕೊರು. ಬಚ್ಚ ನೀರು ಕೊರು. ಲೋಟ್ ಹಿಡ್ದೈತು ಕೊರು.
ಹೈಡಲ್ಲಿ ಇತ್ಕೊಂಡು ನೋಡಬೇಡಿ, ಬನ್ನಿ 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 ಜನರೇ ಬನ್ನಿ. ಯಾಕೆ ಏನಾಯಿತು? ಇನ್ಸ್ಪೈರಿಂಗ್ ಅವರು ಆಯ್ ಅಂತಿದ್ದಾರೆ. ಆಯ್ ವೆಲ್ಕಮ್ ವೆಲ್ಕಮ್ ಇನ್ಸ್ಪೈರಿಂಗ್ ಅವರೇ ವೆಲ್ಕಮ್. ಲೈಕ್ ಕೊಟ್ರಿಂದ ಲೈಕ್ ಕೊಡಿ, ಥ್ಯಾಂಕ್ ಯು ಸೋ ಮಚ್. ಯಾರಿಗೆಲ್ಲ ಮೆಸೇಜ್ ಶೋ ಆಗ್ತಿಲ್ಲ ಹೋಗಿ ನನ್ನ ID ಗೆ ಹೋಗಿ, ನನ್ನ ಇದರಲ್ಲಿ ಹೋಗಿ ಕಮೆಂಟ್ ಹಾಕಿ ಬನ್ನಿ. ಕಮೆಂಟ್ ಹಾಕಿ, ಖಂಡಿತ ನಾನು ಬ್ಲೂ ಕೊಡ್ತೀನಿ. ಸಂಜೆಗೆ ನಿಮಗೆ ಬ್ಲೂ ಸಿಗುತ್ತೆ. ಒಣಸಾಂಡೆ ಏವನೊಂದುಲ್ಲೇರು ಒಣಸಾಂಡೆ ಏನು ಬ್ಲೂ ಇದೆ ಪೂರ ಜಂತಲ್ಲ ಅಂಚಾದು ಅಂತೆ ಬಂಗಾಂಡು ಬ್ಲೂ ರಿಮೂವ್ ಮಲ್ಪೊಡಾನೆ ತಿಂಗಳು 2 ಸರ್ತಿ ಮಲ್ಪೊಡಿಗೆ ರಿಮೂವ್ ಬ್ಲೂ ಅಂಚ ಈರ್ನ ಒಣಸಾಂಡೆ ಇನ್ಸ್ಪೈರಿಂಗ್. ಪ್ಲೀಸ್ ಎಲ್ಲರೂ ಕಮೆಂಟ್ ಹಾಕಿ, ವಿಡಿಯೋಗೆ ಹೋಗಿ, ನಾನು ಅಲ್ಲಿಂದ ಬ್ಲೂ ಕೊಡ್ತೀನಿ. ಓಕೆ ಓಕೆ ಅಂತಿದ್ದಾರೆ. ಹೈಡಲ್ಲಿ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. ಒಣಸಾಂಡು ಎಂತಾದ ಸ್ಪೆಷಲ್? ಇನ್ಸ್ಪೈರಿಂಗ್ ಅವರೇ ಎಂಥ ಸ್ಪೆಷಲ್ ಇವತ್ತು? 5 ಮೆಂಬರ್ಸ್ ಇದ್ದೀರಾ. ಐಡಲ್ಲಿ ಇರಬೇಡಿ, ಬಂದು ಸಪೋರ್ಟ್ ಮಾಡಿ. ಬ್ಲೂ ಇಲ್ಲ ಅಂದರೆ ನನ್ನ ವಿಡಿಯೋಗೆ ಕಮೆಂಟ್ ಹಾಕಿ, ಖಂಡಿತ ಬ್ಲೂ ಕೊಡ್ತೀನಿ. ಹಾಂ ಜಿಪ್ಪು ಹಾಂ ಏನಾ చెప్పు చెప్పు ಚಂಡಿಂಡಲ್ಲ ಚಂಡಿಂಡು ಚಂಡಿಂಡು చెప్పు ಕೋರಿ ಸುಕ್ಕ ಟೊಮೆಟೊ ಸಾರು ಅಂದೆ. ಕೋರಿ ಸುಕ್ಕ ಮಲ್ದಾರೆ. 4 ಮೆಂಬರ್ ಸೈಡಲ್ಲಿ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ ಬನ್ನಿ. ನಿಮಗೆ ಬ್ಲೂ ಇಲ್ಲ ಅಂದರೆ ನನ್ನ ಚಾನಲ್ಗೆ ಹೋಗಿ. ಪೊಯ್ತಾನು ಯಾವ ಸೆಕೆ ಆತ ಬಿಡ್ಚಿ ಜಪ್ ಜಪ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸೂಪರ್ ಅಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನೋಡಿ ಯಾರೆಲ್ಲ ಐಡಲ್ ಇದ್ದೀರಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. ಯಾಕಂದರೆ ಬ್ಲೂ ಕೊಡ್ತೀನಿ ನಿಮಗೆ. ಅಲ್ಲಿ ನನಗೆ ಕಮೆಂಟ್ ಹಾಕಿ, ಶೋ ಆಗ್ತಿಲ್ಲ ಅಂದರೆ ಕಮೆಂಟ್ ಹಾಕಿ, ಖಂಡಿತ ಬ್ಲೂ ಕೊಡ್ತೀನಿ ಅಲ್ಲಿಂದ. ಏನೋ ಒಂದು ಕಾರಣದಿಂದ ಬ್ಲೂ ರಿಮೂವ್ ಮಾಡಿದೆ ಎಲ್ಲರದ್ದು. ಸೂಪರ್ ಸಪೋರ್ಟ್, ಥ್ಯಾಂಕ್ ಯು. ಯಶು ಸನ್ನಿತು ಬೆಂಡೆಕಾಯಿ, ಥ್ಯಾಂಕ್ ಯು. ತೊಂಡೆಕಾಯಿ ತೊಂಡೆಕಾಯಿ ಹೌದು. ಬದನೆಕಾಯಿ ಅದೇ ಬರುತ್ತಾ? ಹೀರೆಕಾಯಿ, ಬದನೆಕಾಯಿ, ಬೀಟ್ರೋಟ್. ಪೂಜಾ ಅವರು ಬಂದರು. ಹಾಯ್ ಸಿಸ್ಟರ್, ಹಾಯ್ ವೆಲ್ಕಮ್ ವೆಲ್ಕಮ್ ಪೂಜಾ ಅವರೇ. ಇನ್ಸ್ಪೈರಿಂಗ್ ಅವರು. ಇದು ಎಂಥದ್ದು? ಪೂಜಾ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡು. ನಮಸ್ಕಾರ ಎಲ್ರಿಗೂ ಅಂತಿದ್ದಾರೆ. ನಮಸ್ಕಾರ ನಮಸ್ಕಾರ. ನನಗೆ ಯಾರಿಗೆಲ್ಲ ನನ್ನ ಮೆಸೇಜ್ ಶೋ ಆಗ್ತಿಲ್ಲ, ಪ್ಲೀಸ್ ಎಲ್ಲರೂ ಹೋಗಿ ಒಂದು ಕಮೆಂಟ್ ಹಾಕಿ ವಿಡಿಯೋದಲ್ಲಿ. ನಾನು ಖಂಡಿತ ಬ್ಲೂ ಕೊಡ್ತೀನಿ ನಿಮಗೆ. ಬಂದವರು ಹಾಗೆ ಹೋಗಬೇಡಿ, ಕಮೆಂಟ್ ಹಾಕಿ ಹೋಗಿ. ಊಟ ಆಯಿತಾ ಸೀಸ್? ಊಟ ಆಯಿತು, ನಿಮ್ದು ಆಯಿತಾ ಪೂಜಾ ಅವರೇ? ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್. ಬ್ಲೂ ಎಲ್ಲ ರಿಮೂವ್ ಮಾಡಿದೆ ಇವತ್ತು ಯಾವುದೋ ಒಂದು ಕಾರಣದಿಂದ, ಹಾಗೆ ಜನ ಕಮ್ಮಿ. ಹೆಪ್ಪಿ ಡೇ ಅವ್ರದ್ದು ಕೂಡ ರಿಮೂವ್ ಮಾಡಿದೆ ಪೂಜಾ. ಹೆಪ್ಪಿ ಅವ್ರ ಹತ್ರ ಹೇಳಿ ಆಯಿತಾ ಒಂದು ನನಗೆ ಕಮೆಂಟ್ ಹಾಕಲಿಕ್ಕೆ. ಇಲ್ಲ ಸಿಸ್ಟರ್ ಆಗಿಲ್ವಾ? ಎಂಥ ಊಟಕ್ಕೆ? ಪಿನ್ ಮಾಡಿ ಸಿಸ್. ಇವಾಗ ಎಂತ ಗೊತ್ತಾ ಪೂಜಾ ಅವರೇ, ಪಿನ್ ಮಾಡಬಾರ್ದಂತಾರೆ. ಹೌದಂತ ಗೊತ್ತಿಲ್ಲ, ಮಾಡ್ತೀನಿ ನಾನು ನೋಡುವ. ಹೆಚ್ಚು ಪಿನ್ ಮಾಡಬಾರ್ದಂತಾರೆ, ಮಾಡಿದೆ ನಾನು. ಹೆಪ್ಪಿ ಮಾಡಬೇಡಿ ಸಿಸ್ಟರ್, ಮಾಡಬೇಡ್ದ ಅವರಿಗೆ. ಎಂತಕ್ಕೆ? ಏನು ಊಟ ಸ್ಪೆಷಲ್ ಅಕ್ಕ? ಇವತ್ತು ಮೀನು ಊಟ. ಇನ್ಸ್ಪೈರಿಂಗ್ ಅವರೇ ಹೋದ್ರಾ? ಇರಲಿ ಬಿಡಿ ಮಾಡಬೇಡಿ ಅಂತಿದ್ದಾರೆ. ಮಾಡಿದೆ, ಯಾರು ಇಲ್ಲ ಅಲ್ವಾ?
ಬರ್ತಾರೆ ಈಗ, ಆಗ ಬಂದಿದ್ರು ತುಂಬ. ಎಂಥ ಊಟಕ್ಕೆ ಇವತ್ತು? ಇನ್ನೂ ಆಗಬೇಕು. ಹೈಡಲ್ಲಿದ್ದವರು ಬಂದು ಸಪೋರ್ಟ್ ಮಾಡಿ. ನಿಮಗೆ ಮೆಸೇಜ್ ಶೋ ಆಗ್ತಿಲ್ಲ ಅಂದರೆ ಅದು ಇವತ್ತಿನ ವೀಡಿಯೋಗೆ ಒಂದು ಕಮೆಂಟ್ ಹಾಕಿ, ಖಂಡಿತ ನಾನು ನಿಮಗೆ ರಿಟರ್ನ್ ಬ್ಲೂ ಕೊಡ್ತೀನಿ. ಪ್ಲೀಸ್ ಕಮೆಂಟ್ ಹಾಕಿ. ಊಟಕ್ಕೆ ಸ್ಪೆಷಲ್ ಅಂತ ಹೇಳಿ ಸಿಸ್ಟರ್. ಸ್ಪೆಷಲ್ ಇವತ್ತು ನನಗೆ ಮೀನು ಸಾರು. ಎಷ್ಟು ಜಪ್ಪು ನಿಮಗೆ ಅಂತ ಪೂಜಾ ಅವರೇ? ಐಡಲ್ ಇದ್ದವ್ರು ಬನ್ನಿ, ಸಪೋರ್ಟ್ ಮಾಡಿ ಬನ್ನಿ. ನಿಮಗೆ ಯಾರಿಗಾದರೂ ಇದು ಸಿಕ್ಕಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಹಾಕಿ, ಖಂಡಿತ ಅಲ್ಲಿಂದ ಬ್ಲೂ ಕೊಡ್ತೀನಿ. ಏನು ಮಾಡ್ತಾ ಇದ್ದೀರಾ ಸಿಸ್ಟರ್? ಮಕ್ಕಳನ್ನು ಮಲಗಿಸ್ತಾ ಇದ್ದೀನಿ. ಮಕ್ಕಳಿಗೆ ಮಲಗಲಿಕ್ಕೆ ಅಂತ ಬೊಬ್ಬೆ ಹಾಕ್ತಿದ್ದೀನಿ, ಅವ್ರು ಮಲಗಲಿಕ್ಕೆ ಕೇಳಲ್ಲ. ಮಲಗಿ ಅಂತ ಮಕ್ಕಳು ಎಂಥ ಮಕ್ಕಳು ಅಂತಲೇ ಗೊತ್ತಾಗಲ್ಲ. ಥ್ಯಾಂಕ್ ಯು. ಯಾರಿಗೆಲ್ಲ ಮೆಸೇಜ್ ಶೋ ಆಗ್ತಿಲ್ಲ ಪ್ಲೀಸ್ ಎಲ್ಲ ಹೋಗಿ ನನಗೆ ಕಮೆಂಟ್ ಮಾಡಿ, ನಾನು ಕೊಡ್ತೀನಿ ಬ್ಲೂ ನಿಮಗೆ. ಹೋಗಿ ಎಲ್ರಿಗೂ ಇವತ್ತು ಕೊಟ್ಟೆ, ನಾನು ತೆಗೆದು ಕೊಡ್ತಾ ಇದ್ದೀನಿ. ಪ್ಲೀಸ್ ಒಂದು ಸರ್ತಿ ಬನ್ನಿ, ಬ್ಲೂ ಕೊಡ್ತೀನಿ. ಕಮೆಂಟ್ ಹಾಕಿ. ಮೀನಾ ಜೋಗಿ ಅವರು ಬಂದರು. ಸಾಯ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಕ್ಯೂಟ್ ಎಂಗಲ್ ಅವರು ಬಂದರು. ಹಾಯ್ ಕ್ಯೂಟ್ ಎಂಗಲ್ ಅವರೇ. ಹೋಗುವಾಗ ಹೇಳಿ ಆಯಿತಾ, ನಾನು ಬ್ಲೂ ರಿಮೂವ್ ಮಾಡ್ತೀನಿ ಆಯಿತಾ. ಅದು ಎಂಥದ್ದೊಂದು ಪ್ರಾಬ್ಲಮ್ ಆಗಿದೆ, ಅದಕ್ಕೋಸ್ಕರ 2 ದಿನ ಮಾತ್ರ. ಮತ್ತು ನಾನು ನಿಮಗೆ ಕೊಡ್ತೀನಿ. ಯಾರಿಗಾದರೂ ಕನೆಕ್ಟ್ ಆಗಲಿಕ್ಕಿದ್ರೆ ಕೊಡ್ತೀನಿ ಈಗ ಆಯಿತಾ. ಕೊಟ್ಟೆ ಇವಾಗ. ಹೋಗುವಾಗ ಬಾಯ್ ಅಂತ ಅಂದು ಹೋಗಿ. ಥ್ಯಾಂಕ್ ಯು ಕ್ಯೂಟ್ ಎಂಗಲ್ ಅವರೇ. ಥ್ಯಾಂಕ್ ಯು ವೀಣಾ ಜೋಗಿ ಅವರೇ. ಥ್ಯಾಂಕ್ ಯು ಕ್ಯೂಟ್ ಎಂಗಲ್. ಬ್ಲೂ ಕೊಟ್ಟೆ. ಊಟ ಆಯಿತಾ ಅಂತಿದ್ದಾರೆ. ಆಯಿತು ವೀಣಾ ಯೋಗಿ ಅವರೇ, ನಿಮ್ದು ಆಯಿತಾ? ಬ್ಲೂ ಕೊಡಿ. ಕೊಟ್ಟೆ ಬ್ಲೂ ಕೊಟ್ಟೆ. ಎಲ್ರಿಗೂ ಬ್ಲೂ ಕೊಟ್ಟೆ. ಸೂಪರ್ ಸಪೋರ್ಟ್. ಲೈಕ್ ಡನ್ 6 ಅಂತಿದ್ದಾರೆ. ಥ್ಯಾಂಕ್ ಯು ಪೂಜಾ ಅವರು. ಸೂಪರ್. ಥ್ಯಾಂಕ್ ಯು. VSA ರಂಗೋಲಿ. ಆಯ್ ಬ್ಲೂ ರಿಮೂವ್ ಮಾಡಿದೆ ಸಿಸ್. ಇವಾಗ ಕೊಡ್ತೀನಿ, ಹೋಗುವಾಗ ಹೇಳಿ ಆಯಿತಾ. ಮತ್ತು ನಾನು ವಾಪಸ್ ರಿಮೂವ್ ಮಾಡ್ತೀನಿ, ಮತ್ತೆ ವಾಪಸ್ ಕೊಡ್ತೀನಿ ನಿಮಗೆ. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ಸೂಪರ್ ಸಪೋರ್ಟ್ ಮಾಡಿ ಎಲ್ಲರೂ ಅಂತಿದ್ದಾರೆ. ಸೂಪರ್ ಅಂತಿದ್ದಾರೆ ಪೂಜಾ ಅವರೇ. ಅದು ಇಮೇಜ್ ಹಾಕಬಾರ್ದಂತೆ, ಯೂಟ್ಯೂಬದ್ದು ಇಮೇಜ್ ಉಂಟಲ್ವಾ, ಅದು ಹಾಕಿ. ಅದು ಪ್ರಾಬ್ಲಮ್ ಆಗುತ್ತೆ ಅಂತೆ. ಹಾಗೆ ಎಂಥದ್ದು ಅಂದು ನನ್ನ ಮಂಡೆ ಎಲ್ಲ ಹಾಲಾಗಿದೆ ಈಗ. ಜಪ್ಪಮ್ಮ ಪ್ಲೀಸ್. ಲೈಕ್ ಡನ್ ಅಂತಿದ್ದಾರೆ. ದೀಪಾಸ್ ಡೈಲಿ ವ್ಲಾಗ್ಸ್ ಅವರು ಬಂದರು. ಹಾಯ್ ವೆಲ್ಕಮ್. VS ಅವರು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು. VS ದೀಪಾಸ್ ಅವರೇ, ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಬ್ಲೂ ರಿಮೂವ್ ಮಾಡಿದ್ದೆ ದೀಪಾ ಅವರೇ, ಕೊಡ್ತೀನಿ. ಹೋಗುವಾಗ ಹೇಳಿ ಆಯಿತಾ. ಮತ್ತು ರಿಟರ್ನ್ ತೆಗಿತೀನಿ. ಮತ್ತು ತಿಂಗಳಿಗೆ ಒಂದು ಸರ್ತಿ ರಿಮೂವ್ ಮಾಡಬೇಕಂತೆ, ಅದಕ್ಕೆ ಅದು ಕಾರಣದಿಂದ ನಾನು ರಿಮೂವ್ ಮಾಡಿದೆ. ಸಾರಿ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ದೀಪಾ ಅವರು ಬ್ಲೂ ತೆಗೆದ್ರಾ? ಇಲ್ಲ, ನಿಮ್ಮದು ಅಂತ ಇಲ್ಲ, ಎಲ್ಲರದ್ದು ತೆಗ್ದಿದ್ದೀನಿ. ಈಗ ಎಲ್ರಿಗೂ ಕೊಡ್ತಾ ಇದ್ದೀನಿ, ಎಲ್ಲರದ್ದು ತೆಗ್ದಿದ್ದೀನಿ ಆಯಿತಾ. ಹೌದಾ, ಓಕೆ ಅಂತಿದ್ದಾರೆ. ಥ್ಯಾಂಕ್ ಯು. ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಮೀನಾ ಜೋಗಿ ಅವರೇ. ಒಬ್ರಿಗೊಬ್ರು ಕನೆಕ್ಟ್ ಆಗಲು ಬ್ಲೂ ಕೊಡ್ತೀನಿ, ಖಂಡಿತ ಕೊಡ್ತೀನಿ. ಯಾರಿಗಾದರೂ ಮೆಸೇಜ್ ಶೋ ಆಗ್ತಿಲ್ಲ ಅಂದರೆ ಪ್ಲೀಸ್ ನನ್ನ ವಿಡಿಯೋಗೆ ಹೋಗಿ ಕಮೆಂಟ್ ಹಾಕಿ, ಅಲ್ಲಿಂದ ಬ್ಲೂ ಕೊಡ್ತೀನಿ ನಿಮಗೆ ಖಂಡಿತ. ಪೂಜಾ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪೂಜಾ ಅವರೇ. ಥ್ಯಾಂಕ್ ಯು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು.
ಥ್ಯಾಂಕ್ ಯು. ಲೀಲಾ ಕುಟುಂಬ ಅವರು ಬಂದರು, ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಅಂತಿದ್ದಾರೆ. ಲೀಲಾ ಅವರೇ ಹೋಗುವಾಗ ಎಲ್ಲರೂ ಹೇಳಿ ಹೋಗಿ ಆಯಿತಾ. ನಾನು ಬ್ಲೂ ಕೊಡ್ತೀನಿ ಈಗ ಹೋಗುವಾಗ, ಮತ್ತೆ ರಿಮೂವ್ ಮಾಡ್ತೀನಿ. ಸೂಪರ್ ಸೂಪರ್ ಡೈಲ್, ನೈಸ್ ನೈಸ್ ನೈಸ್. ಓಕೆ ಓಕೆ ಅಂತಿದ್ದಾರೆ, ಸಪೋರ್ಟ್ ಅಂತಿದ್ದಾರೆ, ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲೀಲಾ ಅವರೇ ಬಂದಿದ್ದೀರಲ್ವ, ಒಂದು ಲೈಕನ್ನು ಕೊಡಿ ಆಯಿತಾ. ಲೀಲಾ ಅವರೇ ಒಂದು ಲೈಕ್ ಕೊಡಿ. ಕಮೆಂಟ್ ಹಾಕಿ ಕನೆಕ್ಟ್ ಆಗಿ ಅಂತಿದ್ದಾರೆ. ಲೀಲಾ ಅವರು ಲೈಕ್ ಕೊಟ್ರಲ್ವಾ. ದೀಪಾಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. 5 ಮೆಂಬರ್ಸ್ ಇದ್ದೀರಾ, ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ. ನೈಸ್ ಅಂತಿದ್ದಾರೆ. ವೀಣಾ ಅವರು ಇದ್ದೀರಾ, ಹೋದ್ರಾ. ಲೀಲಾ ಅವರು 10 ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು. ವೀಣಾ ಅವರು ಇದ್ದೀರಾ, ಕ್ಯೂಟ್ ಹೆಂಗಲ್ಲಿ ಇದ್ದೀರಾ. ಇದ್ದರೆ ಮಾತ್ರ ನಾನು ಬ್ಲೂ ಕೊಡೋದು, ಇಲ್ಲಾಂದರೆ ಕೊಡೋದಿಲ್ಲ ನಾನು. ವೈಶು ಅಕ್ಕ, ಹಾಂ ಲೈವ್ ಎಂಡ್ ಆಯಿತಾ. ಅದು ಎಂಡ್ ಆಗಿದೆ ಆಗಲೇ 1 ಗಂಟೆಗೆ. ನಾನು 1 ಗಂಟೆ ಮಾಡಿದ್ದು ವೈಶು. 1 ಕಾಲಿಗೆ ಎಂಡ್ ಮಾಡಿದ್ದೀನಿ. 12 ಗಂಟೆ ಶುರು ಮಾಡಿ 1 ಕಾಲಿಗೆ ಎಂಡ್ ಮಾಡಿದ್ದೇನೆ ವೈಶು. ಅದೆಂತ ಗೊತ್ತಾಯ್ತಾ, ನನಗೆ 2 ಕಾಲ್ ಬಂತು, ಏನು ಮಾಡ್ಲಿಕ್ಕಂತ ಗೊತ್ತಾಗಿಲ್ಲ. ಮತ್ತು ಕಾಲಲ್ಲಿ ಮಾತಾಡುವಾಗ ಅದು ಎಂಡ್ ಆಯಿತು ಲೈವ್. ಕಾಲ್ ಬಂತು ಅರ್ಜೆಂಟ್ ಇದ್ದು. ಪೂಜಾ ಗಿಫ್ಟ್ ಡನ್ ಅಂತಿದ್ದಾರೆ. ಪೂಜಾ ಅವರೇ ಗಿಫ್ಟ್ ಡನ್ ಅಂತೆ ನೋಡಿ. ವೈಶು ಅವ್ರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪೂಜಾ ಅವರೇ ಇದ್ದೀರಾ, ಕೊಡಿ. ಊಟ ಆಯಿತು ಸಿಸ್, ನಿಮ್ದಾಯ್ತಾ. ಎಂತ ಗೊತ್ತಾ, ಅವ್ರದ್ದು ಅನಿಲ್ ಏಜಸ್ ಅವ್ರು ಮಾಡಲ್ಲ ಅಂದರು, ಅದಕ್ಕೆ ನಾನು ಮಾಡಿದ್ದು. ಏಜಸ್ ಅವ್ರು ಮಾಡಲ್ಲ ಅಂದರು, ನೋಡುವ. ನಂದು 1 ಗಂಟೆ ಇದ್ದು ಆಗಿದ್ದು, ಏನು ಎಂತ ಅಷ್ಟೊಂದು ಏನು ಆಗಿಲ್ಲ, ಅದಕ್ಕೆ ಮಾಡುವ ಅಂತ ಮಾಡಿದೆ ನಾನೀಗ. ಆಯಿತು ಅಕ್ಕ ಅಂತಿದ್ದಾರೆ. ಹೌದಾ, ಆಯ್ತಾ ಊಟ. ಎಂತ ಸ್ಪೆಷಲ್ ಇವತ್ತು. ವೀಣಾ ಯೋಗಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಲೀಲಾ ಅವರು ಪ್ಲೀಸ್ ಕಮೆಂಟ್ ಹಾಕಿ ರಿಟರ್ನ್ ಮಾಡುವೆ ಅಂತಿದ್ದಾರೆ. ಯಾರಿಗೆಲ್ಲ ಬ್ಲೂ ಇದಾಗ್ತಿಲ್ಲ ಪ್ಲೀಸ್ ಕಮೆಂಟ್ ಹಾಕಿ. VR ಕುಕಿಂಗ್ ಅವರು ಹಾಯ್ ಅಂತಿದ್ದಾರೆ. ಹಾಯ್ ಅಂತಿದ್ದಾರೆ VR ಕುಕಿಂಗ್. ಹಾಯ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ. ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ VR ಕುಕಿಂಗ್ ಅವರು. ವೀಣಾ ಜೋಗಿ ಗಿಫ್ಟ್ ಡನ್ ಅಂತಿದ್ದಾರೆ. ವೀಣಾ ಜೋಗಿ ಅವರು ಕಿಚಡಿ ಮಾಡಿದ್ದೆ ಅಕ್ಕ. ಹೌದಾ, ಸೂಪರ್. ಬೆಸ್ಟ್ ತಮ್ಮ ಬಂದರು. ಆಯ್ತಮ್ಮ. ನಾನಾಗ 1 ಗಂಟೆ ಮಾತ್ರ ಮಾಡಿದ್ದು ತಮ್ಮ. ಮತ್ತು ನನಗೆ ಕಾಲ್ ಬಂತಂತ ಕಟ್ ಆಯ್ತು ಅದು. VR ಅವರು ಸೂಪರ್ ಸಪೋರ್ಟಲ್ಲಿ ಬೆಸ್ಟ್ ಅವರು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು. ಪೂಜಾ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ಸೂಪರ್ ಅಂತಿದ್ದಾರೆ. ಸೂಪರ್. ಥ್ಯಾಂಕ್ ಯು. VS ಅವರೇ, VS ರಂಗೋಲಿ ಅವರೇ ಥ್ಯಾಂಕ್ ಯು. ಓಕೆ ಡಿಶ್ ಅಂತಿದ್ದಾರೆ. ಥ್ಯಾಂಕ್ ಯು. 11 ಮಾರ್ನಿಂಗ್ 8 ಬಂದಲ್ಲ ಇದೆ ಅಂತಿದ್ದಾರೆ ನಮ್ಮ VR ಕುಕಿಂಗ್ ಅವರು. ನಾವು VR ಅವರೇ, ನಾವಂತ ಯಾರ್ದು ಲೈವ್ ಬಗ್ಗೆ ಮಾತಾಡಬಾರ್ದಂತೆ ಇದರಲ್ಲಿ. ಎಂತ ಗೊತ್ತಾ, ನೀವು ಮಾಡ್ಬೋದು ಮೆಸೇಜ್, ಅವರು ಓದ್ಬೋದು, ನಾನು ಅವರಿಗೆ ಹೋಗಿ ಅಂತ ಸಪೋರ್ಟ್ ಮಾಡಿ ಅಂತ ಅನ್ಬಾರ್ದಂತೆ. ಅದೆಲ್ಲ ಮಾಡಬಾರ್ದಂತಾರೆ. VR ಅವರೇ, ನಾನು ಕೂಡ ಇವತ್ತು ಎಲ್ಲ ಬ್ಲೂ ತೆಗೆದುಬಿಟ್ಟೆ, ನಿಮಗೆ ತೆಗೆದು ಮತ್ತು ಈಗ ಬಂದವರಿಗೆ ಬ್ಲೂ ಕೊಡ್ತಾ ಇದ್ದೀನಿ. ಹೋಗುವಾಗ ರಿಟರ್ನ್ ತೆಗಿತಾ ಇದ್ದೀನಿ. ತುಂಬ ಪ್ರಾಬ್ಲಮ್ ಆಗ್ತುಂಟು VR ಅವರೇ. ನೀವು ತೆಗೆದಿದ್ರಲ್ವಾ, ತೆಗೀರಿ ಇರಲಿ, ಮತ್ತು ಬಂದವರಿಗೆ ಕೊಡಿ, ಮೆಸೇಜ್ ಹಾಕಿದವರಿಗೆ. ಮ್ಯಾಮ್ ಊಟ ಮಾಡಿ ಬರುವೆ. ಓಕೆ ಊಟ ಮಾಡಿ ಬನ್ನಿ. ಸೂಪರ್ ಅಂತಿದ್ದಾರೆ. ಸೂಪರ್. ಥ್ಯಾಂಕ್ ಯು. VR ಅವರು ಸೂಪರ್ ಸಪೋರ್ಟ್ ಅಂತ ಹಾಕ್ಬೇಡಿ ಆಯಿತಾ, ಸೂಪರ್ ಅಂತ ಹಾಕಿ ಸಾಕು. ನೈಸ್ ಲೈವ್ ಸಿಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಗಿಫ್ಟ್ ಬೇಕಾದವರು ಸಂಪರ್ಕಿಸಿ, ನನ್ನ ಬೆಸ್ಟ್ ತಮ್ಮ ಇದ್ದಾನೆ. VR ಅವರು ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಬೆಸ್ಟ್ ಅವರು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವೀಣಾ ಜೋಗಿ ಅವರು ಸೂಪರ್ ಅಂತಿದ್ದಾರೆ. ಬೆಸ್ಟ್ ಅವರು ಸೂಪರ್. VR ಅವರು ಹೌದು ಎಲ್ಲ ರಿಮೂವ್ ಮಾಡಿದೆ ನಾನು. ಕ್ರೋಮ್ಗೆ ಹೋಗಿ ಎಲ್ಲ ರಿಮೂವ್ ಮಾಡಿ ಬಂದೆ. ಸೂಪರ್. ಹೌದು, ತಿಂಗಳಿಗೆ 2 ಸಲ ಮಾಡಬೇಕಂತೆ VR ಅವರೇ, ತಿಂಗಳಿಗೆ 2 ಸಲ ಮಾಡಬೇಕಂತೆ ರಿಮೂವ್. ನಾನಿವಾಗ ಎಲ್ಲ ಇದು ಮಾಡಿ ನನಗೆ ಈಗ ರಿಮೂವ್ ಮಾಡಿ ಬಂದೆ ನಾನು. ಸೂಪರ್ ಅಂತಿದ್ದಾರೆ. VR ಕುಕಿಂಗ್ ಯಾಕೆ ಅಂತಿದ್ದಾರೆ.
ಯಾಕಂತ ಗೊತ್ತಿಲ್ಲ, ಅದು ಈಗ ರೂಲ್ಸ್ ಎಲ್ಲ ಚೇಂಜ್ ಆಗಿದೆ ಅಂತೆ. ಸೂಪರ್ ಸೂಪರ್. ಅಯ್ಯೋ ನಾನು ಮಾರ್ನಿಂಗ್ ತೆಗ್ದಿಲ್ಲ. ಹೌದಾ? ಇದು ನಾನು ಬಂದವರಿಗೆ ತೆಗೆದು ಮತ್ತೆ ವಾಪಸ್ ರಿಟರ್ನ್ ಕೊಡ್ತೀನಿ, ಹಾಗೆ ಮಾಡ್ತಿದ್ದೀನಿ. ಸೂಪರ್ ಸಪೋರ್ಟ್. ಸಿಂಪಲ್ ಲೈಫ್ ಇದ್ರು ಸಿಂಪಲ್ ಹುಡುಗಿ. ಆಯ್ಸಿ ಸಾಯ್ ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಸಿಂಪಲ್ ಲೈಫ್ ಇದ್ದು ಸಿಂಪಲ್ ಹುಡುಗಿ ವೆಲ್ಕಮ್. ನಿಮ್ಮದು ಊಟ ಆಯಿತಾ? ಸೂಪರ್ ಸೂಪರ್ ಅಂತಿದ್ದಾರೆ. ಹೌದು ಆಸೀಸ್, ಹೌದಂತೆ, ರೂಲ್ಸು ತುಂಬ ಇದೆ ಅಂತೆ. ಹಾಯ್ ಸಿಂಪಲ್ ಅಂತಿದ್ದಾರೆ. ರೋಜಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಪೂಜಾ ಅವರು ಹೋದ್ರಾ? ಪೂಜಾ ಅವರೇ ಇದ್ದಾರೆ. ಪೂಜಾ ಅವರೇ ನೋಡಿ, ದೀಪಾ ಅವರಿಗೆ ರಿಟರ್ನ್ ಕೊಡಿ ಗಿಫ್ಟ್ ಪ್ಲೀಸ್. ಆಯಿತು, ನಮ್ಮದು ಕೂಡ ಆಯಿತು. ಸಿಂಪಲ್ ಅವರೇ ಒಂದು ಲೈಕ್ ಕೊಡಿ ಆಯಿತಾ. ವಿ ಆರ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಆಯಿತು ನಿಮ್ಮದು ಅಂತಿದ್ದಾರೆ. ಅಕ್ಕ ಬ್ಲೂ ಕೊಡಿ. ಓಕೆ, ಕೊಡ್ತೀನಿ ವೈಶು, ಕೊಡ್ತೀನಿ ಆಯಿತಾ. ಕೊಟ್ಟೆ, ಕನೆಕ್ಟ್ ಆಗು. ಹಾಯ್ ಅಕ್ಕ ಅಂತಿದ್ದಾರೆ. ನೋಡಿ, ನಿಮಗೂ ಕೂಡ ಸಿಂಪಲ್ ಹುಡುಗಿಗೆ ಕೊಡ್ತೀನಿ ಆಯಿತಾ ಬ್ಲೂ. ಈಗ ಮತ್ತೆ ರಿಮೂವ್ ಮಾಡ್ತೀನಿ. ಸಿ ಜಿ ಅವರು ಬಂದರು. ನಾನು ಆಗ ಸಿ ಜಿ 1 ಗಂಟೆ ಇತ್ತು, ಮತ್ತೆ ನನಗೆ ಕಾಲ್ ಬಂತು, ಕಟ್ಟಾಗಿ ಹೋಯಿತು ಸಿ ಜಿ. ಸಿಂಪಲ್ ಇಲ್ಲ, ರಿಟರ್ನ್ ಮಾಡಿದ್ದೀನಿ ನೋಡಿ ಅಂತಿದ್ದಾರೆ. ನೋಡಿ ಸಿ ಜಿ ಐ ಅಂತಿದ್ದಾರೆ. ಸೂಪರ್ ಅಂತಿದ್ದಾರೆ. ಓಕೆ ಓಕೆ ಅಂತಿದ್ದಾರೆ. ನೀವು ಮೆಂಬರ್ ಕನೆಕ್ಟ್ ಆಗಿ ಅಂತಿದ್ದಾರೆ. ವಿ ಆರ್ ಸೂಪರ್ ಲೈವ್ ಅಂತಿದ್ದಾರೆ. ಸಪೋರ್ಟ್ ಅಂತಿದ್ದಾರೆ. ವಿ ಆರ್ ಬೆಳಿಗ್ಗೆ ತೆಗ್ದಿಲ್ಲ ಬ್ಲೂ ಅಂತಿದ್ದಾರೆ. ಬೆಳಿಗ್ಗೆ ತೆಗ್ದಿಲ್ವಾ? ನಾನು ಅದೇ ಎಂತ ಗೊತ್ತಾ, ನಾವು ಕ್ರೋಮದಲ್ಲಿ ಕೂಡ ತಿಂಗಳಲ್ಲಿ 2 ಬಾರಿ ಮಾತ್ರ ತೆಗಿಲಿಕ್ಕೆ. ಇಲ್ಲಿ ಅಂತ ನಾವು ತೆಗಿಬೇಕಂತೆ. ನಾಳೆ ಬೆಳಿಗ್ಗೆ ಕೊಟ್ಟರೆ ಆಯಿತು, ಮತ್ತೆ ಇವತ್ತು ತೆಗೆದ್ರೆ ಸಂಜೆ ಬರುವಾಗ ಕೊಟ್ಟರೆ ಆಯಿತು. ಏನಾಗಲ್ಲ, ಅದು ಎಂತ ಗೊತ್ತಾಗಲ್ಲ ನನಗೆ ಏನಂತ. ನಾನು ತೆಗೆದು ಬಿಡ್ತೇವೆ. ಎಂತ ಗೊತ್ತಾಯಿತು ಸಿಸ್ಟರ್? ಸಿಜಿ ಏನು ಗೊತ್ತಾಯಿತು? ಹಾಯ್ ಸರಳ ಸಿಸ್ ಅಂತಿದ್ದಾರೆ. ಎಲ್ಲರದ್ದು ತೆಗ್ದಿದ್ದೀನಿ, ಹಾಗೆ ಎಲ್ರಿಗೂ ಶೋ ಆಗ್ತಿಲ್ಲ ಮೆಸೇಜ್. ಸೂಪರ್ ಅಂತಿದ್ದಾರೆ. ಗೊತ್ತಾಯಿತು ಸಿಸ್ಟರ್. ಏನು ಗೊತ್ತಾಯಿತು? ಏನು ಸಿ ಜಿ ಅವರೇ ಗೊತ್ತಾಯಿತು? ದೀಪಾ ಅವ್ರು ನೈಸ್ ಅಂತಿದ್ದಾರೆ. ವೈಶು ಸೂಪರ್ ಅಂತಿದ್ದಾರೆ. ಸೂಪರ್. ಥ್ಯಾಂಕ್ ಯು ವೈಶು, ಥ್ಯಾಂಕ್ ಯು ಸೋ ಮಚ್. ವೈಶು 12 ಗಂಟೆ ಮಾಡ್ಬೋದು ದಿನಕ್ಕೆ. ನಂದೊಂದು 6 ಗಂಟೆ ಆಗುತ್ತೆ, ಮಾಡ್ಬೋದಲ್ವಾ? ಓಹೋ, ಏನೇನೋ ರೂಲ್ಸು. ಹೌದು, ತುಂಬ ರೂಲ್ಸು ಇದೆ ಅಂತೆ ಈಗ. ಎಂತಂತ ಗೊತ್ತಿಲ್ಲ. ತುಂಬಾ ಬೇಜಾರಾಗುತ್ತೆ. ಮಾಡಿದ್ದು ವೇಸ್ಟ್ ಆದರೆ ಹೋಯ್ತು. ಸಿ ಜಿ ಅರಿನಾ ಏನು ಗೊತ್ತಾಯಿತು ಸಿ ಜಿ? ಅದೆಲ್ಲ ಇದೆ ನೋಡಿ ಅಕ್ಕ, ಅದರಲ್ಲಿ ಇದೆ ನೋಡಿ ಅಕ್ಕ. ಅದರಲ್ಲಿ ನೋಡಿದೆ ವೈಶು, ಅದರಲ್ಲಿ ನೋಡಿದೆ ನಾನು. ಹೆಚ್ಚಾಗಿ ಮಾಡಬಾರ್ದಂತೆ ಉಂಟು. ಗಂಟೆ ಕೊಟ್ಟಿಲ್ಲ. ಪಿನ್ ಮಾಡಿ ಪಿನ್ ಮಾಡಲಿಕ್ಕೆ ಇಲ್ಲ ಅಂತೆ ಈಗ. ಸ್ವಲ್ಪ ಇವತ್ತೊಂದು 2 ದಿನ ನಾನು ಪಿನ್ ಮಾಡಲ್ಲ ಪ್ಲೀಸ್. ಯಾರು ಬೇಜಾರು ಮಾಡ್ಕೋಬೇಡಿ. 2 ದಿನ ಪಿನ್ ಮಾಡ್ತಾ ಇಲ್ಲ ನಾನು. ನೀವು ಹೀಗೇನೆ ಸಪೋರ್ಟ್ ಮಾಡ್ಕೊಳ್ಳಿ, ಬೇಜಾರು ಮಾಡ್ಕೋಬೇಡಿ ಯಾರು ಕೂಡ, ಓಕೆನಾ? ಲೈವ್ ಕಟ್ಟಾಯ್ತಂತ ಗೊತ್ತಾಯಿತು. ಹೌದಾ? ಕಟ್ಟಾಗಿದೆ. ಹೆಲೋ ಶರ್ಲಾ ಸಿಸ್ಟರ್ ಅಂತಿದ್ದಾರೆ ಪೂಜಾ ಅವರು. ಹಾಯ್, ಊಟ ಆಯಿತಾ ಅಂತಿದ್ದಾರೆ ಹೇಮಲೋಕ ಅವರು. ಆಯಿತು ಹೇಮಲೋಕ ಅವರೇ, ನಿಮ್ದು ಆಯಿತಾ? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ಆಯಿತಾ. ಸಿ ಜಿ ಆಲ್ ಅಂತಿದ್ದಾರೆ. ದೀಪ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸ್ಕ್ರೀನ್ ಸ್ಕಾಟಲ್ಲಿ ಹೌದು ಅದರಲ್ಲಿ ನೋಡಿದೆ. ಲೈವ್ ಸ್ಟ್ರೀಮು ಉಂಟು, ಅಷ್ಟು ಗಂಟೆ ಎಷ್ಟು ಅಂತ ಕೊಟ್ಟಿಲ್ಲ ಅವರು. ನಿನ್ನೆ ನೈಟ್ ನಿಮ್ಮ ಲೈವಿಗೆ ಬಂದಿದ್ದು, ನೀವು ಬ್ಲೂ ಕೊಟ್ಟಿರಲಿಲ್ಲ. ನಾನು ಇನ್ನೂ ಮೆಸೇಜ್ ಮಾಡಿದ್ರು ನಿಮಗೆ ಕಾಣಿಸ್ಲಿಲ್ಲ. ಹೌದಾ? ಈಗ ನೋಡಿ ಕೊಟ್ಟೆ ನಾನು ಮತ್ತೆ. ಹೆಲೋ ಪೂಜಾ ಅಂತಿದ್ದಾರೆ ಸಿ ಜಿ ಅವರು. ಪೂಜಾ ಅವರೇ ಊಟ ಆಯ್ತು ಅಂತಿದ್ದಾರೆ. ವೈಶ್ ಅವರು ಸಿಂಪಲ್ ಗಿಫ್ಟ್ ಡನ್, ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. ಸಿಂಪಲ್ ಅವರೇ ನೋಡಿ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಇವತ್ತು ಒಂದಿನ ನಾನು ಇದು ಮಾಡೋದಿಲ್ಲ, ಎಂತ ಪಿನ್ ಮಾಡಲ್ಲ. ಪ್ರಾಬ್ಲಮ್ ಏನಾದರೂ ಅಂತ ಹೆದರಿಕೆ ಉಂಟು ನನಗೆ. ಸಿಂಪಲ್ ಗಿಫ್ಟ್ ಡನ್, ರಿಟರ್ನ್ ಮಾಡಿ. ವೈಶು ಅವರಿಗೆ ಮಾಡಿ ಆಯಿತಾ. ಪಿನ್ ಮಾಡಿದ್ರು ಏನು ಲಾಭ ಉಂಟು? ಲಾಭ ಏನೂ ಇಲ್ಲ ಪಿನ್ ಮಾಡಿದರೆ. ಹಬ್ಬ ಮೋನು ಆಗುವವರೆಗೂ ಜಾಸ್ತಿ ರೂಲ್ಸ್ ಮಾಡಿಲ್ಲ ಅಂದರೆ ಸಾಕು. ತುಂಬ ರೂಲ್ಸು. ಸಾರಿ ಬ್ಲೂ ಕೊಡ್ತೀನಿ ಕಮೆಂಟ್ಗೆ ಅಂತಿದ್ದಾರೆ. ಕಮೆಂಟ್ಗೆ ಕೊಡ್ತಾರಂತೆ ನೋಡಿ. ಸರಳಾ ಸಿಸ್ಟರ್ ನಿಮ್ಮದು ಆಯಿತಾ ಅಂತಿದ್ದಾರೆ ಸಿ ಜಿ ಅವರು. ಆಯಿತು ಪೂಜೆ ಸಿಸ್ಟರ್ ಅಂತಿದ್ದಾರೆ.
ಊಟ ಊಟ ಅಂತಿದ್ದಾರೆ. ಊಟ ಮಾಡಿದ್ರಿ ಸರಳಾ ಸಿಸ್ಟರ್ ಅಂತಿದ್ದಾರೆ. ಜಾನ್ವಿ ಅವರು ಲೈಕ್ ಆಯಿತು ಅಂತಿದ್ದಾರೆ. ಮಕ್ಕಳು ಮಲಗಿದ್ದಾರೆ. ಮಕ್ಕಳನ್ನು ಮಲಗಿಸಿ ನಾನು ಅವರನ್ನು ಮಲಗಿಸಿ ಬಂದೆ. ಮಲಗಿದ್ರೆ ಮಕ್ಕಳು ತುಂಬ ನಿದ್ದೆ ಬರ್ತಿತ್ತು ಅವ್ರಿಗೆ. ಇಬ್ಬರು ಮಲ್ಕೊಂಡ್ರು ನನ್ನ ಮಕ್ಕಳು. ಥ್ಯಾಂಕ್ ಯು ಸೋ ಮಚ್. ಜಾನ್ವಿ ಅವರು ಬಂದರು, ಲೈಕ್ ಆಯ್ತು ಅಂತ ಅಂತಿದ್ದಾರೆ. ವಿ ಆರ್ ಅವರು ನೋಡಿ ನಮ್ಮ ಥರ ನಿಮಗೂ ಆಯಿತು. ಹೌದು ಎಲ್ರಿಗೂ ನಿಮ್ಮ ಥರನೇ ಆಯಿತು. ನಂದು ತುಂಬ ಜನ ಕೊಟ್ಟು ಬಂದಿದ್ದೇನೆ ಅಂತಾರೆ. ಯಾರಿಗೂ ನಾನು ಕೊಟ್ಟಿಲ್ಲ. ಓಕೆ, ನಿನ್ನೆ ನನಗೂ ಕರ್ಕೊಂಡು ಬರ್ತಾ ಇದ್ದೆ, ನೀವು ನನಗೆ ಬ್ಲೂ ಕೊಡಲಿಲ್ಲ, ಅದಕ್ಕೆ ಬರಲಿಲ್ಲ ಅಂತಿದ್ದಾರೆ. ಬ್ಲೂ ಕೊಡಲಿಲ್ಲ ಅಂತೆ, ನೀವು ಅದಕ್ಕೆ ಬರಲಿಲ್ಲ ಅಂತೆ ಅವರು. ಬಂದೆ, ವೈಶ್ಯದ್ದು ಮೆಸೇಜ್ ಮಿಸ್ ಆಯಿತು, ಬಂದೆ. ಸಿಂಪಲ್ ರಿಟರ್ನ್ ಗಿಫ್ಟ್ ಪ್ಲೀಸ್. ಅವ್ರಿಗೆ ಬ್ಲೂ ಪಿನ್ ಮಾಡಲ್ಲ ಅಂದೆ, ಅದಕ್ಕೆ ಹೋದ್ರೇನ ಸಿಂಪಲ್ ಅವರು. ಹಾಗೆಲ್ಲ ಮಾಡಬಾರ್ದು, ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ವ ಎಲ್ಲರೂ. ಏನೋ ಕಷ್ಟ ಇದೆ ಅನ್ಕೋಬೇಕು. ಸಿಂಪಲ್ ಲೈಫ್ ಪ್ಲೀಸ್ ರಿಟರ್ನ್ ಸಿಂಪಲ್. CG ಆಯಿತು ಪೂಜಾ ಸಿಸ್ಟರ್ ಅಂತಿದ್ದಾರೆ. ಪೂಜಾ ಅವರು ಇವತ್ತು ಊಟ ಮಾಡಿದ್ರಿ ಸರಳಾ ಸಿಸ್ಟರ್ ಅಂತಿದ್ದಾರೆ. ಲೈಕ್ ಆಯಿತು ಅಂತಿದ್ದಾರೆ. ವಿ ಆರ್ ಅವರು ನೋಡಿ ನನ್ನ ಥರನೇ ನಿಮಗೂ ಆಯಿತು. ಹೌದು, ಮಗ ಮಲಗಿದ್ದ ಸಿಸ್ಟರ್, ಹೌದು ಮಲಗಿದ್ದ. ವೈಶು ಸಿಂಪಲ್ ರಿಟರ್ನ್ ಪ್ಲೀಸ್. ಸಿಂಪಲ್ ಅವರೇ ಇದ್ದೀರಾ? ಪ್ಲೀಸ್ ರಿಟರ್ನ್. ಇದ್ದಾರೆ. ಗಿಫ್ಟ್ ಡನ್ ವೈಶು ಅಂತಿದ್ದಾರೆ ನೋಡಿ. ಹಾಯ್ ಮಗನೇ ಅಂತಿದ್ದಾರೆ. ಮಗನೇ ಮಲಗಿದ. ಜಾನ್ವಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಜಾನ್ವಿ ಬೆಳಿಗ್ಗೆ ಬ್ಲೂ ಇರಲಿಲ್ಲ ಅಲ್ವಾ ನಿಮಗೆ? ನಾನು ಮೆಸೇಜಲ್ಲಿ ಕೊಟ್ಟಿದ್ದು ನಿಮಗೆ. ಥ್ಯಾಂಕ್ ಯು ಸಿಂಪಲ್ ಸಿಸ್ ಅಂತಿದ್ದಾರೆ. ಮಕ್ಕಳು ಮಲ್ಕೊಂಡ್ರು. ಅವ್ರಿಗೆ ನಿದ್ದೆ ಬರ್ತಿತ್ತು ಪಾಪ. ಊಟ ಮಾಡಿದ್ರು ಮಲ್ಕೊಂಡ್ರು. ಯಾರಿಗೆ ಕೇಳ್ತಾ ಇದ್ದೀರಾ ಪೂಜಾ ಅವರೇ ಅಂತಿದ್ದಾರೆ. ಪೂಜಾ ಅವರು ನಿಮಗೆ ಸರಳ ಸಿಸ್ಟರ್ ಅಂತಿದ್ದಾರೆ. ದೀಪಾ ಅವರು ನೈಸ್ ಅಂತಿದ್ದಾರೆ. ಜಾನ್ವಿ ಅವರು ಹಾಯ್ ವಿ ಆರ್ ಅವರೇ ಅಂತಿದ್ದಾರೆ. ಓಕೆ, ಲೈವ್ಗೆ ಬಂದಿದ್ರು ನಿನ್ನೆ. RN ಅವರು ಬಂದಿದ್ರಂತೆ. CG ಹರಿಣಿ ಥ್ಯಾಂಕ್ ಯು. ವಿ ಆರ್ ಯಾರು ಬ್ಲೂ ಕೊಡಲಿಲ್ಲ ವಿ ಆರ್ ಅವರಿಗೆ? ಸೂಪರ್ ಸಪೋರ್ಟಲ್ಲಿದೆ ಜಾನ್ವಿ ಅವರು. ಕೃಷ್ಣ ಹೌದಾ ಬಂದಿದ್ದೀರಾ ಅಂತಿದ್ದಾರೆ. ಸೂಪರ್ ಜಾನ್ವಿ ಅವರು ಸೂಪರ್, ಥ್ಯಾಂಕ್ ಯು. ಸಿಂಪಲ್ ಲೈಫ್ ಇದ್ದು ಸಿಂಪಲ್ ಹುಡುಗಿ ಇದ್ದೀನಿ ಸೀಸು, ಇದ್ದೀರಾ? ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ನೀವು ಕೇಳಿ ಕಲಿಸಿದ್ದೀರಿ ಅವರನ್ನು ಅಂತಿದ್ದಾರೆ. ಜಾನ್ವಿ ಅವರು ಸೂಪರ್ ಸಪೋರ್ಟ್. ನಾನು ಬರಲಿಲ್ಲ ಬೆಳಿಗ್ಗೆ ಅಂತಿದ್ದಾರೆ ನೋಡಿ. CG ಅವರು ಹೊಸಬ್ರು ಯಾರಾದರೂ ಇದ್ದರೆ ಕನೆಕ್ಟ್ ಆಗಿ ಎಲ್ರಿಗೂ ರಿಟರ್ನ್ ಮಾಡ್ತೀನಿ. ನಿವಿ ಅವರು ಬಂದರು. ಹಾಯ್ ಸಿಸ್ಟರ್, ಹಾಯ್ ಗುಡ್ ಆಫ್ಟರ್ನೂನ್. ನಿಮಿಶ್ರೀ ಅವರೇ, ನಿವಿ ಸುರೇಶ್ ಅಂದರೆ ಯಾರು? ನಿವಿ ಶ್ರೀ ಅವರು ಅಂದರೆ ಯಾರು ಅಂತಲೇ ನಂಗೆ ಅರ್ಥ ಆಗಲ್ಲ. ನೀವು ಸುರೇಶ್ ಅಂದರೆ ಯಾರು ನಿವಿ ಅವರೇ? ಅದೊಂದು ಹೇಳಿ ನನಗೆ ಅರ್ಥ ಆಗ್ತಿಲ್ಲ ಯಾವುದು ಅಂತ. ಈಗ ನೀವು ಈ ಸಿರಿ ಅವರ ಅಂತ ಹಾಕಿದ್ರ. ನೀವು ಸುರೇಶ್ ಅಂದರೆ ಯಾರು? ಗುಡ್ ಆಫ್ಟರ್ನೂನ್ ನಿವಿ ಶ್ರೀ ಅವರೇ. ಪ್ಲೀಸ್ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ. ಅದನ್ನೇ ಲೈಕ್ ಡನ್ ಅಂತಿದ್ದಾರೆ. ಜಾನ್ವಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ನಿವಿ ಶ್ರೀ ಅವರೇ. ನಿಮಗೆ ಬ್ಲೂ ಬೇಕಾದರೆ ಕೊಡ್ತೀನಿ. CG ಅವರು ಸೂಪರ್ ಸಪೋರ್ಟಲ್ಲಿ. ಜಾನ್ವಿ ಅವರು ಹರೇ ಕೃಷ್ಣ ಅಂತಿದ್ದಾರೆ. CG ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹೋಗೋಣ ಅಂತ ಹೇಳ್ದೆ, ಊಟಕ್ಕೆ ಹೋದ್ರು ಅವರ ಆಮೇಲೆ ಅವರು ಕಾಲ್ ಮಾಡಿದ್ರು ಬಾ ಅಂತ, ಅವಾಗ ಮಲ್ಕೊಂಡ್ಬಿಟ್ಟಿದ್ದೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ನಿಮಿ ಅವರು ಹೇಳಿ ಅಕ್ಕ ಅಂತಿದ್ದಾರೆ. ನಿವಿ ಸುರೇಶ್ ಅಂದರೆ ಯಾರು? ನಿಮಿ ಶ್ರೀ ಅವರ ಅಂದರೆ ಯಾರು? ಒಂದೇ ನೀವು ಅಲ್ವಾ? ಬೇರೆ ಬೇರೆ ಅಲ್ವಾ? ನನಗೆ ಕನ್ಫ್ಯೂಸ್ ಆಗ್ತುಂಟು ನಿಮ್ಮ ಇಬ್ಬರಲ್ಲಿ. ಸಿಂಪಲ್ ಲೈಫ್ ವಿತ್ ಸಿಂಪಲ್ ಹುಡುಗಿ 140 ಡನ್ ಅಂತಿದ್ದಾರೆ. ಸಿಂಪಲ್ ಲೈಫ್ ವಿತ್ ಸಿಂಪಲ್ ಹುಡುಗಿ ಪ್ಲೀಸ್ ಬೆಸ್ಟ್ ಅವರಿಗೆ ರಿಟರ್ನ್ ಕೊಡಿ ಆಯಿತಾ? ಜಾನ್ವಿ ಅವರು ಸೂಪರ್ ಸಪೋರ್ಟಲ್ಲಿ. ವಿಧಾನ್ ಅವರು ಆಯ್ಸಿಸಿ ಊಟ ಆಯಿತಾ? ಊಟ ಆಗಿ ಬಂದೆ. ವಿಧಾನ್ ಅವರೇ ಯಾವಾಗದು ಕಟ್ಟಾಯಿತು, ಮತ್ತೆ ಮಾಡಿಲ್ಲ ನಾನು, ಮತ್ತೆ ಈಗ ಮಾಡಿದೆ. ವಿಧಾನ್ ಅವರೇ ಲೈಕ್ ಕೊಡಿ. ಲೈಕ್ ಕೊಟ್ಟಿಲ್ಲ ಅಂದರೆ ನಿವಿಶ್ರೀ ಅವರೇ ಒಂದು ಲೈಕನ್ನು ಕೊಡಿ ಪ್ಲೀಸ್. ವಿಧಾನ ಅವರು ಕೂಡ ಒಂದು ಲೈಕನ್ನು ಕೊಡಿ. ಸೂಪರ್ ಥ್ಯಾಂಕ್ ಯು. ಅವಾಗದು ಕಟ್ಟಾಗಿದೆ ಅಂತ ಈಗ ಮಾಡಿದೆ. ಲೈಕ್ ಡನ್ ಅಂತಿದ್ದಾರೆ. ಜಾಯಿನ್ ಮೀ ಅಂತಿದ್ದಾರೆ. ಸೂಪರ್ ಅಂತಿದ್ದಾರೆ. ಬೆಸ್ಟ್ ಅವರು ಥ್ಯಾಂಕ್ ಯು. ಜಾಯಿನ್ ಮೀ ಅಂತಿದ್ದಾರೆ. ಜಾನ್ವಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು.
ಸೂಪರ್ ಸಪೋರ್ಟಲ್ಲಿದ್ದಾರೆ ನಿವಿಸಿರಿ ಅವರು. ಹೋಗುವವರೆಲ್ಲ ಬಾಯ್ ಅಂತ ಅಂದು ಹೋಗಿ, ನಾನು ನಿಮಗೆ ಬ್ಲೂ ರಿಮೂವ್ ಕೊಡ್ತೀನಿ ಈಗ. ಬೆಸ್ಟ್ ಅವರು ಸಿಂಪಲ್ ಲೈಫ್ ಸಿಂಪಲ್ ಲೈಫ್ ಇದ್ದೀರಾ ಸಿಂಪಲ್ ಲೈಫ್. ಜಾನ್ವಿ ಗಿಫ್ಟ್ ಡನ್ ಅಂತೆ ನೋಡಿ. ಸಿಂಪಲ್ ಲೈಫ್ ಪ್ಲೀಸ್ ಬೆಸ್ಟ್ ಅವರಿಗೆ ರಿಟರ್ನ್ ಕೊಡಿ. ಯಾವುದು ಸಿಸ್ಟರ್ ಮಲಗಿ ಲೈವ್ಗೆ ಬಂದಿದ್ದೀರಾ ನೀವು? ನನಗೂ ಬ್ಲೂ ಕೊಡಲಿಲ್ವಾ ನಿಮಗೆ ಅಂದಿದ್ದಾರೆ. ಪೂಜಾ ಅವರು ಸೂಪರ್ ಸಪೋರ್ಟ್. ಜಾನ್ವಿ ಗಿಫ್ಟ್ ಡನ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಪೂಜಾ ಅವರು. ಹರೇ ಕೃಷ್ಣ ಅಂತಿದ್ದಾರೆ ಜಾನ್ವಿ ಅವರು. ನಾನು ನಿವಿಶ್ರೀ ಸಿಸ್ಟರ್. ಹೌದಾ, ನನಗೆ ಲೈವ್ಗೆ ಬರಲಿಕ್ಕೆ ಅಂದಿದ್ಯಾರು? ನಿವಿಶ್ರೀ ಅಂತಾನೆ ಗೊತ್ತಾಗಲ್ಲ ನಿನಗೆ. ನಿವಿ ಸುರೇಶ ಅಂತ ಗೊತ್ತಾಗಿಲ್ಲ ನನಗೆ. ಯಾರು ಲೈವ್ಗೆ ಬರಲಿಕ್ಕೆ ಹೇಳಿದರು. ಹುಡುಕಿ ಸಾಕಾಯ್ತು ನನಗೆ. 5:30 ಅಂತ 5:30ಗೆ ಬನ್ನಿ ಅಂದಿದ್ರು, ಮತ್ತೆ ಹುಡುಕಿದೆ ಇರಲಿಲ್ಲ. ದೀಪಾ ಸಿಸ್ ರಿಟರ್ನ್ ಮಾಡಿ ಸಿಸ್ ಅಂತಿದ್ದಾರೆ. ಅಶ್ವಿನಿ ಅವರು ಆಯ್ ಅಂತಿದ್ದಾರೆ. ಆಯ್ ಅಶ್ವಿನಿ ಅವರೇ, ವೆಲ್ಕಮ್. ನಿಮಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ ಪ್ಲೀಸ್. ಜಾನ್ವಿ ಅವರು ಶ್ರೀಕೃಷ್ಣ ಇಂತಿದ್ದಾರೆ. ಲೈಕ್ ಡನ್ ಅಂತಿದ್ದಾರೆ. ನಿವಿಸಿರಿ ಅವರು ಜೈ ಶ್ರೀರಾಮ್ ಅಂತಿದ್ದಾರೆ. ಜಾನ್ವಿ ಅವರು ಏಜಸ್ ಲೈವ್ ಇಲ್ವಾ? ಇಲ್ಲ ಅಂತ ಅಂದರು. ಅದಕ್ಕೆ ನಾನು ಮಾಡಿದ್ದು. ನೀನು ಮಾಡು ಬೇಕಾದರೆ, ನಾನು ಮಾಡಲ್ಲ ಅಂದ್ಲು. ಅದಕ್ಕೆ ಅವಳ ಹತ್ರ ಪರ್ಮಿಷನ್ ಕೇಳಿ ಬಂದಿದ್ದು ನಾನು ಏಜಸ್ ಅವ್ರ ಹತ್ರ. ಪಾಪ ಅವರಿಗೆ ಬೇಕಲ್ವ, ನಾನು ಮಾಡಿದರೆ ಅವರಿಗೆ ಆಗಲ್ಲ ಅಲ್ವ, ಅದಕ್ಕೆ ಮಾಡಲಿಲ್ಲ. ಅದಕ್ಕೆ ಅವಳಂದ್ರೆ ಇಲ್ಲ ನಾನು ಮಾಡಲ್ಲ, ಇನ್ನು ಮುಂದೆ ಮಾಡಲ್ಲ ಅಂತೆ. ಅವರು ಮಾಡ್ತಾರಂತೆ ಅಪರೂಪಕ್ಕೊಮ್ಮೆ. ಅವರಿಗೆ ತುಂಬ ಕಷ್ಟ ಆಗ್ತಾ ಉಂಟಂತೆ, ಮಗು ಸಣ್ಣದಲ್ವ ಅದಕ್ಕೆ. 17 ಲೈಕ್ ಸಿಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿವಿಶ್ರೀ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನಿವಿಶ್ರೀ ಸೂಪರ್ ಸಪೋರ್ಟಲ್ಲಿದ್ದಾರೆ. ಹರಿಣಿ ಸಿಜಿ ಅಂತಿದ್ದಾರೆ. ನಮ್ಮ ಸರಳ ಪುಟ್ಟ ಅವರು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೂಪರ್. ಥ್ಯಾಂಕ್ ಯು. ಇಲ್ಲ ವರ್ಲ್ಡ್ ಟೀಚ್ ಕನ್ನಡ ಅವರು ಬಂದರು. ಹಾಯ್ ಸಿಸ್ಟರ್, ಹಾಯ್ ವೆಲ್ಕಮ್. ವರ್ಲ್ಡ್ ಟೀಚ್ ಕನ್ನಡ ಪ್ಲೀಸ್ ಲೈಕ್ ಕೊಡಿ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ. ಸೂಪರ್ ಸಪೋರ್ಟಲ್ಲಿದ್ದೀರಾ. ಅಶ್ವಿನಿ ನ್ಯೂ ಮೆಂಬರ್ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಥ್ಯಾಂಕ್ ಯು. ಗಿಫ್ಟ್ ಡನ್ ಬೆಸ್ಟ್ ಬ್ರದರ್ ಅಂತಿದ್ದಾರೆ ನೋಡಿ. ಬೆಸ್ಟ್ ಅವರಿಗೆ ಗಿಫ್ಟ್ ಡನ್ ಅಂತೆ. ಕನ್ನಡ ಇನ್ ಕನ್ನಡ. ನಾನು ಟಾಪಿಕ್ ಕನ್ನಡ ಇನ್ ಕನ್ನಡ ಅಂತಿದ್ದಾರೆ. ಹೌದಾ, ನೀವು ಟಾಪಿಕ್ ಕನ್ನಡವಾ? ಓಕೆ ಸೂಪರ್. ಅದು ನಾನಲ್ಲ ಸಿಸ್ಟರ್ ಅಂತಿದ್ದಾರೆ. ಹೌದಾ, ಯಾರೊಂದು ನೀವು ಅವರು ಅಂತ ನನಗೇನೇ ಅರ್ಥ ಆಗಲ್ಲ. ನಿಮ್ಮದು ಲೈವ್ ಯಾವಾಗ ನಿವಿಶ್ರೀ ಅವರೇ? ನಿಮ್ಮದು ಯಾವಾಗ? ಅವರು 5:30ಗೆ ಬನ್ನಿ ಅಂದಿದ್ರು ನನಗೆ ಅದು ಅರ್ಥ ಆಗಲ್ಲ. ಇನ್ಸ್ಪೈರಿಂಗ್ ಅವರು ವರ್ಲ್ಡ್ ಅಂತಿದ್ದಾರೆ. ನೀವು ಬೇರೆ ಅಲ್ವಾ? ನಿವಿಶ್ರೀ ಅವರು ಬನ್ನಿ ನಮ್ಮ ಲೈವ್ಗೆ ಅಂತಿದ್ದಾರೆ. ಎಷ್ಟು ಗಂಟೆಗೆ ಟಾಪಿಕ್ ಅವರೇ? ಖಂಡಿತ ಬರುವ. ಇನ್ಸ್ಪೈರಿಂಗ್ ಅವರು ಇದ್ದಾರೆ. ಥ್ಯಾಂಕ್ ಯು ಇನ್ಸ್ಪೈರಿಂಗ್ ಅವರೇ. ಇದು ಹೈಡಲ್ಲಿ ಹೋಗುದು ಯಾರ್ದು? ಇನ್ಸ್ಪೈರಿಂಗ್ ಅವ್ರದ್ದಾ? ಕೊಟ್ಟೆ ನಿಮಗೆ ಬ್ಲೂ. ಓಕೆ ಕಾಂಟ್ ಅವರ ಜೊತೆಯಲ್ಲಿ ವಿವಿಧ್ಯ ಬೀಡ್ಸ್ ಅಂತಿದ್ದಾರೆ. ಸಿಂಪಲ್ ಲೈಫ್ ಕನೆಕ್ಟ್ ಆಗಿ ಅಂತಿದ್ದಾರೆ. ಇನ್ಸ್ಪೈರಿಂಗ್ ಅವರೇ ಇದ್ದೀರಾ? ಒಂದು ಮೆಸೇಜ್ ಹಾಕಿ ನೋಡುವ ಇನ್ನೊಮ್ಮೆ. ಸಿಸ್ಟರ್ ನಮ್ಮ ಲೈವ್ ಈವ್ನಿಂಗ್ 5 ಗಂಟೆಗೆ ಬಂದು ಸಪೋರ್ಟ್ ಮಾಡಿ. ಅದೇ ನೀವು ಅಂದಿದ್ದು, ಯಾರು ಅಂದಿದ್ದು 5 ಗಂಟೆಗಾ ನಿಮ್ಮದು? ಅದೇ ಯಾರ್ದು 5:30ಗೆ ಬರ್ಲಿಕ್ಕೆ ಅಂದರು ಎಂತಂತ ಗೊತ್ತಾ? ನೀವು ಬೇರೆ ಅವರು ಬೇರೆ ಅಲ್ವಾ? ನೋಡುವ. ಸಾರಿ ಆಯಿತಾ, ಸಾರಿ. ಸಿಂಪಲ್ ಲೈಫ್ ಕನೆಕ್ಟ್ ಆಗಿ ಅಂತಿದ್ದಾರೆ. ಅಶ್ವಿನಿ ಅವರು ಸೂಪರ್ ಸಪೋರ್ಟ್. ನಿವಿ ಅವರು, ವಿಧಾನ್ ಅವರು, ದೀಪಾ ಸಿಸ್ ರಿಟರ್ನ್ ಕೊಡಿ. ದೀಪಾ ಅವರೇ ರಿಟರ್ನ್ ಕೊಡಿ. ಸೂಪರ್ ಸಪೋರ್ಟ್. ಸಿಜಿ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ದೀಪಾ ಅವರು. ಓಕೆ ಅಂತಿದ್ದಾರೆ. ಥ್ಯಾಂಕ್ ಯು ನಿವಿ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ವಿಧಾನ್ ಕನೆಕ್ಟ್ ಆಗಿ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಪ್ರಜೀವ್ ಅವರು ಜಾನ್ವಿ ಅವರು ಸೂಪರ್ ಲೈವ್ ಅಂತಿದ್ದಾರೆ. ಸಿಂಪಲ್ ಲೈಫ್ ನನ್ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಪ್ರಜೀವ್ ಅವರು. ಸೂಪರ್ ಸಪೋರ್ಟಲ್ಲಿದ್ದಾರೆ. ನನ್ನ DP ನೋಡ್ಕೊಳ್ಳಿ ಸಿಸ್ಟರ್. ಆಯಿತು, ಹುಡುಗಿದ್ದು ಅದೇ ನೋಡೋದು. ಒಮ್ಮೆ ಅವ್ರದ್ದು ಚೇಂಜ್ ಆಗುತ್ತೆ. ಇವ್ರು ಯಾಕೆ ಪದೇ ಚೇಂಜ್ ಮಾಡ್ತಾರೆ ಅಂತ ನಾನು ಅಂದ್ಕೊಳ್ಳೋದು. ನನ್ನದು ಎಂಥದ್ದು ದೇವರೇ ಗೊತ್ತು. ನನಗೆ ಕನ್ಫ್ಯೂಸ್ ಆಗಿದೆ ಎಲ್ಲ. ಅವರೇ ನನಗೆ ಒಂದು ಮೆಸೇಜ್ ಹಾಕಿ ಪ್ಲೀಸ್. ನನಗೆ ಅವ್ರದ್ದು ಇವ್ರದ್ದು, ನನಗೆ ನಿಮ್ಮದು ಮತ್ತು ನಿವಿ ಸುರೇಶ್ ಇದ್ದು ಕನ್ಫ್ಯೂಷನೇ ಆಗೋದು. ಅದು ಎಂತನೇ ಗೊತ್ತಾಗಲ್ಲ. ಸೂಪರ್. ಅಶ್ವಿನಿ ಸಿಸ್ ನೀವು ಕನೆಕ್ಟ್ ಆದ್ರಾ ಅಂತಿದ್ದಾರೆ. ಹೌದು ಸಿಂಪಲ್ ಸಿಸ್ ಅಂತಿದ್ದಾರೆ. ನಿವಿ ಸುರೇಶ್ ಜೈ ಶ್ರೀರಾಮ್ ಅಂತಿದ್ದಾರೆ. ಥ್ಯಾಂಕ್ ಯು ಜಾನ್ವಿ. ಥ್ಯಾಂಕ್ ಯು ನಿವಿ ಅವರೇ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಅಂತಿದ್ದಾರೆ. ಸಪೋರ್ಟ್ ಅಂತ ಹಾಕಬೇಡಿ ಆಯಿತಾ? ಸಾರಿ.
ಮೆಸೇಜ್ ಹಾಕಿ ಆಯಿತಾ, ಮೆಸೇಜ್ ಹಾಕಿ ನಾನು ಕೊಡ್ತೀನಿ. ನನಗೆ ನೀವು ಅವರು ಸ್ವಲ್ಪ ಮಿಸ್ ಆಗ್ತಾ ಉಂಟು, ಸಾರಿ. ವಿಧಾನ್ ಗಿಫ್ಟ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಿ ಜಿ ಅವರು ಸೂಪರ್ ಸಪೋರ್ಟಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸಿ ಜಿ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ಆಯ್ ಅಶ್ವಿನಿ ಸಿಸ್ಟರ್ ಅಂತಿದ್ದಾರೆ ನೋಡಿ. ನಿಮಿ ಅವರು ಸೂಪರ್. ಜಾನ್ವಿ ಅವರು ಸೂಪರ್ ಸಪೋರ್ಟ್. ಎಂತ ಜಾನ್ವಿ, ಅಯ್ಯೋ ಜಾನ್ವಿ ಸಿಸ್. ದೀಪ ಅವ್ರು ನೈಸ್ ಅಂತಿದ್ದಾರೆ. ಹರೇ ಕೃಷ್ಣ ಅಂತಿದ್ದಾರೆ. ಜಾನ್ವಿ ನೀವು ಶ್ರೀ ಗಿಫ್ಟ್ ಡನ್ ಅಂತಿದ್ದಾರೆ. ಅಶು ಸಿಸ್ ಡನ್ ಅಂತಿದ್ದಾರೆ ವಿಧಾನ್ ಅವರು. ಸಿ ಜಿ ಸೂಪರ್. ಓಕೆ, ಸ್ವಲ್ಪ ಬಿಸಿ ಇದ್ದೀನಿ ಸಿಸ್ಟರ್, ಮತ್ತೆ ಬರ್ತೀನಿ. ಇಲ್ಲ ಸಿ ಜಿ, ಬಂದ ಮೇಲೆ ಹೋಗ್ಲಿಕ್ಕಿಲ್ಲ, ರೂಲ್ಸ್ ಅದು ನನ್ನ ಲೈವ್. ವಿಧಾನ್ ಕಮೆಂಟ್ ಮಾಡಿ ಅಂತಿದ್ದಾರೆ. ವಿಧಾನ್ ಅವರು ಸಿಂಪಲ್ ಸಿಸ್ಗೆ ಕನೆಕ್ಟ್ ಆಗಿ. ಹರೇ ಕೃಷ್ಣ. ವೈಶು ಸೂಪರ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ವೈಶು, ಸೂಪರ್ ಅಂತಿದ್ದಾರೆ. ದೀಪಾ ಅವರು ಕಮೆಂಟ್ ಹಾಕಿದ್ದೀನಿ ಸಿಸ್ ಅಂತಿದ್ದಾರೆ. ಕಮೆಂಟ್ ಹಾಕಿದ್ದಾರಂತೆ ವಿಧಾನ್ ಅವರು ನೋಡಿ. ಸಿ ಜಿ ಹೋಗ್ಲಿಕ್ಕಿಲ್ಲ. ಜಾನ್ವಿ ಏಜಸ್ ಎಲ್ಲಿ? ಏಜಸ್ ಬರುವುದಿಲ್ಲ ಅಂತೆ. ಅವರು ಮಲ್ಕೋತೀನಿ ನಾನು, ನನಗೆ ಆಗಲ್ಲ ಅಂತ ಅಂದರು. ಆಯಿತು ಹೊಡಿವ ಬನ್ನಿ. ಅವರಿಗೆ ಆಗಲ್ಲ ಅಂತ ಜಾನ್ವಿ ಅವರೇ, ಅವರಿಗೆ ಸ್ವಲ್ಪ ಸುಸ್ತಾಗುತ್ತೆ ಅಂತೆ, ಅದಕ್ಕೆ ಲೈವ್ ಮಾಡ್ತೀನಿ ಯಾವಾಗಲೂ ಅಪ್ರೂಪ್ ಅಂದರು. ನಾನು ಮಾಡೋದಾಗ ಅಂದರೆ ನಾನು ಮಾಡು ನೀನು ಮಾಡು ಅಂದರು. ಸೂಪರ್ ಅಂತಿದ್ದಾರೆ. ನನಗೆ ಮಾಡು ಅಂದರು ಅವರು. ನೀವು ಮಾಡು, ನಾನು ಹಾಗೆ ಅಂದರು. ಅದಕ್ಕೆ ಗೊತ್ತಾಯ್ತಾ, ಅದಕ್ಕೆ ನಾನು ಮಾಡಿದೆ. ಅವಳಿಗೆ ಸ್ವಲ್ಪ ಎನರ್ಜಿ ಕಮ್ಮಿ ಆಗುತ್ತೆ. ಯಾಕಂದರೆ ಗೊತ್ತಾ, ಏಜಿಸ್ ಅವರಿಗೆ ಮಗು ಸಣ್ಣದಲ್ವ, ಕಟ್ಟಿ ಹಾಕಿ ನನ್ನನ್ನು ಹೋಗಲ್ಲ ಬಿಡಿ ಅಂತಿದ್ದಾರೆ. ನೀವು ಹೋಗೋದು ಬೇಡ. ವಿಧಾನ್ ಗಿಫ್ಟ್ ಡನ್ ಅಂತಿದ್ದಾರೆ. ಸಿಂಪಲ್ ಹುಡುಗಿ ಅವರು. ಹೋಗುವಾಗ ಎಲ್ಲರೂ ನನಗೆ ಒಂದು ಮೆಸೇಜ್ ಮಾಡಿ ಹೋಗಿ, ನಾನು ಬ್ಲೂ ರಿಮೂವ್ ಮಾಡ್ತೀನಿ ಆಯಿತಾ. ಹರೇ ಕೃಷ್ಣ ಅಂತಿದ್ದಾರೆ. ನಾನು ಎಂತ ಗೊತ್ತಾ, ಕಟ್ಟಿ ಹಾಕ್ತೀನಿ ಆಯಿತಾ. ಸಿ ಜಿ ನೀವು ಹೋಗ್ಲಿಕ್ಕಿಲ್ಲ ಇದರಿಂದ. ಜಾನ್ವಿ ಸೂಪರ್ ಅಂತಿದ್ದಾರೆ. ಸಿ ಜಿ ನಾನು ಎಷ್ಟು ತನಕ ಇರ್ತೀನಿ ಅಷ್ಟು ತನಕ ನನಗೆ ಸಪೋರ್ಟ್ ಮಾಡ್ತಾನೇ ಇರಬೇಕು ಸಿ ಜಿ. ಜಾನ್ವಿ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಸಿ ಜಿ ಎಲ್ಲಿದ್ದೀರಿ ಬೇಗ. ದೀಪ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿದ್ದೆ ಬರ್ತುಂಟು, ಮತ್ತೆ ಆಗ ಮಾಡಲಿಕ್ಕಾಗಲಿಲ್ಲ. ಹಗ್ಗ ತನ್ನಿ, ಕಟ್ಟಿ ಹಾಕಿ. ಇದೇ ಹಗ್ಗ ಇಲ್ಲಿ, ನೀವು ಬನ್ನಿ, ಹಗ್ಗ ಇದೆ ಇಲ್ಲಿ, ಬಂದು ಕಟ್ಟಾಕ್ತೀನಿ. ಅದಕ್ಕೆ ಎಂತ ಟೆನ್ಷನ್ ಮಾಡೋದು ನೀವು. ಬನ್ನಿ, ಹಗ್ಗ ಇಟ್ಕೊಂಡು ಬರ್ತೀನಿ, ಕಟ್ಟಾಕ್ತೀನಿ, ಬನ್ನಿ. ಮೆಸೇಜ್ ಮಾಡ್ತಾ ಇರಿ. ನನಗೆ ಹೋದರೆ ಹೋಗಲೇಬಾರ್ದು ನೀವು. ಸಿಂಪಲ್ ಸಿಸ್ ಡನ್ ಸಿಸ್ ಅಂತಿದ್ದಾರೆ. ಸಿಂಪಲ್ ಅಕ್ಕ ನಿಮಗೆ ಡನ್ ಅಂತೆ ನೋಡಿ, ನಮ್ಮ ವಿಧಾನ್ ಬ್ರದರ್ ಕೊಟ್ಟಿದ್ದಾರೆ. ಹರೇ ಕೃಷ್ಣ ಅಂದಿದ್ದಾರೆ. ರಾಧಾ ಅವರು ನಗಾಡ್ತಿದ್ದಾರೆ. ಮಧ್ಯಾಹ್ನದ ನಿದ್ದೆ ಬರ್ತುಂಟು. ಇಬ್ರು ಕಟ್ಕೊಳ್ಳೋಣ ಹಗ್ಗನ. ಓಕೆ ಅದು ಕೂಡ ಸರಿ, ಇಬ್ಬರು ಕಟ್ಕೊಳ್ಳೋಣ. ಓಕೆ, ನಾನು ಮತ್ತು ಶ್ರೀಜಿ ಓಕೆನಾ. ಹರೇ ಕೃಷ್ಣ ಅಂದಿದ್ದಾರೆ. ಜಾನ್ವಿ ಸಿಸ್ ರಿಟರ್ನ್ ಕೊಡಿ. ನಿಮ್ಮದು ವೀಡಿಯೋ ಜಾನ್ವಿದ್ದೆ ಅವರದ್ದೆಲ್ಲ ನೋಡಿದ್ದೇನೆ. ವಿಡಿಯೋ ಇವತ್ತಿದ್ದು ಕೂಡ ನೋಡಿದ್ದೀನಿ. ಇವ್ರದ್ದು ನೋಡಿಲ್ಲ. ದೀಪ ಅವ್ರು ಹಾಕಿದ್ರ ವಿಡಿಯೋ, ಇವರು ಅದು ನೋಡಿಲ್ಲ. ಸಿ ಜಿ ಅವ್ರದ್ದು ನೋಡಬೇಕು ಈಗ ಇವತ್ತು. ಸಿ ಜಿ ನಂದು ವಿಡಿಯೋ ಫುಲ್ ನೋಡ್ಬೇಕಾಯ್ತಾ, ಇಲ್ಲಾಂದರೆ ನಾನು ಬಿಡಲ್ಲ, ಗೊತ್ತಾಯ್ತಾ. ಅರ್ಧಂಬರ್ಧ ನೋಡಿದರೆ ನಾನು ಬಿಡಲ್ಲ, ಫುಲ್ಲು ನೋಡಬೇಕು ನನ್ನ ವಿಡಿಯೋ ಆಯಿತಾ. ಸಿ ಜಿ ಜಾನ್ವಿ ಅವ್ರದ್ದು ಫುಲ್ ನೋಡಿ 2 ವಿಡಿಯೋ ನೋಡಿ ಹಾಕಿದ್ದೇನೆ ಇವತ್ತು ಕಮೆಂಟ್. ಓಕೆ ಸಿಸ್, ನಾನು ಹೋಗ್ತೇನೆ, ಮಗಳು ಈಗ ಎದ್ಲು, ಊಟ ಮಾಡಿಸ್ಬೇಕು ಸಿಸ್, ಬಾಯ್. ಹೌದಾ, ಊಟ ಮಾಡಿಸಿ. ಓಕೆ. ಅಯ್ಯೋ ನೆಟ್ ಖಾಲಿ ಸುತ್ತುತ್ತಾ ಇದೆ. ಸುತ್ತಿದ್ರೆ ನೀವು ಕೂಡ ಸುತ್ತಿ ಅದರೊಟ್ಟಿಗೆ, ನನಗೆ ಗೊತ್ತಿಲ್ಲ. ಇಲ್ಲ ಸಿಸ್, ವಿಡಿಯೋ ಹಾಕಿಲ್ವಾ? ಹಾಕಿ ಬೇಗ. ಕಮೆಂಟ್ ನೋಡಿದೆ, ಥ್ಯಾಂಕ್ ಯು ಅಂತಿದ್ದಾರೆ. ಹೌದು, ಈ 2 ವಿಡಿಯೋ ಪ್ಲೇ ಮಾಡಿ ನನ್ನ ಕೆಲಸ ಮಾಡಿಕೊಂಡು ಇದ್ದೆ. ನಿಮ್ಮದು ಮತ್ತೆ ಪ್ಲೇ ಮಾಡಿ ಮತ್ತೆ ಕಮೆಂಟ್ ಮಾಡಿದೆ. 2 ವಿಡಿಯೋ ತುಂಬ ಚೆನ್ನಾಗಿ ಮಾಡ್ತೀರಾ ಜಾನ್ವಿ ಅವರೇ, ತುಂಬ ಚೆನ್ನಾಗಿ. ಏನು ಊಟ ಸಿಸ್ ಇವತ್ತು ಅಂತಾರೆ. ಇವತ್ತು ಊಟಕ್ಕೆ ಎಂತ ಗೊತ್ತಾ, ಮೀನು ಊಟ, ಮೀನು ಸಾರು, ಫ್ರೈ ಅಷ್ಟು ಮಾಡಿದ್ದೀನಿ ಇವತ್ತು, ಗೊತ್ತಾ.
ಮಕ್ಕಳಿಗೆ ಮೀನು ಅಂದರೆ ತುಂಬ ಇಷ್ಟ, ಅದಕ್ಕೆ ಮಕ್ಕಳಿಗೋಸ್ಕರ ನಾ ಮಾಡೋದು. ನನಗೋಸ್ಕರ ಅಲ್ಲಪ್ಪ, ನಾನು ತಿನ್ನಲ್ಲ ಅಷ್ಟು, ಮಕ್ಕಳು ತಿಂತಾರೆ ಅಷ್ಟೇ. ಗೋವಿಂದ ಗೋವಿಂದ ನೆಟ್ ಅಂತಿದ್ದಾರೆ. ನೆಟ್ಟು ಗೋವಿಂದ ಅಂದರೆ ಸಿ ಜಿ ಅವರೇ, ಅದರ ಸುತ್ತ ತಿರುಗಿ ನಾನು ಕೂಡ ತಿರುಗಲಿಕ್ಕೆ ಬರ್ತೀನಿ ಬೇಕಾದರೆ. ನೀವು ಹೋಗಲೇಬಾರ್ದು ಸಿ ಜಿ ಅವರು, ಹೋಗ್ಬಾರ್ದು ಅಂದರೆ ಹೋಗಬಾರ್ದು ಸಿ ಜಿ. ಎಲ್ಲಿ ಹೋಗ್ತೀರಂತ ನೋಡಬೇಕು ನನಗೆ. ಸಿ ಜಿ ನಿನ್ನೆ ಬಂದಿದ್ರ ಅವರು, ಮತ್ತೆ ನೀವು ಮತ್ತೆ ಬಂದ್ರ ಸಿ ಜಿ ನಿನ್ನೆ ಅವರು? ಮತ್ತೆ ಅವರು ಬಂದಿದ್ರ ಸಿ ಜಿ ನಿನ್ನೆ? ಯಾರಿಗೆಲ್ಲ ಮೆಸೇಜ್ ಶೋ ಆಗ್ತಿಲ್ವೋ ಅವರು ಹೋಗಿ ನನಗೆ ಕಮೆಂಟ್ ಹಾಕಿ ಬನ್ನಿ, ಮೆಸೇಜ್ ಶೋ ಆಗುತ್ತೆ. ಬನ್ನಿ ಕೊಡುವ. ಅಲ್ಲ ಸಿ ಜಿ, ಎಂತ ಗೊತ್ತಾ ವಿಷಯ, ಎಂತ ಗೊತ್ತಾ, ನಿನ್ನೆ ಅವರು ಮತ್ತೆ ಪುನಃ ಬಂದ್ರ, ನಾನು ಅಂದೆ ಅಲ್ವಾ, ಅವರು ಏನು ಅಂತ ಗೊತ್ತಿಲ್ಲಪ್ಪ, ಎಲ್ರನ್ನ ಸಬ್ ಮಾಡಿಬಿಡಿ ಅಂತ ಅವರು. ಜಾನಿ ಸೂಪರ್ ಸಪೋರ್ಟ್ ಸಿ ಜಿ. ಬನ್ನಿ ನಿದ್ದೆ ಮಾಡೋಣ. ನಿದ್ದೆ ಮಾಡಬೇಡಿ, ನಿದ್ದೆ ಮಾಡಬಾರ್ದು, ಗೊತ್ತಾಯ್ತಲ್ವಾ? ಹಾಂ, ಬರಬೇಕು, ಸಪೋರ್ಟ್ ಮಾಡಬೇಕು ಸಿ ಜಿ. ನೋಡಿ ನಮ್ಮ ಜಾನಿ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಿ ಜಿ. ನಿದ್ದೆ ಮಾಡಬೇಡ. ಸೂಪರ್ ಥ್ಯಾಂಕ್ ಯು ಸೋ ಮಚ್ ಸಿ ಜಿ. ಅದೇ ಹಾಕಿ, ನಿದ್ದೆ ಮಾಡಲಿಕ್ಕಿಲ್ಲ, ಗೊತ್ತಾಯ್ತಲ್ವಾ? ಜೈ ಹರೇ ಕೃಷ್ಣ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೋಡಿ ನಮ್ಮ ಸಿಸ್ ಸಪೋರ್ಟ್ ಅಲ್ಲಿದ್ದಾರೆ, ನಮ್ಮ ಸಿಸ್. ಟ್ರೈನ್ ಇನ್ಫಾರ್ಮೇಷನ್ ಬ್ರದರ್ ಬಂದರು. ಯೋಗೇಶಣ್ಣ, ವೆಲ್ಕಮ್ ಯೋಗೇಶಣ್ಣ. ಥ್ಯಾಂಕ್ ಯು ಯೋಗೇಶಣ್ಣ. ನಾನು ಲೈವ್ ಮಾಡಿಲ್ಲ ಬೆಳಿಗ್ಗೆ, ಒಂದು ಅರ್ಧ ಗಂಟೆ 1 ಗಂಟೆ ಮಾಡಿ ಇಟ್ಟೆ, ಅದು ಹೋಯ್ತು ಕಾಲ್ ಬಂದ ವಿಷಯ, ಹಾಗೆ ಈಗ ಮಾಡಿದ್ದೇನೆ. ಎಲ್ರಿಗೂ ನಿದ್ದೆ ಮಾಡುವ ಟೈಮ್ ಈಗ. ಜಾನ್ವಿ ಅವರು ಸ್ವಲ್ಪ ಸಪೋರ್ಟ್, ಇವಳ್ದು ಎಂಥ ಕರ್ಮಪ್ಪ ಅಂತಿದ್ದಾರೆ ಎಲ್ರು. ಟ್ರೈನ್ ಬರ್ತಾರೆ, ಪ್ಲೀಸ್ ಒಂದು ಲೈಕನ್ನು ಕೊಡಿ ಆಯ್ತಾ? ಫುಲ್ ನೋಡಿದ್ದೀನಿ ಸಿಸ್ಟರ್, ಇವತ್ತು ನಾನು ವಿಡಿಯೋ ಹಾಕಿಲ್ಲ. ನಾನು ಹಾಕಿದ್ದೀನಿ ನೋಡಿ, ನಿಮ್ಮದು ಹಾಕಿಲ್ಲ ಅಂದರೆ ಮೊನ್ನೆದು ಇದೆ ನೋಡ್ತೀನಿ ನಾನು. ಮೊನ್ನೆದು ಒಂದು ವಿಡಿಯೋ ಬಾಕಿಯೇ ಇದೆ ನಿಮ್ಮದು. ಓಕೆ ಅಂತಿದ್ದಾರೆ. ಲೈಕ್ ಡನ್ 19 ಅಂತಿದ್ದಾರೆ. ಥ್ಯಾಂಕ್ ಯು. ಟ್ರೈನ್ ಬ್ರದರ್, ನಿಮ್ಮ ಹತ್ರ ಒಂದು ಡೌಟ್ ಇದೆ ನನಗೆ. ನಿಮ್ಮ ಹತ್ರ ಗೊತ್ತಿದ್ರೆ ನಿಮಗೆ ನನಗೆ ಆನ್ಸರ್ ಮಾಡಿ. ಲೈವ್ ಎಂಡ್ ಮಾಡಿದ ಮೇಲೆ ನನಗೆ ವಾಚ್ ಅವರ್ ಎಷ್ಟಾಗಿದೆ ಅಂತ ಶೋ ಆಗ್ತಿಲ್ಲ, ಮತ್ತು ವ್ಯೂಸ್ ಅದೆಲ್ಲ ಆಗ್ತುಂಟು, ವಾಚ್ ಅವರ್ ಎಷ್ಟಾಗಿದೆ ಅಂತ ಶೋ ಆಗ್ತಿಲ್ಲ. ಅದು ಯಾಕೆ ಅಂತ ನಿಮ್ಗೆ ಗೊತ್ತಾ ಏನಾದರೂ? ಇದು YT-ಯಲ್ಲಿ ಆ್ಯಡ್ ಆಗ್ತುಂಟು ನನಗೆ, ಇದರಲ್ಲಿ ಶೋ ಆಗ್ತಿಲ್ಲ. ಮತ್ತು ಎಷ್ಟು ಚಾಟ್ ಬಂದಿದೆ, ಎಷ್ಟು ಚಾಟ್ ರೇಟ್ ಆಗಿದೆ, ಚಾಟ್ ಎಷ್ಟು ಮಾಡಿದ್ದಾರೆ, ಅದೆಲ್ಲ ಬರ್ತಾ ಉಂಟು. ನಿಮಗೆ ಗೊತ್ತಿದ್ರೆ ನನಗೆ ಒಂದು ಆನ್ಸರ್ ಮಾಡಿ ಬ್ರದರ್ ನೀವು. ಎಲ್ಲರೂ ಅಂತಾರೆ ನಿಮ್ಮದು 4000 ಅವರ್ಸ್ ಆಗಿದೆ, ಅದಕ್ಕೆ ಹಾಗೆ ಅಂತಾರೆ. ನನಗೆ 4000 ಅವರ್ಸ್ ಎಲ್ಲಿಂದ ಆಗೋದು? ವಿಡಿಯೋ ಹಾಕಿದ್ದೀನಿ, ಹೌದು ವಿಡಿಯೋ ಹಾಕಿದ್ದೀನಿ. ವೈಫೈ ಇಲ್ಲ ಸಿಸ್, ವೈಫೈ ಹಾಕಬೇಕು. ಈಗ ನನ್ನ ಹಸ್ಬೆಂಡ್ ಹತ್ರ ಹೇಳಿದ್ದೀನಿ ಹಾಕಿ ಅಂತ, ಹಾಕ್ತೇನೆ ಅಂದಿದ್ರು, ಹಾಕ್ತೇನೆ ಅಂದಿದ್ದಾರೆ. ಟ್ರೈನ್ ಬರೋದಾರು ಇದ್ದೀರಾ? ನಿಮಗೆ ಬ್ಲೂ ಕೊಡ್ತೀನಿ ಬೇಕಾದರೆ. ಟ್ರೈನ್ ಬ್ರದರ್ ಬ್ಲೂ ಕೊಡ್ತೀನಿ. ಇಲ್ಲ ಅವ್ರು ಬಂದಿಲ್ಲ ಸಿಸ್ಟರ್. ಮತ್ತೆ ಹೌದಾ, ಬಂದಿಲ್ವಾ? ಟ್ರೈನ್ ಬ್ರದರ್ ಇದ್ದೀರಾ? ಬ್ಲೂ ಕೊಡ್ತೀನಿ ನಿಮಗೆ. ಸೂಪರ್ ಅಂತಿದ್ದಾರೆ ಬ್ರದರ್. ನಿಮ್ಗೆ ಗೊತ್ತಾ ಅದರದ್ದು ಏನಾದರೂ ಅದ್ರ ಬಗ್ಗೆ? ಸೂಪರ್, ಟೆಲ್ ಮೀ ಬ್ರದರ್. ಎಂತ ಗೊತ್ತಾ, ಇದು
ಲೈವ್ ಎಂಡ್ ಮಾಡ್ತೀನಿ ಅಲ್ವ ನಾನು, ನನಗೆ 2 ದಿನದಿಂದ ಅದರದ್ದು ವಾಚ್ ಅವರು ಶೋ ಆಗ್ತಿಲ್ಲ. ಲೈವ್ ಎಂಡ್ ಮಾಡಿದಾಗ ಬರುತ್ತೆ ಅಲ್ವ ಎಷ್ಟು ಸಿಕ್ಕಿದೆ ಅಂತ, ಎಷ್ಟು ಆಯಿತು ವಾಚ್ ಅವರು ಅದರಲ್ಲಿ, ಇವಾಗ ಎಷ್ಟು ಗಂಟೆಗೆ ಎಷ್ಟು ಸಿಗ್ತಿದೆ ಅದು ನನಗೆ ತೋರ್ತಿಲ್ಲ. ನನಗೆ ಅದರ ಅಲ್ಲಿ ಇದು ಬರ್ತಾ ಉಂಟು, ನಮ್ಮದು ಟೋಟಲ್ ಎಷ್ಟು ಚಾಟ್ ಆಗಿದೆ, ಚಾಟ್ ರೇಟ್ ಅದೆಲ್ಲ ಬರ್ತಾ ಉಂಟು. ಅದು ಏನಂತ ನಿಮ್ಗೆ ಗೊತ್ತಾ? ನಿಮ್ಮ ಲೈವ್ಗೆ ಬರ್ತೀನಿ ಅಂತ ಹೇಳಿದ್ರು, ಯಾಕೆ ಬರಲಿಲ್ವಾ? ಇಲ್ಲ, ಯಾರು ಸಹನ ಯಾರಂತ ನಂಗೆ ಗೊತ್ತಿಲ್ಲ ಸಿಜಿ. ಯೂಟ್ಯೂಬ್ ಸ್ಟುಡಿಯೋ ಉಂಟು ನನಗೆ, ಅದು ಅಲ್ಲ ಪ್ರಾಬ್ಲಮ್ಮು ಟ್ರೈನ್ ಅವರೇ, ಅದು ಸ್ಟುಡಿಯೋದಲ್ಲಿ ಆ್ಯಡ್ ಆಗ್ತಾ ಉಂಟು ನನಗೆ. ನನಗೆ ಇದು ಏನು ಪ್ರಾಬ್ಲಮ್ ಗೊತ್ತಾ, ನಾನೀಗ ಲೈವ್ ಮಾಡ್ತಿದ್ದೀನಿ ಅಲ್ವಾ, ಅದನ್ನು ಎಂಡ್ ಮಾಡ್ತೀನಿ. ಈಗ ಎಂಡ್ ಮಾಡಿದಾಗ ಅದರಲ್ಲಿ ವಾಚ್ ಅವರು ಶೋ ಆಗುತ್ತೆ. ನನಗೆ ಈಗ 2 ದಿನದಿಂದ ಶೋ ಆಗ್ತಿಲ್ಲ, ಅದರಲ್ಲಿ ಎಷ್ಟು ಸಿಕ್ಕಿದೆ ಅಂತ ಗೊತ್ತಾಗಲ್ಲ ನನಗೆ. ಇವಾಗ ಲೈವಲ್ಲಿ ಎಷ್ಟು ಸಿಕ್ಕಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಅದು ಹಗಲು ರಾತ್ರಿ ಸಪೋರ್ಟ್ ಮಾಡೋದೇ ಕೆಲಸನ? ಹೌದು, ಮಾಡಿ ಮಾಡಿ. ಹರೇ ಕೃಷ್ಣ. ಹೊರಟೆ ಬ್ಲೂ ತೆಗಿರಿ, ಜಾತ್ರೆ ಆದರೆ ಸಿಗುವ ರಾತ್ರಿ. ಓಕೆ, ತೆಗಿತೀನಿ. ಯೂಟ್ಯೂಬ್ ಪ್ರಾಬ್ಲಮ್ಮಾ? ನಮ್ದಲ್ವಾ? ನಮ್ಮ ಪ್ರಾಬ್ಲಮ್ ಅಲ್ವಾ? ನಮ್ಮದು ಏನಾದರೂ ಪ್ರಾಬ್ಲಮ್ ಇದೆಯಾ ಟ್ರೈನ್ ಬ್ರದರ್ ಅವರೇ? ಅಯ್ಯೋ ರಾಮ ರಾಮ ಅಂತಿದ್ದಾರೆ ನಮ್ಮ ಸಿ ಜಿ ಅವರು. ಆಯಿತು ಸಿ ಜಿ ಅವರೇ, ಹೋಗಿ ನಿದ್ದೆ ಮಾಡಿ ಹೋಗಿ, ಆಯಿತಾ? ಜಾನ್ವಿ ಅವರು ಹೋದ್ರಾ? ಓಕೆ. ನಮ್ಮ ಪ್ರಾಬ್ಲಮ್ ಅಲ್ಲ ಅಲ್ವಾ ಬ್ರದರ್? ಮೂರು ದಿನದಿಂದ ಆಗ್ತುಂಟು. ಮೊನ್ನೆ 2-3 ದಿನ ಆಯಿತು ಇಲ್ಲಿ ಇವತ್ತಿಗೆ. ಎಷ್ಟಿ ಅಂದರೆ ಗೊತ್ತಾಗಿಲ್ಲ. ಸ್ಟುಡಿಯೋ ಉಂಟು ನನ್ನ ಹತ್ರ, studio.com ಅದೆಲ್ಲ ಉಂಟು. ಸುಪ್ರೀತಾ, ಹಾಯ್ ಸುಪ್ರೀತಾ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ಸುಪ್ರೀತಾ, ಲೈಕ್ ಕೊಡಲಿ ಸುಪ್ಪಿ. ಸಹನ ಸಿಸ್ಟರ್ ಸಿಕ್ಕಿದ್ರು, ಎಲ್ಲ ವಿಷಯ ಹೇಳಿದರು. ಅವರು ತೆಲುಗಿನಲ್ಲಿ ಮಾತಾಡಿದ್ರಂತೆ ಸಹನ ಅವರು, ಅದಕ್ಕೆ ಅವರು ಬೇಜಾರು ಮಾಡಿಕೊಂಡು ಕನ್ನಡ ದವ್ರ ಹತ್ರ ಎಲ್ಲ ಹೇಳ್ತೀನಿ ನಿಮ್ಮನ್ನು ಅನ್ಸಬ್ ಮಾಡೋಕ್ಕೆ ಅಂತ ಚಾಲೆಂಜ್ ಮಾಡಿದ್ರಂತೆ. ಅದು ನಿಯಮ. ಬೆಂಗಳೂರು ಅವರು ಸಹನ ಅವರು? ಹೌದಾ? ಎಂತಾಗಿದೆ, ಯಾವ್ದು ಲ್ಯಾಂಗ್ವೇಜ್ ಆದರೂ ಏನಾಗುತ್ತೆ, ಲ್ಯಾಂಗ್ವೇಜ್ಗೆ ಸಪೋರ್ಟ್ ಮಾಡಿ. ಎಲ್ಲ ಲ್ಯಾಂಗ್ವೇಜ್ ಒಂದೇ. ಯೂಟ್ಯೂಬ್ ಪ್ರಾಬ್ಲಮ್, ಲೈವ್ ಚೆಕ್ಕಿಂಗ್ ಅಂತಿದ್ದಾರೆ. ನಮ್ಮ ಕಡೆಯಿಂದ ಪ್ರಾಬ್ಲಮ್ ಇದೆ, ಯೂಟ್ಯೂಬ್ ಕಡೆಯಿಂದ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗಿಲ್ಲ ನನಗೆ ಟ್ರೈನ್ ಅವರೇ. ಎಲ್ಲಿ ಚೆಕಿಂಗ್ ಮಾಡಬೇಕು ಟ್ರೈನ್ ಅವರೇ ಗೊತ್ತಾ ನಿಮಗೆ? ಸಿ ಜಿ ಅವರು ಯೂಟ್ಯೂಬ್ ಪ್ರಾಬ್ಲಮ್. ಹಾಂ, ನಾವು ಎಲ್ಲಿ ಚೆಕ್ ಮಾಡಬೇಕಂತ ಗೊತ್ತಾ ಟ್ರೈನ್ ಬ್ರದರ್? ನಿಮ್ಗೆ ಗೊತ್ತಿರುತ್ತೆ ಅಂತ ನಾನು ನಿಮಗೆ ಇದು ಮಾಡಿದ್ದು, ಯಾಕಂದರೆ ನೀವು ತುಂಬ ಒಂದು ಸ್ವಲ್ಪ ತಿಳ್ಕೊಂಡಿದ್ದೀರಲ್ವಾ ನೀವು, ಅದಕ್ಕೆ ನಿಮ್ಮ ಹತ್ರ ಕೇಳಿದ್ದು ನಾನು. ನಿಮಗೆ ಬ್ಲೂ ಬೇಕಾದರೆ ಕೊಡ್ತೀನಿ ನಾನು, ಅದಕ್ಕೆ ಬ್ಲೂ ಎಲ್ಲ ರಿಮೂವ್ ಮಾಡಿದ್ದು ನಾನು. ಅದರಿಂದ ಪ್ರಾಬ್ಲಮ್ ಏನಾಯಿತು ಅಂತ ನಾನು ಏನದು ರಿಮೂವ್ ಮಾಡಿದ್ದೆ ಬ್ಲೂ ಎಲ್ಲ. ಐ ಆಮ್ ಆಲ್ಸೋ ಯೂಟ್ಯೂಬ್ ಲೈವ್ ಪ್ರಾಬ್ಲಮ್ ಕಮ್. ಹೌದಾ? ಅಲ್ಲ ಟ್ರೈನ್ ಅವರೇ, ಅದನ್ನು ಎಂತ ಗೊತ್ತಾ, ನನಗೆ ಕನ್ನಡದಲ್ಲಿ ಮೆಸೇಜ್ ಹಾಕಿ. ನನಗೆ ಇಂಗ್ಲೀಷ್ ಸ್ವಲ್ಪ ಬರಲ್ಲ, ಹಿಂದಿ ಆದರೂ ಬರುತ್ತೆ. ಇಂಗ್ಲೀಷ್ ಸ್ವಲ್ಪ ದೂರ, ನಾನು ಇಂಗ್ಲೀಷಲ್ಲಿ ತುಂಬ ಮಾರ್ಕ್ ತೆಗೆದಿದ್ದೀನಿ, ಅದಕ್ಕೆ ತೆಗ್ದಿದ್ದೀನಿ, ಅಷ್ಟೇನಿಲ್ಲ, ತೆಗ್ದಿದ್ದೀನಿ, ಪಾಸಾಗಿದ್ದೀನಿ. ಆದರೆ ನನಗೆ ಇಂಗ್ಲೀಷ್ ಅಂದರೆ ತುಂಬ ಅಲರ್ಜಿ. ಐ ಆಮ್ ಆಲ್ಸೋ ಯೂಟ್ಯೂಬ್ ಲೈವ್ ಪ್ರಾಬ್ಲಮ್ ಕಮ್. ಹಾಂ, ನಿಮ್ಮದು ಆಲ್ಸೋ ಯೂಟ್ಯೂಬ್ ಲೈವಲ್ಲಿ ಪ್ರಾಬ್ಲಮ್ ಆಗಿದಾ? ಹೌದಾ? ಅದು ಇಲ್ಲ. ಈಗ ನಾವು ಚೆಕ್ಕಿಂಗ್ ಮಾಡಬೇಕಾದ್ರೆ ಯಾವುದಕ್ಕೆ ಹೋಗ್ಬೇಕು ಚೆಕ್ಕಿಂಗ್ ಮಾಡಲಿಕ್ಕೆ? ಅದೊಂದು ನನಗೆ ಇನ್ಫಾರ್ಮೇಷನ್ ಕೊಡಿ ಪ್ಲೀಸ್ ಟ್ರೈನ್ ಬ್ರದರ್. ಸಿ ಜಿ ಅವ್ರು ಸ್ವಲ್ಪ ಸಪೋರ್ಟ್. ನನಗೂ ಯೂಟ್ಯೂಬ್ ಲೈವ್ ಸಮಸ್ಯೆ ಇದೆ. ಹೌದಾ?
ನಿಮಗೆ ಹಾಗೇನೆ ಬರ್ತಾ ಉಂಟಾ ಯೂಟ್ಯೂಬ್ ಲೈವಲ್ಲಿ? ವಾಚ್ ಅವರ್ ಕಾಣ್ತಾ ಇಲ್ವಾ? ನಮ್ಮ ಕಡೆಯಿಂದ ಇಲ್ಲ ಹಾಗಾದರೆ ಅಲ್ವಾ? ನಾನು ಟೆನ್ಷನ್ ಮಾಡ್ತಿಲ್ಲ. ನಿಮಗೆ ವಾಚ್ ಓವರ್ ತೋರಿಸ್ತಾ ಇದೆಯಾ ಅದರಲ್ಲಿ ನಿಮ್ಮದು ಲೈವ್ ಎಂಡ್ ಮಾಡಿದ ಮೇಲೆ? 4 ಮೆಂಬರ್ಸ್ ಇದ್ದೀರಾ ಐಡಲ್ಲಿ, ಬಂದು ಸಪೋರ್ಟ್ ಮಾಡಿ. ಯಾಕಂದರೆ ಬ್ಲೂ ರಿಮೂವ್ ಮಾಡಿದ್ದೇನೆ. ಬ್ಲೂ ಸಿಕ್ಕಿಲ್ಲ ಅಂದರೆ ನನ್ನ ಅದರಲ್ಲಿ ಹೋಗಿ ಒಂದು ಕಮೆಂಟ್ ಹಾಕಿ, ಖಂಡಿತ ನಿಮಗೆ ಬ್ಲೂ ಸಿಕ್ಕುತ್ತೆ ಅಲ್ಲಿಂದ, ಖಂಡಿತ ಕೊಡ್ತೀನಿ ನಾನು. ನಿಮಗೂ ಕೂಡ ಯೂಟ್ಯೂಬ್ ಪ್ರಾಬ್ಲಮ್ ಆಗಿದೆ ಅಲ್ವಾ? ಸಿ ಜಿ ಇದು ಯಾರು ಸಿ ಜಿ? ನಿದ್ದೆ ಬರ್ತಾ ಉಂಟಾ ಸಿ ಜಿ? ಮಲಗು ಸಿ ಜಿ ಮಲಗಿ ಆಯ್ತಾ? ಸಹನ ಅಂದರೆ ಬೆಂಗಳೂರು ಲೈವ್ ಸಾಂಗ್ ಎಸ್ ಟಿ. ಹೌದಾ? ಓ, ಎಸ್ ಟಿ ಪಂಡ ಸ್ಟುಡಿಯೋದಲ್ಲಿ, ಯೂಟ್ಯೂಬ್ ಸ್ಟುಡಿಯೋದಲ್ಲಿ. ಹೌದಾ? ಹೌದಾ? ಸ್ವಾಮಿ ಕೊರಗಜ್ಜ ಅಂತಿದ್ದಾರೆ. ಥ್ಯಾಂಕ್ ಯು ಟ್ರೈನ್ ಅವರೇ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಟ್ರೈನ್ ಅವರೇ. ಹೌದಾ ಸಿ ಜಿ? ಅದು ಅಂದರು ನನಗೆ ಬೆಂಗಳೂರವನ್ನ ಅನ್ಸಪ್ ಮಾಡಿ ಎಂತಕ್ಕೆ ಹಾಗೆಲ್ಲ ಮಾಡೋದಲ್ವಾ? ಸುಮ್ಮನೆ ಎಲ್ಲಾದರೂ ಯಾಕೆ ಇನ್ನೊಬ್ಬರು ಯಾವ ಲ್ಯಾಂಗ್ವೇಜ್ ಆದ್ರೇನು, ಎಲ್ಲ ಲ್ಯಾಂಗ್ವೇಜ್ಗೆ ರೆಸ್ಪೆಕ್ಟ್ ಕೊಡಿ. ಲ್ಯಾಂಗ್ವೇಜ್ ರೆಸ್ಪೆಕ್ಟ್ ಕೊಡೋದು ಇರಬೇಡಿ. ಅವರವರ ಲ್ಯಾಂಗ್ವೇಜ್ಗೆ ಅವರವ್ರ ರೆಸ್ಪೆಕ್ಟ್ ಕೊಡಬೇಕು. ಮತ್ತು ಎಂತ, ಒಂದು ನಾವು ತುಳುವಿನವರಂತ ತುಳುವಿನವರೇ ಎಲ್ಲ ಮಾತಾಡಬೇಕಂತ ಏನಿಲ್ಲ. ಕನ್ನಡವೂ ಮಾತಾಡಬೇಕು, ಕನ್ನಡಕ್ಕೂ ರೆಸ್ಪೆಕ್ಟ್ ಕೊಡಬೇಕು. ಎಲ್ಲ ಲ್ಯಾಂಗ್ವೇಜ್ಗೂ ರೆಸ್ಪೆಕ್ಟ್ ಕೊಡಲೇಬೇಕು ನಾವು. ಅವ್ರದ್ದೊಂದು ಲ್ಯಾಂಗ್ವೇಜು ಹಾಗೆ ಹೀಗೆ ಅಂತ ನಾವು ಅನ್ಕೋಬಾರ್ದು. ತೆಲುಗಿನವ್ರ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾರೆ, ಅದಕ್ಕೆ ಏನಾಯ್ತು ಈಗ? ಲ್ಯಾಂಗ್ವೇಜು ರೆಸ್ಪೆಕ್ಟ್ ಎಲ್ಲರೂ ಕೊಡಬೇಕು. ನಾನು ಎಲ್ಲರ ಲ್ಯಾಂಗ್ವೇಜ್ಗೂ ರೆಸ್ಪೆಕ್ಟ್ ಕೊಡ್ತೀನಿ ನಾನು. ಹೌದಾ? ನಂಗೆ ಗೊತ್ತೇ ಇಲ್ಲ ಸಿ ಜಿ. ನಾನು ಅಂದ್ಕೊಂಡೆ ಏನಾಯಿತು ಅಂತ. ಟ್ರೈನ್ ಬ್ರದರ್ ಹೋದ್ರು. ಸಿ ಜಿ ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ. ಹಾಗೆಲ್ಲ ಎಂತಕ್ಕೆ ಮಾಡೋದು ಅನ್ಸಬೆ, ಅದು ಯಾರೆಲ್ಲ ಮಾಡೋದಿಲ್ಲ ಕೆಲವರು. ಹಾಗೆ ಒಂದು ಮೆಸೇಜ್ ಹಾಕ್ಬಾರ್ದು ಎಲ್ಲರಿಗೂ. ನನಗೆ ಅರ್ಥನೇ ಆಗಿಲ್ಲ ಕನ್ನಡದವರು. ಬೆಂಗಳೂರನ್ನ ಅನ್ಸಬ್ ಮಾಡಿ ಬಂದಿದ್ರು. ಹಾಯ್ ಸಿಸ್ಟರ್, ಊಟ ಮಾಡಿದ್ರಾ? ಮಾಡಿದೆ, ನೀವು ಮಾಡಿದ್ರ?
ಹೌದು ಹೌದು ಅದು ಹೌದು ಸಿಸ್ಟರ್, ಎಲ್ಲ ಭಾಷೆ ಬರೀ ಕನ್ನಡ ಮಾತ್ರ ಮಾತಾಡಬೇಕು. ಹೌದೌದು, ಎಲ್ಲದಕ್ಕೂ ರೆಸ್ಪೆಕ್ಟ್ ಕೊಡಲೇಬೇಕು. ಭಾಗ್ಯ ಅವರೇ ಇದ್ದೀರಾ? ಹಾಯ್, ಅಪ್ಪನಿಗೆ ಕನ್ನಡ ಮಾತ್ರ ಮಾತಾಡಬೇಕಂತೆ. ಹಾಯ್, ಅಪ್ಪನಿಗೆ ಕನ್ನಡ, ಎಲ್ಲರೂ ಬೇರೆ ಭಾಷೆ ಮಾತಾಡೋರನ್ನು ಅವರು ಸಬ್ ಮಾಡ್ತಾರಂತೆ ಅಂತ ಹೆಸರು ಹೇಳಿದ್ರು. ಹೌದಾ, ಮಾಡಲಿ ಮಾಡಲಿ, ಅವ್ರದ್ದು ಕನ್ನಡ ಮಾತಾಡುವವ್ರು ಮಾತ್ರ ಎಂಥಕ್ಕೆ ಹಾಗೆ ಮಾಡ್ತಾರೆ? ಕೆಲವರು ಇರ್ತಾರೆ, ನನಗೆ ಅದು ಇಷ್ಟ ಆಗಲ್ಲ. ಅಂಥದ್ದು ಬಿಹೇವಿಯರ್ ಇದೆ ಅಲ್ವಾ, ನಾನು ನನಗೆ ಇಷ್ಟ ಆಗಲ್ಲ. ಹೌದಾ ಹೌದಾ, ಬಂದಿಲ್ಲ. ನನಗೆ ಯಾಕೆ ಏಕೆ ಯಾಕೆ ಈಗ ಅಂದರು, ಯಾಕೆ ಈಗ ಅಂದರೆ ಅದೊಂದು ಪ್ರಶ್ನೆಯನ್ನು ಆಗಿತ್ತು. ನಾನೇನಾದರೂ ತಪ್ಪು ಮಾಡಿದ್ನಾ ಅಂತ ನಾನು ಅಂದ್ಕೊಂಡಿದ್ದು. ನಾನೇನು ತಪ್ಪು ಮಾಡಿಲ್ಲ. ಹಾಗೆಲ್ಲ ಮಾಡಬಾರ್ದು. ಬರಲಿ ಬರಲಿ. ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ಬನ್ನಿ ಬನ್ನಿ. ಸಿಜಿ ಎಲ್ಲಿ ಹೋದ್ರಿ? ಸಿಜಿ ಯಾರು ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ನಿಮಗೆ ಮೆಸೇಜ್ ಆಗ್ತಿಲ್ಲ ಅಂದರೆ ನನ್ನ ಅದರಲ್ಲಿಗೆ ಹೋಗಿ ಮೆಸೇಜ್ ಹಾಕಿ ಬನ್ನಿ. ಮೆಸೇಜ್ ಆಗ್ತಿಲ್ಲ ಅಂದರೆ ಮೆಸೇಜ್ ಹಾಕಿ ಬನ್ನಿ ಪ್ಲೀಸ್. ಕಮೆಂಟ್ ಮಾಡಿ, ಖಂಡಿತ ಬ್ಲೂ ಕೊಡ್ತೀನಿ. ಖಂಡಿತವಾಗಿ ಬ್ಲೂ ಕೊಡ್ತೀನಿ. ಒನ್ ಮೆಂಬರ್ಸ್ ಇದ್ದೀರಾ? ಯಾರು ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. ಬ್ಲೂ ಸಿಕ್ಕಿಲ್ಲ ಅಂದರೆ ಹೇಳಿ, ನಾನು ಅದರಲ್ಲಿ ಹೋಗಿ ಕೊಡ್ತೀನಿ. ಮಿಸ್ ತಮ್ಮ ಬಂದ. ಥ್ಯಾಂಕ್ ಯು ತಮ್ಮ, ಥ್ಯಾಂಕ್ ಯು ಸೋ ಮಚ್. ಇಬ್ಬರು ಇದ್ದೀರಾ ಐಡಲ್ಲಿ?
ಬಂದು ಸಪೋರ್ಟ್ ಮಾಡಿ. ಬ್ಲೂ ಇಲ್ಲಾಂದರೆ ಪ್ಲೀಸ್ ಮೆಸೇಜ್ ಶೋ ಆಗ್ತಿಲ್ಲ ಅಂದರೆ ನನಗೆ ಒಂದು ಕಮೆಂಟ್ ಹಾಕಿ, ಖಂಡಿತ ನಿಮಗೆ ನಾನು ಬ್ಲೂ ಕೊಡ್ತೀನಿ ಕಮೆಂಟಲ್ಲಿ. ಊರಿಗೆ ಹೋಗಿದ್ದೀನಲ್ಲ ಸಿಸ್ಟರ್, ನಮ್ಮ ಹೊಲ ಎಲ್ಲ ಬ್ಯಾಂಕ್ನವರು ಹರಾಜು ಹಾಕಿದ್ದಾರೆ. ಮೈದುನ ಸಾಲ ಮಾಡಿ ನಮ್ಮ ತಲೆ ಮೇಲೆ ಹಾಕಿದ್ದಾನೆ. ಯಜಮಾನರಿಗೆ ಬ್ಯಾಂಕಿನಿಂದ ಟಾರ್ಚರ್ ಅಮೌಂಟ್ ಕಟ್ಟಿ, ಇಲ್ಲ ಅಂದರೆ ಹೊಲ ಹರಾಜು ಹಾಕ್ತೀವಿ ಅಂತ. ಹೌದಾ, ಹಾಗೆಯಾ? ಮತ್ತೇನಾಯಿತು, ಹರಾಜು ಆಯ್ತಾ? ಅದ್ಯಾಕೆ ಅವರು ಒಂದೇ, ನಿಮ್ಮ ಯಜಮಾನರು ಕೂಡ ಇದ್ದಾರಲ್ವ ಅದರಲ್ಲಿ. ಒಬ್ರಿಗೂ ಅದು ಒಬ್ರಿಗಂತ ಏನಿಲ್ಲ ಅಲ್ವಾ, ಅವತ್ತು ಇಬ್ಬರಿಗೂ ಇರುತ್ತೆ ಅಲ್ವಾ. 3 ಮೆಂಬರ್ಸ್ ಇದ್ದೀರಾ? ಅವನು ಸಾಲ ತೆಗೆದು 10 ವರ್ಷ ಆಗಿದೆ ಸಿಸ್ಟರ್, ಬಟ್ ನಮಗೆ ಗೊತ್ತಿಲ್ಲ. ಇವಾಗ ಹೊಲ ಇಲ್ಲ, ಮನೆ ಇಲ್ಲ, ತಲೆ ಮೇಲೆ ಸಾಲ. ವರ್ಷಿ ಕಲಿಸಿದ 4-5 ದಿನ ತುಂಬ ಬೇಜಾರಾಗಿತ್ತು ಸಿಸ್ಟರ್. ಬ್ಯಾಂಕ್ ಅವ್ರ ಹತ್ರ ಜಗಳ ಮಾಡಿದ್ವಿ. ಹೌದಾ, ಬ್ಯಾಂಕ್ ಅವ್ರ ಹತ್ರ ಜಗಳ ಮಾಡಿದ್ರಾ? ಮತ್ತೇನಾಯಿತು? ಬೆಷ್ಟಮ್ಮ ಮೆಸೇಜ್ ಹಾಕ, ನಾನು ಮತ್ತೆ 4 ಗಂಟೆಗೆ ಎಂಡ್ ಮಾಡ್ತೀನಿ. ಅಲ್ಲಿಗೆ ನಂದು ಟ್ಯಾಲಿ ಆಗುತ್ತೆ. ಜನ ಏನು ಮಾಡೋಕ್ಕಾಗಿಲ್ಲ, ಅದಕ್ಕೆ ಹೊಲ ಹರಾಜಿಗೆ ಹಾಕಿ ಅಂತ ಹೇಳಿ ಬಂದ್ವಿ. ಹೌದಾ, ಇಲ್ಲಾಂದರೂ ಅದೇ ಅಲ್ವಾ, ಕೊಡಲೇಬೇಕಲ್ವಾ ಅವರಿಗೆ. ಅಲ್ಲ, ಅವರು ಹಾಗೆ ಅಷ್ಟು ಸಾಲ ಮಾಡುವಷ್ಟು ನಿಮ್ಗೆ ಗೊತ್ತೇ ಇಲ್ವಾ? ನಿಮ್ಗೆ ಗೊತ್ತೇ ಇರಲಿಲ್ವಾ? ವಾಯ್ಸ್ ಕೇಳ್ತಾ ಇಲ್ಲ. ಕೇಳಲ್ವಾ ವಾಯ್ಸ್? ಈಗ ಕೇಳ್ತಾ ಉಂಟಾ ಸಿಜಿ ಅವರೇ? ಕೇಳ್ತಾ ಉಂಟಾ ವಾಯ್ಸ್? ಕೇಳ್ತಾ ಉಂಟಾ? ಈ ಸಿಜಿ ಅವರೇ, ಇವಾಗ ವಾಯ್ಸ್ ಕೇಳ್ತಾ ಉಂಟಾ ನಿಮಗೆ? ವಾಯ್ಸ್ ಕೇಳ್ತಾ ಉಂಟಾ? ಹೌದಾ, ತುಂಬ ಬೇಜಾರು ಮಾಡ್ಕೋಬೇಡಿ. ವಾಯ್ಸ್ ಉಂಟಾ? ವಾಯ್ಸ್ ಕೇಳ್ತಾ ಉಂಟಾ ಸಿಜಿ ಅವರೇ? ಏನೋ ಸಿದ್ಧಿ ಇರೋ ಥರ ಮಾಡಿದೆ. ನಮಗೆ ಅವನು ಅಲ್ಲ, ಮನೆ ಎಲ್ಲ ಅವರ ಹೆಸರು ಮಾಡ್ಕೊಂಡಿದ್ದಾರೆ. ನಮಗೆ ಅಂತ ಏನೂ ಬಿಟ್ಟಿಲ್ಲ. ಸಾಲ ಮಾತ್ರ ಹಾಕಿದ್ದಾರೆ ನಮ್ಮ ತಲೆ ಮೇಲೆ. ನೀವು ಯಾಕೆ ಕಟ್ಟಬೇಕು? ನೀವು ಕಟ್ಟಬೇಕದು ಸಿಜಿ ಅವರೇ? ಅವರ ತಲೆ ಮೇಲೇ ಹಾಕಬೇಕು. ನಿಮ್ಮ ಹೆಸರಲ್ಲಿ ತೆಗ್ದಿದ್ದಾರಾ? ನಿಮ್ಮ ಮನೆಯವರ ಹೆಸರಲ್ಲಿ? ನಾನು ಮಾತಾಡ್ತಾ ಕೇಳ್ತಾ ಇಲ್ವಾ? ವಾಯ್ಸ್ ಬರ್ತಿಲ್ವಾ ಸಿಜಿ? ನನ್ನ ವಾಯ್ಸ್ ಕೇಳ್ತಾ ಇಲ್ವಾ? ವಾಯ್ಸು ಕೇಳ್ತಾ ಇಲ್ವಾ ಸಿಸ್ಟರ್? ಐಡಲ್ ಯಾರೆಲ್ಲ ಇದ್ದೀರಾ? ಯಾರಿಗೆಲ್ಲ ಮೆಸೇಜ್ ಶೋ ಆಗ್ತಿಲ್ಲ ಅವರು ಹೋಗಿ ನನ್ನ ವಿಡಿಯೋಗೆ ಹೋಗಿ ಕಮೆಂಟ್ ಹಾಕಿ, ಖಂಡಿತ ಕೊಡ್ತೀನಿ ಬ್ಲೂ. ಕಮೆಂಟ್ ಹಾಕಿ, ಖಂಡಿತ ಬ್ಲೂ ಕೊಡ್ತೀನಿ. ಸಿಜಿ ಅವರೇ ಇದ್ದೀರಾ? ಯಾರಿದ್ದೀರಿ ಐಡಲ್ಲಿ?
2 ಮೆಂಬರ್ಸ್ ಇದ್ದೀರಾ ಐಡಲ್ಲಿ, ಯಾರೆಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ವಾಯ್ಸು ಕೇಳ್ತಾ ಉಂಟಾ ನಿಮಗೆ? ಹೊಲ ಎಲ್ಲ ಹೋಯ್ತು ಸಿಸ್ಟರ್, ನಾನು ತುಂಬ ಕಷ್ಟ ಆಗ್ತಿದೆ. ಹೌದಾ? ಯಾರು ಅವರೇ ಮಾರಿದೆ ಎಲ್ಲ? ಅವರು ನಿಮ್ಮ ಹೆಸರಲ್ಲೇ ಸಾಲ ಮಾಡಿದ್ರು ಸಿ ಜಿ ಅವರೇ? ಅವರ ಹೆಸರಲ್ಲಿ ಮಾಡಿದ್ರಾ ನಿಮ್ಮ ಹೆಸರಲ್ಲಿ ಮಾಡಿದ್ರಾ? ಹಾಗೆಲ್ಲ ಮಾಡಬಾರ್ದು, ಹಾಗೆಲ್ಲ ಮಾಡಬಾರ್ದಪ್ಪ ಅಶ್ಯ. ಯಾರು ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ನಿಮಗೆ ಬ್ಲೂ ಇಲ್ಲ ಅಂದರೆ, ನನಗೆ ಶೋ ಆಗ್ತಿಲ್ಲ ಅಂದರೆ ನನ್ನ ಅದರಲ್ಲಿ ಹೋಗಿ ಕಮೆಂಟ್ ಹಾಕಿ ವಿಡಿಯೋಗೆ, ನಾನು ಖಂಡಿತ ನಿಮಗೆ ಕೊಡ್ತೀನಿ. ಯಾರು ಐಡಲ್ ಇದ್ದೀರಾ ನೋಡ್ತಾ ಇದ್ದೀರಿ? ಸಿ ಜಿ ಅವರೇ ಕೇಳ್ತಾ ಉಂಟಾ ನಾನು ಮಾತಾಡಿದ್ದು? ಸಿ ಜಿ ವಾಯ್ಸ್ ಬರ್ತಾ ಉಂಟಾ? ಸಿ ಜಿ ವಾಯ್ಸ್ ಬರ್ತಾ ಉಂಟಾ? ಸಿ ಜಿ ಅವರೇ ವಾಯ್ಸ್ ಬರ್ತಾ ಉಂಟಾ? ಪ್ಲೀಸ್ ಹೇಳಿ. ಸಿ ಜಿ ಅವರೇ ನನ್ನ ವಾಯ್ಸ್ ಬರ್ತಾ ಉಂಟಾ? ವಾಯ್ಸ್ ಸಿ ಜಿ ನನ್ನ ವಾಯ್ಸ್ ಬರ್ತಾ ಉಂಟಾ? ಕಾಪಿ ಪೋಸ್ಟ್ ಮಾಡೋ ಆಗಿಲ್ಲ. ಹೌದಾ? ಇದು ಮಾಡುವಾಗಿಲ್ಲ ಅಲ್ವಾ? ಹೌದೌದು. ಸಿ ಜಿ ನೀವು ಕೂಡ ಲೈವಲ್ಲಿ ಹೇಳಿ, ಇದು ಸ್ಟಿಕ್ಕರ್ ಇದೆ ಅಲ್ವಾ, ಅದು ಕಳಿಸಿ ಹಾಗೂ ಇಲ್ಲ ಅಂತೆ ನೋಡಿ. ಅದು ಹೌದಂತೆ, ನಿಮ್ದು ಲೈವಲ್ಲಿ ಕೂಡ ಹೇಳಿ, ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಒನ್ಲಿ ಮೆಸೇಜ್ ಅಂತೆ, ಒನ್ಲಿ ಮೆಸೇಜ್ ಅಂತೆ. ಅದು ಇದು ಎಂತ ಗೊತ್ತುಂಟ, ಇದು ಇಮೋಜಿ ಎಲ್ಲ ಹಾಕಬಾರ್ದಂತೆ, ಗೊತ್ತಾ? ನೀವು ಕೂಡ ಲೈವಲ್ಲಿ ಹೇಳಿ ಇಮೇಜ್ ಎಲ್ಲ ಹಾಕಬೇಡಿ ಅಂತ. ಮಿಯರ್ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ಆಯಿತಾ? ನಾನು ಅದು ಆಗ ಕಟ್ಟಾಗಿದೆ, ಅದಕ್ಕೆ ನಾನು 2:30ಗೆ ಮಾಡಿದ್ದು. ನನ್ನ ಮೆಸೇಜ್ ಎಲ್ಲ ಕಂಪ್ಲೀಟ್ ಓದಿದೆ ಎಲ್ಲ ಓದಿದ್ದೀನಿ. ಅದು ಯಾಕೆ ಹಾಗೆ ಮಾಡ್ತಾರೆ ಅವರು? ಹೌದೌದು ವಿಯರ್ ಅವರೇ, ಅದು ಓದಿದೆ ಸಿ ಜಿ. ಅದು ಯಾಕೆ ನಿಮ್ಮ ಹೆಸರಲ್ಲಿ ತೆಗ್ದಿದ್ದ ಅವರು? ನಿಮ್ಮ ಹೆಸರಲ್ಲಿ ಯಾಕೆ ತೆಗ್ಲಿಕ್ಕೆ ಬಿಟ್ರಿ ಅವರಿಗೆ ನೀವು? ಓದಿದೆ ಎಲ್ಲ ಓದಿದೆ, ನೀವು ನೋಡಿಲ್ಲ. ಅದು ಬರುತ್ತೆ, ಅದು ನೋಡಿದೆ. ಸಿ ಜಿ ಅವರೆಲ್ಲ ಒಂದು ಲೈಕನ್ನು ಕೊಡಿ ಆಯಿತಾ? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್. ಅಣ್ಣಪ್ಪ ಅನ್ನಿ ಅವರು ಬಂದರು. ಅಕ್ಕ ಏನು ಸ್ಪೆಷಲ್? ಏನಿಲ್ಲ ಸಿ ಜಿ ಅವರೇ, ನಾನು ಓದಿದ್ದೇನೆ. ಎಂತ ಗೊತ್ತಾ, ಅವರು ಯಾಕೆ ಆಗಂದ್ರು ಅವರು ಯಾಕೆ ನಿಮ್ಮ ಹೆಸರಲ್ಲಿ ತೆಗೆದ್ರು ಅಂದು. ನಾನು ಸೂಪರ್ ಸಪೋರ್ಟಲ್ಲಿದ್ದಾರೆ ಅಣ್ಣಪ್ಪ ಅನ್ನಿ ಅವರು. ಸೂಪರ್ ಒಣಸಾಂಡಕ್ಕ ಒಣಸಾಂಡಿಗೆ ಇರ್ನಾಂಡೆ. ಬೇಡ ಮಾಡಬೇಡಿ, ಡಿಲೀಟ್ ಮಾಡಬಾರ್ದು, ಏನಾಗಲ್ಲ, ಯಾರು ಓದಲ್ಲ. ಅಣ್ಣಪ್ಪ ಅನ್ನಿ ಒಣಸು ಮೀನು ಸಾರು. ಅಕ್ಕ ಬ್ಲೂ ಕ್ಯಾನ್ಸಲ್ ಮಾಡಿದ್ದೀರಾ? ಬ್ಲೂ ಕೊಡ್ತೀನಿ ಬೇಕಾದರೆ ಆಯಿತಾ, ಮತ್ತೆ ತೆಗಿತೀನಿ. ನಿಮಗೆ ಗಿಫ್ಟ್ ಬೇಕಾದರೆ ಎಲ್ಲರ ಹತ್ರ ಕೇಳಿ, ನಾನು ಕೊಡ್ತೀನಿ, ಮತ್ತೆ ತೆಗಿತೀನಿ ಮತ್ತೆ ಹೋಗುವಾಗ. ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಕ್ಯಾನ್ಸಲ್ ಮಾಡಿದ್ದು ನಾನು. ಓಕೆ
ಎಲ್ಲ ಓದಿದ್ದೀನಿ ಸಿಜಿ. ಏನು ಅರಿನಾಸಿಸ್ ಏನಿಲ್ಲ ಅವ್ರು ಸಿಜಿದು. ಓಕೆ ಓಕೆ ಅಂತಿದ್ದಾರೆ. ವಿ ಆರ್ ಅವರೇ, ಎಂತ ಗೊತ್ತಾ, ತುಂಬ ರೂಲ್ಸ್ ಬಂದಿದೆ ಅಲ್ವಾ ಈಗ ಇದರದ್ದು ವೈಟಿದ್ದು. ನಾನು ಅನ್ಕೊಳ್ಳೋದು ಈಗ ಒಂದೊಂದು ಸರ್ತಿ ಯಾಕೆ ಯೂಟ್ಯೂಬ್ ಅಂತ ಯೂಟ್ಯೂಬ್ ಬೇಡವಿತ್ತ ಅಂತ ಅಂದ್ಕೊಡ್ತಿದ್ದೀನಿ. ಹಾಗೆ ರೂಲ್ಸ್ ತುಂಬ ಇದೆ ಅಲ್ವಾ, ಟೆನ್ಷನ್ ಆಗುತ್ತೆ. ಅನ್ನಪ್ಪಾನಿ ಅವರೇ ಲೈಕ್ ಕೊಡಿ. ವಿ ಆರ್ ಅವರೇ ಒಂದು ಲೈಕ್ ಕೊಟ್ಟರೆ, ಕೊಟ್ಟಿಲ್ಲ ಅಂದರೆ ಕೊಡಿ ಆಯಿತಾ. ಸಿ ಜಿ ಅವರೇ ಎಲ್ಲ ನೋಡಿದ್ದೀನಿ. ಅವ್ರು ಯಾಕೆ ಹಾಗೆ ಮಾಡಿದ್ರು ನಾನು ಅನ್ನೋದು. ಸೂಪರ್ ಸಪೋರ್ಟಲ್ಲಿದ್ದಾರೆ. ನಮಗೆ ಯಾವ ವಿಷಯವೂ ಗೊತ್ತಿಲ್ಲ. 10 ವರ್ಷ ಹಿಂದೆ ತೆಗ್ದಿರೋದು. ನಾವು ಬೆಂಗಳೂರಲ್ಲಿರೋದು. ಅವರು ಊರಲ್ಲಿ ಇದ್ದು ಹೊಲ ಮನೆ ನೋಡ್ತಿದ್ದ, ಮೋಸ ಮಾಡಿ ಸೈನ್ ಹಾಕಿಸ್ಕೊಂಡಿದ್ದ. ಹೌದಾ? ನೀವು ಹೌದು. ನಮ್ಮ ಕಡೆ ನಮ್ಮ ಅದರಲ್ಲಿ ಕೂಡ ಹಾಗೆ. ನಾನು ಮತ್ತು ನನ್ನ ಹಸ್ಬೆಂಡ್ ಬ್ರದರ್ ಎಲ್ಲ ಮುಂಬೈಯಲ್ಲಿ ಇರೋದು. ಅವರು ನಮಗೆ ಮೋಸ ಮಾಡಿಲ್ಲಪ್ಪ, ಇಲ್ಲ ಏನಿಲ್ಲ. ಅವ್ರು ನನ್ನ ತಮ್ಮ ಈಗ ಎಲ್ಲ ನೋಡ್ಕೊತಿದ್ದಾನೆ ಮನೆಯಲ್ಲಿ. ಅವ್ರ ತಮ್ಮ, ನನ್ನ ಹಸ್ಬೆಂಡ್ ತಮ್ಮ ಮನೆ ತೋಟ ಎಲ್ಲ ನೋಡ್ಕೋತಾ ಇದ್ದಾನೆ ಒಬ್ಬನೇ. ನಾವು ಭರವಸೆ ಇಟ್ಟು ಕೊಟ್ಟಿದ್ದೀವಿ, ಏನು ಆಗಲ್ಲ, ಅದು ಏನಾಗಲ್ಲ. ಕೆಲವರು ಹಾಗೆ ಮಾಡಬಾರ್ದಪ್ಪ, ಅದು ತಪ್ಪಲ್ವ. ಅದ್ರದ್ದು ತಪ್ಪು ಯಾವತ್ತೂ ಮಾಡಬಾರ್ದು ಯಾರಿಗೂ. ಒಂದು ವಾರ ಮುಂಚೆ ಅಷ್ಟೇ ನಮಗೆ ಗೊತ್ತಾಗಿದ್ದು ಬ್ಯಾಂಕಿನವರು ಮನೆಗೆ ಬಂದ ಮೇಲೆ. ಹೌದಾ? ಓ, ಎಲ್ಲ ಹೋಯ್ತಾ? ಮನೆ ಕೂಡ ಹೋಯ್ತಾ? ಅಣ್ಣಪ್ಪರೇ ಎಲ್ಲಿ ಹೋದ್ರಿ? ಅಣ್ಣಪ್ಪಣ್ಣ ಅವರೇ, ನಾರಾಯಣ ಅವರು ಬಂದರು. ಹಾಯ್ ನಾರಾಯಣ ಅವರೇ, ಲೈಕ್ ಕೊಟ್ಟಿದ್ದೀನಿ. ನಾನು ಲೈಕ್ ಕೊಟ್ಟಿದ್ದೀನಿ ಸಿಸ್ಟರ್. ಬಂದ ತಕ್ಷಣ ಲೈವ್ ಕಟ್ ಆಗಿತ್ತು ಅಂತ ಗೊತ್ತಾಯ್ತಲ್ವ, ಅದಕ್ಕೆ. ಹೌದಾ? ಅಣ್ಣಪ್ಪ ಅವರೇ, ನಯನ ಅವರೇ, ನಾರಾಯಣ ಅವರು ಹಾಯ್ ಅಂತಿದ್ದಾರೆ. ಹಾಯ್ ನಾರಾಯಣ ಅವರೇ, ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಮಂಜುನಾಥ್ ಅಣ್ಣ ಬಂದರು. ಹಾಯ್ ಮಂಜುನಾಥ್ ಅವರೇ, ವೆಲ್ಕಮ್ ವೆಲ್ಕಮ್ ಮಂಜುನಾಥ್ ಅಣ್ಣ. ಏನಾದರೂ ಮಾಡ್ಕೊಳ್ಳಿ ಜೀವನದಲ್ಲಿ, ಆದರೆ ಇನ್ನೊಬ್ಬರ ಮನೆ ಹೆಣ್ಮಕ್ಳ ಜೀವನದ ಜೊತೆ ಆಟ ಆಡಬೇಡಿ. ನನ್ನ ಹೆಣ್ಣಿನ ಕಣ್ಣೀರಿನ ಸಾಪ ಇಂದಲ್ಲ ನಾಳೆ ತಟ್ಟದೆ ಬಿಡುವುದಿಲ್ಲ. ನಿನ್ನ ಹೆತ್ತವಳು ಕೂಡ ಹೆಣ್ಣೆಂದು ಮರೆಯಬೇಡ. ನಿನ್ನ ಮಗಳು ಒಂದು ಹೆಣ್ಣಲ್ಲವೇ? ಖಂಡಿತ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಇದುಂಟಲ್ವಾ, ತುಂಬ ಖುಷಿ ಆಯಿತು ಮಂಜುನಾಥ್ ಅಣ್ಣ. ನಿಜವಾಗ್ಲೂ ಹೆಣ್ಮಕ್ಳಿಗೆ ಯಾರು ಏನಾದರೂ ಅನ್ನುವ ಮೊದಲು ಸ್ವಲ್ಪ ಯೋಚನೆ ಮಾಡಿ ಅನ್ನಿ. ಯಾಕಂದರೆ ನಿಮ್ಮ ಕಡೆ ಮನೆಯಲ್ಲಿ ಕೂಡ ಒಂದು ಹೆಣ್ಣು ಮಗು ಇದೆ ಅನ್ನೋದೊಂದು ಗೊತ್ತಿರಬೇಕು. ಓಕೆ ಸಿಸ್ಟರ್, ಥ್ಯಾಂಕ್ ಯು ಸಿಸ್ಟರ್ ಅಂತಿದ್ದಾರೆ. ತಲೆ ಬಿಸಿ ಮಾಡ್ಕೋಬೇಡಿ ಸಿ ಜಿ ಅವರೇ. ನೀವು ಅವರಿಗೆ ಕೊಟ್ಟಿದ್ದು ಹೆಚ್ಚಾಯಿತು, ಅದೇ ಹಾಗೆ ಆಯ್ತಾ ಏನ? ಅಣ್ಣ ತಮ್ಮ ಹಾಗೆ ಸಿಸ್, ನಮಗೂ ಹಾಗೆ ಮಾಡಿದ್ದು ತಮ್ಮಂದಿರು. ಹೌದೌದು, ಅದು ಹಾಗೇನೆ ಸಿ ಜಿ, ಎಲ್ಲರಲ್ಲಿ ಹಾಗೇನೆ ಕೂಡ. ನಮ್ಮದು ಎಂತದ್ದು ಗೊತ್ತಿಲ್ಲ ನನಗೆ, ನಂದು ಇಷ್ಟೊತ್ತೆ ಆಗಿಲ್ಲ ಹಾಗೆ, ಅದು ಎಲ್ಲರೂ ಹಾಗೇನೆ. ಹೆಲೋ ದಾದಿ, ಹೆಲೋ ದಾದಿ ಅಂತಿದ್ದಾರೆ. ನಾರಾಯಣ ಅವರೇ, ಊಟ ಆಯ್ತಾ ನಿಮ್ಮದು? ಏನು ಊಟಕ್ಕೆ? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿರ ನಾರಾಯಣ ಅವರೇ. ಏನಾದರೂ ಮಾಡ್ಕೊಳ್ಳಿ ಜೀವನದಲ್ಲಿ, ಆದರೆ ಇನ್ನೊಬ್ಬರ ಹೆಣ್ಣುಮಕ್ಕಳ ಜೀವನದ ಜೊತೆ ಆಟ ಆಡಬೇಡಿ. ನಂದ ಹೆಣ್ಣಿನ ಕಣ್ಣೀರಿನ ಸಾಪ ಇಂದಲ್ಲ ನಾಳೆ ತಟ್ಟದೆ ಬಿಡುವುದಿಲ್ಲ. ನಿನ್ನ ಹೆತ್ತವಳು ಕೂಡ ಹೆಣ್ಣೆಂದು ಮರೆಯಬೇಡ. ನಿನ್ನ ಈ ಮಗಳು ಒಂದು ಹೆಣ್ಣಲ್ಲವೇ? ಹೌದು, ಇದನ್ನೊಂದು ಯಾರಾದರೂ ರಾಂಗ್ ಮೆಸೇಜ್ ಬಂದವರಿಗೆ ಹಾಕ್ಬೇಕೀಗ. ತುಂಬ ಖುಷಿ ಆಯಿತು ಇವರ ಮೆಸೇಜ್ ನೋಡಿ. ಮಂಜುನಾಥ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಅಣ್ಣ. ನಿಮಗೆ ಇಷ್ಟು ಒಳ್ಳೆ ಮನಸ್ಸಿಂದ ಇಷ್ಟು ಚೆನ್ನಾಗಿ ಮೆಸೇಜ್ ಮಾಡಿದ್ದೀರಾ, ನಿಮಗೆ ತುಂಬ ಹೃದಯದ ಧನ್ಯವಾದ ಮಂಜುನಾಥ್ ಅಣ್ಣ. ದೇವರು ನಿಮಗೆ ಆದಷ್ಟು ಒಳ್ಳೇದು ಮಾಡಲಿ ನಿಮಗೆ ನನ್ನ ಕಡೆಯಿಂದ. ಹಾಯ್ ನಾರಾಯಣ ಅಂತಿದ್ದಾರೆ. ಕಾರ್ದಿಯಾಡ್ ಅಂಚಿನಂದು ವಾತೇರನ್ನು ಗೊತ್ತಾಯ್ತು. ಎಂತ ನಾರಾಯಣ ಅವರೇ? ಸೂಪರ್ ಸಿ ಜಿ ಅವರೇ. ನೋಡಿ ಮಂಜುನಾಥ್ ಅವರದ್ದು ಮೆಸೇಜ್ ಓದಿ ಸಿ ಜಿ ಅವರೇ, ತುಂಬ ಖುಷಿಯಾಗುತ್ತೆ. ಒಳ್ಳೇದು ಮೆಸೇಜ್ ಹಾಕಿದ್ದಾರೆ ನಮ್ಮ ಮಂಜುನಾಥ್ ಬ್ರದರ್ ಅವರು. ತುಂಬ ಚೆನ್ನಾಗಿ ಮೆಸೇಜ್ ಹಾಕಿದ್ದಾರೆ. ಎಲ್ಲರೂ ಆ ಥರ ಮಾಡಲ್ಲ ಸಿಸ್ಟರು, ಎಲ್ಲರೂ ಮಾಡಲ್ಲ. ನಮ್ಮದು ಈಗ ಇಲ್ಲ ಅಷ್ಟು ಹಾಗೇನಿಲ್ಲ.
ಇಷ್ಟೊತ್ತು ನಂದು ಹಸ್ಬೆಂಡ್ ತಮ್ಮ ತುಂಬ ಒಳ್ಳೆಯವರಿದ್ದಾರೆ. ಎಷ್ಟೊತ್ತು ನಂಗೆ ಗೊತ್ತಿಲ್ಲ ಇನ್ನು. ತುಂಬ ಅಂದರೆ ತುಂಬ ಇಲ್ಲ. ಇವರು ಎಂತ ಬೇಕಾದರೂ ಅವನನ್ನೇ ಕೇಳಿ ಮಾಡೋದು. ಇವ್ರಿಗೆ ಏನೂ ಗೊತ್ತಿಲ್ಲ. ನನ್ನ ಯಜಮಾನ್ರಿಗೆ ಮತ್ತು ನನ್ನ ಭಾವನಿಗೆ ಏನೂ ಗೊತ್ತಿಲ್ಲ. ಮುಂಬೈಯಲ್ಲಿ ಇರುವುದಲ್ವ, ಹಾಗೆ ಏನೂ ಗೊತ್ತಿಲ್ಲ. ಹೆಲೋ ವಿ ಆರ್ ಅಂತಿದ್ದಾರೆ ನಾರಾಯಣ ಅವರು. ಶ್ರೀಜಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸರಳಕ್ಕ ಅಂತಿದ್ದಾರೆ ಮಂಜಣ್ಣ ಅವರು. ಸರಳಕ್ಕ ಅಂತಿದ್ದಾರೆ ನೋಡಿ. ನಾಯರನ ಬ್ಲೂ ದೇ ಅಂತಿದ್ದಾರೆ. ಬ್ಲೂ ದೇತಿಯು ಲೈಕ್ ದೇನೆ ಮಂಜುನಾಥ್ ಅವರೇ, ಬ್ಲೂ ಬೇಕಾ ನಿಮಗೆ? ಸಿ ಜಿ ಅಣ್ಣ ನಮಸ್ತೆ ಅಣ್ಣ ಅಂತಿದ್ದಾರೆ. ಸಿ ಜಿ ಅವರು ಹೌದು ಸಿಸ್ಟರ್, ಮನೇನೂ ಇಲ್ಲ, ಮನೆ ಬೇಕಪ್ಪ ಎಲ್ರಿಗೂ, ಸಪೋರ್ಟ್ ಮೀ ಅಂತಿದ್ದಾರೆ. ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹೌದು ಮನೆ ಬೇಕು. ಆನಂದ್ ಪಟೀಲ್ ಅವರು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಆನಂದ್ ಪಟೀಲ್ ಅವರು. ಗಿಫ್ಟ್ ಕೊಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಆಲ್ ಇನ್ ಒನ್ ವರ್ಲ್ಡ್ ಅವರು ಲೈಕ್ ಡನ್ ಅಂತಿದ್ದಾರೆ. ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಆಲ್ ಇನ್ ಒನ್ ವರ್ಲ್ಡ್ ಅವರೇ. ನನ್ನ ಲೈವಲ್ಲಿ ಮಾತಾಡಲ್ಲ ಇದನ್ನು, ಯಾಕೆಂದರೆ ಐಡಲ್ಲಿ ಇರ್ಕೊಂಡು ನನ್ನ ಲೈವ್ ಎಲ್ಲ ನೋಡ್ತಾ ಇರ್ತಾರೆ ಅವರು. ಅದಕ್ಕೆ ನನ್ನ ಲೈವಲ್ಲಿ ಆ ವಿಷಯ ನಿಮ್ಮ ಹತ್ರ ಮಾತಾಡಲಿಲ್ಲ, ಯಾರ ಹತ್ರನೂ ಮಾತಾಡಲ್ಲ ಸಿಸ್ಟರ್, ನಿಮ್ಮ ಹತ್ರ ಹೇಳಿದ್ದು. ಹೌದು ಗೊತ್ತಾಯಿತು ಸಿ ಜಿ ಅವರೇ, ನನಗೂ ಕೂಡ ಗೊತ್ತಾಯಿತು ನಿಮ್ಮದು. ಅದು ಒಬ್ಬೊಬ್ಬರು ಇರ್ತಾರೆ ಸಿ ಜಿ ಅವರೇ, ಎಲ್ಲರೂ ಒಂದು ನಂಬಿಕೆ ದ್ರೋಹ ಮಾಡ್ತಾರಲ್ವ, ಅದು ಅಂತೆ ನಂಬಿಕೆ ದ್ರೋಹ ಎನ್ನುವುದು. ಅದಕ್ಕೆ ಅದು ದೇವರು ನಂಬಿಕೆ, ನಾವು ಒಳ್ಳೆ ಮನಸ್ಸಿದ್ರೆ ನಮಗೆ ದೇವರು ಒಳ್ಳೇದು ಮಾಡಿ ಮಾಡ್ತಾರೆ ಯಾವಾಗಲೂ. ಆಲಿನ್ ಒನ್ ಅವರೇ ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್ ನಿಮಗೆ. ಲೈಕ್ ಡನ್ ಅಂತಿದ್ದೀರಾ, ಥ್ಯಾಂಕ್ ಯು ಸಿ ಜಿ ಅವರು. ಥ್ಯಾಂಕ್ ಯು ಸಿ ಜಿ ಅವರೇ, ಬೇಜಾರು ಮಾಡ್ಕೋಬೇಡಿ. దానే జోకులు దాదా మలుతుందులేరు జోకులు జైదేరియే జోకులు జెత్తుదేరు నిద్రే ಆಗಲಿಗೆ ಜಬಡಾದಿ ಏನು ಲೈವ್ ಮಾಡ್ಕೊಂತಲೇ ಜೈನ್ ಸಿ ಜಿ ಯಾರಿನ ಅಂತಿದ್ದಾರೆ ಅಣ್ಣಪ್ಪ ಅವರು. 8 PM ಲೈವ್ ಇದೆ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ಅಂತಿದ್ದಾರೆ. ಹೌದಾ 8 ಗಂಟೆಗಾ ಮಾಡು ಅಣ್ಣಪ್ಪಣ್ಣ, ನನಗೊಂದು ಇದು ಕೊಡಿ ಅಂತ ಗೊತ್ತುಂಟಾ, ಮೆಸೇಜ್ ಹಾಕಿ, ಮತ್ತು ನಾನು ನಿಮಗೆ ಮೆಸೇಜ್ ಹಾಕಿ ಬ್ಲೂ ಕೊಡಿ. ಬ್ಲೂ ಕಾಣಲ್ಲ ಕೆಲಸ ಸರ್ತಿ. ಸಿ ಜಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಿ ಜಿ ಸೂಪರ್ ಸಪೋರ್ಟಲ್ಲಿದ್ದಾರೆ ನೋ ಅಂತಿದ್ದಾರೆ. ಅಲಿನ್ ಮನ್ ಸಿ ಜಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಪ್ಪು ಅವರು ಬಂದರು. ಹಾಯ್ ಅಪ್ಪು ಅವರೇ, ವೆಲ್ಕಮ್. ಬ್ಲೂ ಎಲ್ಲ ರಿಮೂವ್ ಮಾಡಿದೆ ಅಪ್ಪು ಅವರೇ, ಕೊಡ್ತೀನಿ ನಿಮಗೆ. ನಿನ್ನೆ ರಿಮೂವ್ ಮಾಡಿದ್ದೀನಿ ನಾನು. ಬ್ಲೂ ಬೇಕಾದರೆ ನೀವು ಕನೆಕ್ಟ್ ಆಗಲಿಕ್ಕೆ ಇದ್ದರೆ ಹೇಳಿ, ನಾವು ಕೊಡ್ತೀನಿ ಬ್ಲೂ. ತಿಂಗಳಲ್ಲಿ 2 ಸರಿ ಬ್ಲೂ ರಿಮೂವ್ ಮಾಡಬೇಕಂತೆ. ನಾನು ಒಬ್ಬರ ಹತ್ರ ಇನ್ಫಾರ್ಮೇಷನ್ ಎಲ್ಲ ತಗೊಂಡೆ, ಅದಕ್ಕೆ ಇನ್ಫಾರ್ಮೇಷನ್ ತಗೊಂಡು ಈಗ ಲೈವ್ ಸ್ಟಾರ್ಟ್ ಮಾಡಿದ್ದು ನಾನು. ಸೂಪರ್ ಸಪೋರ್ಟಲ್ಲಿದ್ದಾರೆ ಪೂಜಾ ಅವರು. ಹಾಯ್ ಸಿಸ್ಟರ್ ಅಂತಿದ್ದಾರೆ ಪೂಜಾ ಸಿಸ್ಟರ್. ಹಾಯ್. ಆವಾಗ ಲೈವ್ ಕಟ್ಟಾಯಿತು ಪೂಜಾ, ಈಗ ಒಂದು ಲೈಕ್ ಕೊಡಾಯ್ತಾ ಪೂಜಾ? ಆವಾಗ ಲೈವ್ ಕಟ್ಟಾಯಿತು, ಇವಾಗ ಒಂದು ಲೈಕ್ ಕೊಡು ಆಯಿತಾ? ಅಪ್ಪು ಪ್ಲೀಸ್ ಲೈಕ್, ಅಪ್ಪು ಅವರೇ ಪ್ಲೀಸ್ ಲೈಕ್, ಅಪ್ಪು ಸಿಸ್ ಪ್ಲೀಸ್ ಲೈಕ್, ನಮಗೆ ಲೈಕ್ ಕೊಡಿ ಅಪ್ಪು ಅವರೇ. ನಾನು ಬೆಳಿಗ್ಗೆನೇ ಓದಿದೆ ಸಿಸ್ಟರ್, ತುಂಬ ಚೆನ್ನಾಗಿದೆ. ಮೌನಿ ಲೈವಲ್ಲಿ ಓದಿದೆ. ಹೌದಾ ಮಂಜುನಾಥ್ ಅಣ್ಣ, ಪಾಪ ತುಂಬ ಕಷ್ಟದಲ್ಲಿದ್ದಾರೆ ಅವರು, ತುಂಬ ಅಂದರೆ ತುಂಬ ಕಷ್ಟದಲ್ಲಿದ್ದಾರೆ ಅವರು ಪಾಪ. ಏನು ಮಾಡಲಿ, ದೇವರ ಆ ರೀತಿ ಎಲ್ಲ ಎಂತ ಮಾಡಲಿಕ್ಕೆ ಆಗೋದ, ದೇವರನ್ನು ದೂರಲಿಕ್ಕೆ ಇಲ್ಲ ಅದರಲ್ಲಿ. ಪೂಜಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಪ್ಪು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಪ್ಪು ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಪೂಜಾ ಲೈಕ್ ಕೊಡಿ. ಅಪ್ಪು ಅವರೇ ಲೈಕ್ ಕೊಡಿ. ಲೈಕ್ ಡನ್ ಅಂತಿದ್ದಾರೆ. ಅಪ್ಪು ಅವರೇ ನಿಮ್ಮ ಲೈಕನ್ನೊಂದು ಕೊಡಿ. ಡನ್ ಸಿಸ್ ಅಂತಿದ್ದಾರೆ. ಹೌದಾ ಡನ್ ಮಾಡಿದ್ರಾ? 27 ಸಿ ಜಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಿ ಜಿ ವೈಟಿ ದೇವರ ಮೇಲೆ ನಂಬಿಕೆ ಇದೆ ಸಿಸ್ಟರ್ ನನಗೆ ತುಂಬ. ಎಸ್ ದೇವರ ಮೇಲೆ, ಹೌದು ನನಗೂ ಕೂಡ. ನಾನು ಯಾರು ಏನಂದರೂ ನಾನು ಭಯಪಡೋದೇ ಇಲ್ಲ. ಅಪ್ಪು ನಿಮಗೆ ಕನೆಕ್ಟ್ ಆಗಲಿಕ್ಕಿದ್ರೆ ಹೇಳಿ, ನಾನು ಬ್ಲೂ ಕೊಡ್ತೀನಿ ಆಯಿತಾ? ಅಪ್ಪು ಅವರೇ ಕನೆಕ್ಟ್ ಆಗಲಿಕ್ಕಿದ್ರೆ ಹೇಳಿ, ನಾನು ನಿಮಗೆ ಬ್ಲೂ ಕೊಡ್ತೀನಿ. ನಾನು ದೇವರ ಮೇಲೆ ನಂಬಿಕೆ ಇಟ್ಟಷ್ಟು ಪ್ರೇಮ್ ಜಿಮ್ಮಿಂಗ್ ಅವರು ಬಂದರು. ಹೆಲೋ ಡನ್ ಅಕ್ಕ ಅಂತಿದ್ದಾರೆ. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಜಿಮ್ಮಿಂಗ್ ಬ್ಲಾಗರ್ ಟೀಚ್ ಅವರು. ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಅವರೇ, ವೆಲ್ಕಮ್ ನಿಮಗೆ. ಕನೆಕ್ಟೆಡ್ ಸಿಸ್, ಹೌದಾ? ಕನೆಕ್ಟ್ ಬೇಡವಾ? ಬ್ಲೂ ಬೇಡವಾ? ಪ್ರೇಮ್ ಜೇಮಿಂಗ್ ಇದ್ದಾರೆ ನೋಡಿ, ಬ್ಲೂ ಬೇಕಾದರೆ ಕೊಡ್ತೀನಿ ಅಪ್ಪು ಅವರೇ ಆಯಿತಾ? ಹಾಂ ಅಕ್ಕ ಅಂತಿದ್ದಾರೆ. ಊಟ ಆಯಿತಾ ಪ್ರೇಮ್ ಅವರೇ? ಊಟ ಮಾಡಿದ್ರಾ?
ಅಪ್ಪು ಅವ್ರದ್ದು ಊಟ ಆಯ್ತಾ? ಕೊಡಿ ಸಿಸ್, ಕೊಡುವಾ? ತಿನ್ನವ ಅಕ್ಕ, ನಾನು ತಿಂದೆ. ನೀವು ತಿನ್ನವ. ಸೂಪರ್ ಸಪೋರ್ಟ್ ಸಿಜಿ. ನಮಗೆ ತೆಲುಗು ಬರಲ್ಲ ಸಿಜಿ, ನಾವು ಮಾತಾಡೋದು ಅಷ್ಟೇ. ಅಪ್ಪು ಅವರು ಆಯಿತು ಸಿಸ್ ಅಂತಿದ್ದಾರೆ. ಪ್ರೇಮ್ ಅವರು ಅಕ್ಕ ಅಂತಿದ್ದಾರೆ. ತಿಂದ್ರಾ? ಮತ್ತೆಂತ ಮಾತಾಡಬೇಕು ತೆಲುಗಲ್ಲಿ? ನಂಗೆ ತೆಲುಗಲ್ಲಿ ಮಾತಾಡ್ಲಿಕ್ಕೆ ಬರಲ್ಲಲ್ವಾ, ಎಂತ ಮಾಡೋದು? ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಪಿ ಆರ್ ಅವರೇ. ನಾನು ಹಾಗೇ ಮೆಸೇಜ್ ಹಾಕೋದು, ಬೆಂಡೆಕಾಯಿ ತೊಂಡೆಕಾಯಿ. ಸೂಪರ್ ಸಪೋರ್ಟ್ ಮೆಸೇಜ್ ಹಾಕೋದಿಲ್ಲ ನಾನು. ಸಿ ಜಿ ಆರಿ ತೊಂಡೆಕಾಯಿ ಬೆಂಡೆಕಾಯಿ ತೋಟದಲ್ಲಿದೆ, ಉಂಡೆ 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 ಬೆಲ್ಲ ತಂಬದಲ್ಲಿದೆ. ವಿ ಆರ್ ಅವರು ಆರೆಂಜ್ ತುಂಬ ಸೂಪರ್. ನನಗೆ ತುಂಬ ಕೊಟ್ಟಿದ್ದೀರಾ ಆರೆಂಜ್ ಎಲ್ಲ. ಥ್ಯಾಂಕ್ ಯು ಆ್ಯಪಲ್ ಕೊಟ್ರಾ? ಹೌದು ಸಿಸ್ಟರ್, ನಾನು ಕೈಯಲ್ಲದಷ್ಟು ಸಹಾಯ ಮಾಡಿದ್ದೇನೆ, ಮುಂದೇನು ಕೈಯಲ್ಲದಷ್ಟು ಸಹಾಯ ಮಾಡ್ತೀನಿ ಸಿಸ್ಟರ್. ಹೌದು ನಾನು ಮಾಡಿದ್ದೀನಿ. ನಾನು ಕೂಡ ಮಂಜುನಾಥ್ ಅವರಿಗೆ ಮಾಡಿದ್ದೀನಿ, ಸಹಾಯ ಮಾಡಿದ್ದೀನಿ ಅಂತ. ನಾನು ಕೈಯಲ್ಲಿ ಎಷ್ಟು ಆಗುತ್ತೆ ಅಷ್ಟು ಮಾಡಿದ್ದೀನಿ. ನನ್ನ ಹತ್ರ ಹೆಚ್ಚು ಇಲ್ಲ. ದೇವರು ಇನ್ನು ಮುಂದೆ ತುಂಬ ಕೊಟ್ಟರು, ಇನ್ನು ಮುಂದೆನೇ ಮಾಡ್ತೀನಿ ಅಂತ ಅವರಿಗೆ ಹೇಳಿದ್ದೀನಿ. ನಾನು ಸ್ವಲ್ಪ ಮಾಡಿದ್ದೀನಿ, ಕೈಯೆಲ್ಲ ಆದಷ್ಟು ಮಾಡಿದ್ದೀನಿ. ಕೊಡುವ ಪಾಪ, ನಮ್ಮಿಂದ ಒಂದು ಜೀವ ಉಳಿತಂದರೆ ಅದು ನಮಗೊಂದು ತುಂಬ ಒಂದು ಇದಲ್ವಾ. ದೇವರು ನಮಗೆ ಅದಕ್ಕಿಂತ ಹೆಚ್ಚು ಕೊಡಲಿ, ಖಂಡಿತ ನಾವು ಅವರಿಗೆ ಸಹಾಯ ಮಾಡುವ, ಅದೇನು ಆಗೋಲ್ಲ. ಅವರ ಇದರಲ್ಲಿ ನಂಬಿಕೆಯಲ್ಲಿ ನಮಗೂ ದೇವರು ಒಳ್ಳೇದು ಮಾಡಲಿ, ಅವರ ದೇವರ ಪ್ರಾರ್ಥನೆಯಿಂದ. ಅದೇ ಅನ್ನೋದು ನಾನು. ಪಾಪ ಸಪೋರ್ಟ್ ಅಂದಿದ್ದಾರೆ, ಹಿಂಗಂದಿದ್ದಾರೆ. ಪೈನಾಪಲ್ ಸೂಪರ್, ನನಗೆ ಇಷ್ಟ. ಅಪ್ಪು ಅವರು ಪ್ರೇಮ್ ಜೆಮ್ಮಿಂಗ್ ಚಾನಲ್ ಡನ್ ಅಂತೆ. ಪ್ರೇಮ್ ಜೆಮ್ಮಿಂಗ್ ಅವರೇ ಡನ್ ಅಂತೆ. ನೋಡಿ ಕೊಡಿ. ಐ ಆಮ್ ಸ್ಟ್ರಾಂಗ್. ಈಗ ಇನ್ನೂ ಸ್ಟ್ರಾಂಗ್ ಇದ್ದೀನಿ. ಸ್ಟ್ರಾಂಗ್ ಯಾವಾಗಲೂ ಇರಬೇಕು. ಹುಡುಗಿಯರಂದ್ರೆ ಯಾವತ್ತು ನಾವು ಹುಡುಗಿಯರಂತ ಅಯ್ಯೋ ನಾವು ಹುಡುಗಿಯರು ಮನೆಯ ಹಿಂದೆ ಕುಕ್ಕೋಬೇಕು ಅಂತ ಅಂದ್ಕೊಳ್ಳೇಬಾರ್ದು. ನಾವು ಯಾವತ್ತು ಸ್ಟ್ರಾಂಗ್ ಇದ್ರೇ ನಮಗೆ ಜೀವನದಲ್ಲಿ ಮುಂದುವರಿಯಲು ಸಾಧ್ಯ, ಇಲ್ಲಾಂದರೆ ನಮಗೆ ಆಗಲ್ಲ. ಸ್ಟ್ರಾಂಗ್ ಆಗೇ ಇರಬೇಕು, ಸ್ಟ್ರಾಂಗೇ ಇರಬೇಕು ಎಲ್ಲರೂ. ಅದೇ ನಾನು ಅನ್ನೋದು ಎಲ್ರಿಗೂ. ಇವಾಗ ಒಂದು 11:30 ಮಾರ್ನಿಂಗ್, ನೈಟ್ 8:30 ಬನ್ನಿ ಅಂತಿದ್ದಾರೆ. ನೋಡಿ ವಿ ಆರ್ ಅವರೇ, ನಿಮ್ಮ ಲೈವಲ್ಲಿ ಯಾರಾದರೂ ಬಂದು ನನ್ನ ಇಷ್ಟೊತ್ತಿಗೆ ಲೈವ್ ಇದೆ ಹೇಳಿ ಅಂತ ಹೇಳಿದರೆ, ನೀವು ಯಾರಿಗೂ ಇದು ಅನೌನ್ಸ್ ಮಾಡಬೇಡಿ, ಇವ್ರದ್ದು ಲೈವ್ಗೆ ಹೋಗಿ ಅವ್ರದ್ದು ಲೈವ್ಗೆ ಹೋಗಿ ಅಂತ ಹೇಳ್ಬೇಡಿ ಆಯಿತಾ, ಹೇಳ್ಬಾರ್ದಂತೆ ಆಯಿತಾ, ಗೊತ್ತಾಯ್ತಾ? ಸಿ ಜಿ ಸೂಪರ್. ಲೋಣಿಬಾ ಅವರೇ ಬಂದರು. ಆಯ್ ಲೋಣಿಬಾ ಸಿ ಸಾಯ್, ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ. ಲೋಣಿಬಾ ರೈ ಲೈಕ್ ಕೊಡಿ. ಓಕೆ ಯಾಕೆ ಗೊತ್ತಾ, ನೀವು ಬರೀರಿ, ಮೆಸೇಜ್ ಬರೀರಿ, ತೊಂದರೆ ಇಲ್ಲ. ನೀವು ಇನ್ನೊಬ್ಬರು ನಾವು ಬರೀತೀನಿ, ನಾನೀಗ ಬರಿದ್ದೆ ನಿಮಗೆ, ನೀವು ಅದನ್ನು ಓದಿ ಜೋರಾಗಿ ಅವರ ಲೈವ್ಗೆ ಹೋಗಿ ಅವರು ತುಂಬ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬಾರ್ದು. ಅದು ನಿಮ್ಮ ಲೈವ್ ಪ್ರಾಬ್ಲಮ್ ಆಗುತ್ತೆ ಅಂತೆ. ಹೌದಂತೆ. ಇವತ್ತು ತುಂಬ ತಿಳ್ಕೊಂಡಿದ್ದೀನಿ ಯೂಟ್ಯೂಬ್ ಬಗ್ಗೆ ನಾನು, ಇವತ್ತು ಸ್ವಲ್ಪ ಅದಕ್ಕೆ ಅಂದಿದ್ದು. ಸಪೋರ್ಟ್ ಮಾಡಿ ಅಂತ ಹೇಳ್ಬಾರ್ದಂತೆ, ಹೇಳಿದ್ರೆ ಅದು ನಮ್ಮ ಲೈವ್ ಪ್ರಾಬ್ಲಮ್ ಆಗುತ್ತೆ ಅಂತೆ. ಓಕೆ ನಿಮಗೆ ಗೊತ್ತಿಲ್ಲದ್ರೆ ಅಂದಿದ್ದು ನಾನು, ಅದಕ್ಕೆ ಅಂದಿದ್ದು. ಪಾಪ ನೀವು ಕೂಡ ಕಷ್ಟಪಟ್ಟು ಮಾಡಿದ್ದೀರಿ, ನಾನು ಕೂಡ ಕಷ್ಟಪಟ್ಟು ಮಾಡಿದ್ದೀನಿ. ಲೋಣಿಬಾರೈ ಪ್ಲೀಸ್ ಗಿವ್ ಮಿ ಲೈಕ್. ಹೊಸಬ್ರು ಇದ್ದರೆ ಕನೆಕ್ಟ್ ಆಗಿಲ್ಲ, ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಮತ್ತೆ ಇನ್ನೇನು, ಮತ್ತೆ ಎಂತ ಗೊತ್ತಾ, ಮತ್ತೆ ಒಂದು ಇದು ಪಿನ್ ಮಾಡಬಾರ್ದಂತೆ. ಮಾಡಿ ಅಂದರೆ ಅದು ಪಿನ್ ಮಾಡಬಾರ್ದಂತೆ, ಪಿನ್ ಮಾಡಬಾರ್ದು. ಮತ್ತು ಪಿನ್ ಮಾಡಬಾರ್ದು. ಮತ್ತು ಸಪೋರ್ಟ್ ಮೆಸೇಜ್ ಹಾಕ್ಬಾರ್ದು. ಸೂಪರ್ ಸಪೋರ್ಟ್ ಅಂತ ಮೆಸೇಜ್ ಹಾಕ್ಬಾರ್ದು. ಆಮೇಲೆ ಇಂಥ 12 ಗಂಟೆಗಿಂತ ಹೆಚ್ಚಾಗಿ ಲೈವ್ ಮಾಡಲೇಬಾರ್ದು. ಮತ್ತು ಯೂಟ್ಯೂಬ್ ಬಗ್ಗೆ ಮಾತ್ರ ಮಾತಾಡಬೇಕು. ಯೂಟ್ಯೂಬು ಏನಾದರೂ ಹೀಗೆ ಮಾತಾಡಬೇಕು, ಬೈದು ಮಾತಾಡಲಿಕ್ಕಿಲ್ಲ ಯಾರಿಗಾದರೂ ಹಾಗೆ ಬಗ್ಗೆ. ಮತ್ತು ಇನ್ನೊಬ್ಬರ ಲೈವ್ ಬಗ್ಗೆ, ಇನ್ನೊಬ್ಬರ ಲೈವ್ ಇದ್ದು ನಮ್ಮ ಲೈವಲ್ಲಿ ಮಾತಾಡುವಾಗಿಲ್ಲ, ಹಾಗೆಲ್ಲ ಉಂಟಂತೆ. 1 GB ಎಲ್ಲ ಎಕ್ಸ್ಟ್ರಾ ಹಾಕಿದ್ದೀನಿ ಸಿಸ್ಟರ್. ನಾನು ಇವತ್ತು ಎಲ್ರಿಗೂ ಲೈವ್ ಸಪೋರ್ಟ್ ಮಾಡಿಕೊಂಡು ಬಂದಿದ್ದೀನಿ, ಇದಕ್ಕೆ ಎಕ್ಸ್ಟ್ರಾ ಹಾಕಿದ್ದೆ, ಅದು ಖಾಲಿ. ಹೌದಾ? ಹೋಗಿ ಸಿಸ್, ಹೋಗಿ, ಪರವಾಗಿಲ್ಲ ಸಿ ಜಿ ಅವರೇ, ಹೋಗಿ
ಪಾಪ ನಿಮಗೂ ಕೂಡ ಎಲ್ಲಮ್ಮ ಅವರು ಬಂದರು. ಎಲ್ಲಮ್ಮ ಅವರೇ ಲೈಕ್ ಕೊಡಿ. ಲೈಕ್ ಕೊಟ್ಟಿಲ್ಲ ಅಂದರೆ ನೋಡಿ, ಇಲ್ಲ ನಿಮ್ಮ ಅವರು ಬಂದರು ಲೈಕ್ ಕೊಟ್ಟೇ ಇಲ್ಲ. ಎಲ್ಲಮ್ಮ ಅವರೇ ಲೈಕ್ ಕೊಡಿ. ನಿಮಗೆ ಕನೆಕ್ಟ್ ಆಗುವವರಿದ್ದರೆ ನಮ್ಮ ಬ್ಲೂ ಕೊಡ್ತೀನಿ. ನಿಮಗೆ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಪ್ರೇಮ್ ಅವರ ಅಂತಿದ್ದಾರೆ. ಪ್ರೇಮ್ ಜೇಮಿಂಗ್ ಅವರು ವಿ ಆರ್ ಅನ್ಲಿಮಿಟೆಡ್ ಕೊಲ್ಲಿ ಸರಳಾಜಿ ಅಂತಿದ್ದಾರೆ. ಲೈಕ್ ಡನ್ ಸಿಸ್ಟರ್ ಅಂತಿದ್ದಾರೆ. ಲೈಕ್ ಡನ್ ಮಾಡಿದ್ರಾ? ಥ್ಯಾಂಕ್ ಯು ಸೋ ಮಚ್. ನಿಮಗೆ ಕನೆಕ್ಟ್ ಆಗ್ಲಿಕ್ಕಿದ್ರೆ ಬ್ಲೂ ಕೊಡ್ತೀನಿ. ಎಲ್ಲಮ್ಮ ಅವರೇ ಬ್ಲೂ ಕೊಡಬೇಕಾ? ನಿಮಗೆ ಕನೆಕ್ಟ್ ಆಗಲಿಕ್ಕೆ ಉಂಟಾ? ಪ್ರೇಮ್ ಅವರೇ ಬ್ಲೂ ಕೊಡಬೇಕಾ? ಬ್ಲೂ चाहिए ಪ್ರೇಮ್? चाहिए तो देती हूँ. ಕೊಡಿ ಸಿಸ್ಟರ್. ಅದಂತೆ ಪಿನ್ ಮಾಡಲಿಕ್ಕೆ ಇಲ್ಲಂತೆ. ಹೌದು ಸಿಸ್ಟರ್, ಕೇಳಬಾರ್ದು ಟೈಮಿಂಗ್. ಓಕೆ ಓಕೆ, ಗೊತ್ತಿರಲಿಲ್ಲ ನನಗೆ. ಹೌದಂತೆ ಸಿಜಿ, ನಿಮ್ಮ ಲೈವಲ್ಲಿ ಕೂಡ ಯಾರ್ದು ಟೈಮ್ ಎಷ್ಟೊತ್ತಿಗೆ ಅಂತ ಯಾರ್ದು ಅನೌನ್ಸ್ ಮಾಡಬೇಡಿ. ವಾಟ್ ಕರಿ? ಕರಿ ಈಸ್ ದ ಫಿಶ್ ಕರಿ. ಫಿಶ್ ಕರಿ, ಫಿಶ್ ಫ್ರೈ. ಕರಿ ಫಿಶ್ ಫ್ರೈ ಮಾಡಿದ್ದೀನಿ. ಬನ್ನಿ ಬನ್ನಿ ಊಟಕ್ಕೆ ಎಲ್ಲರೂ. ಫಿಶ್ ಕರಿ ಫಿಶ್ ಫ್ರೈ ಇದೆ. ಸಿಜಿ ಬಾ, ಬನ್ನಿ ಎಲ್ಲರೂ ಬನ್ನಿ. ಊಟ ಆಯಿತು ಸಿಸ್, ಊಟ ಆಗಿ ಬಂದೆ. ಫಿಶ್ ಕರಿ ಇತ್ತು, ಫಿಶ್ ಫ್ರೈ ಇತ್ತು. ಯಾರಿಗೂ ಪಿನ್ ಮಾಡಬಾರ್ದಂತೆ. ಹೌದು, ಪಿನ್ ಯಾರಿಗೂ ಮಾಡಬಾರ್ದಂತಾರೆ. ಓ ನೈಸ್ ನೈಸ್ ಅಂತಿದ್ದಾರೆ. ಹೌದು, ಯಾರಿಗೂ ಪಿನ್ ಮಾಡಬಾರ್ದಂತೆ ಸಿಜಿ ಅವರೇ. ಅದಕ್ಕೆ ನಾನಿವತ್ತು ಯಾರಿಗೂ ಪಿನ್ ಮಾಡಲಿಲ್ಲ. ನೋಡುವ. ಹೌದಾ? ಬನ್ನಿ ಬನ್ನಿ. ಇದೆ ಅದು ಇಷ್ಟು ಪಾಪ್ಲೆಟ್ ಪೀಸ್ ಥರದ್ದು ಇನ್ನೊಂದು ಪೀಸ್ ಇರುತ್ತಲ್ವಾ, ನಮ್ಮ ಕಡೆ ಪೇರ್ ಕುರ್ಚಿ ಅಂತಿದ್ದಾರೆ. ಮುಂಬೈಯಲ್ಲಿ ಏನಂತಾರೆ ಅಂತ ಗೊತ್ತಿಲ್ಲ ನನಗೆ. ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಅಂತಿದ್ದಾರೆ. ನೋಡಿ, ನನಗೆ ಏನಂತ ಗೊತ್ತಿಲ್ಲ. ಇಷ್ಟು ಅಗಲ ಇರ್ತದೆ ನೋಡಿ, ಇಷ್ಟು ಅಗಲ. ಅದನ್ನು ತಂದು ಫ್ರೈ ಮಾಡಿ ಫಿಶ್ ಸಾಂಬಾರಲ್ಲ, ನಮ್ಮ ಸಾರು. ನಮ್ಮ ಕಡೆ ನಿಮ್ಮ ಕಡೆ ಬೇರೆ ಬೇರೆ ಫಿಶ್ ಕರಿ ಮಾಡ್ತಾರೆ. ನಾವು ಫಿಶ್ ಕರಿ ಮಾಡೋದು ಬೇರೆ, ನೀವು ಮಾಡೋದು ಬೇರೆ. ಹೌದು, ನನಗೂ ಕೂಡ ಗೊತ್ತಿರಲಿಲ್ಲ. ಇವತ್ತು ಗೊತ್ತಾಯ್ತು ಅಷ್ಟೇ. ಅದಕ್ಕೆ ನಾನು ಬ್ಲೂ ಎಲ್ಲ ರಿಮೂವ್ ಮಾಡಿದ್ದು. ತಿಂಗಳಿಗೆ 2 ಬಾರಿ ಬ್ಲೂ ರಿಮೂವ್ ಮಾಡಬೇಕಂತೆ. 2 ಬಾರಿ. ಎರಡು ಬಾರಿ ರಿಮೂವ್. ನನ್ನ ಮಗ ಅಂದಿದ್ದ, ಅಮ್ಮ ನನಗೆ ನೀನು ಈಗ ನಾನು ಮಲಗಿದ ಮೇಲೆ ನನಗೆ ಇದು ಚುರುಮುರಿ ಮಾಡಿಡಮ್ಮ ಅಂತಿದ್ದ. ಮಲಗಿದ ಪಾಪ ನನ್ನ ಮಗ. ನೋಡಿ, ನನ್ನ ಮಕ್ಕಳು ಮಲ್ಕೊಂಡಿದ್ದಾರೆ ನೋಡಿ, ಇಬ್ಬರು ನೋಡಿ, ಚಿಕ್ಕವನು ದೊಡ್ಡವನು, ನನ್ನ ಮಕ್ಕಳು. ಎಲ್ರಿಗೂ ಬ್ಲೂ ರಿಮೂವ್ ಮಾಡ್ತೀನಿ ಸಿಸ್ಟರ್. ಮತ್ತೆ ಲೈವ್ ಯಾರು ಬರ್ತಾರೆ ಅವರಿಗೆ ಕೊಡ್ತೀನಿ. ಹೌದು, ಅದೇ ಹಾಗೆ ಮಾಡಿ. ಯಾರು ಬರ್ತಾರೆ ಅವರಿಗೆ ಕೊಡಿ, ರಿಮೂವ್ ಮಾಡಿ. ತಿಂಗಳಿಗೆ 2 ಬಾರಿ ರಿಮೂವ್ ಮಾಡಲೇಬೇಕಂತೆ. ಅದು ಕೂಡ ಯಾರು ಬರ್ತಾರೆ ಅವರಿಗೆ ಕೊಡಿ, ಅಷ್ಟೇ ಆಯಿತು. ಮತ್ತು ನಾನು ಹಾಗೆ ಮಾಡಿದ್ದು. ನನ್ನ ತಂಗಿ ಸಪೋರ್ಟ್ ಮಾಡಿದ್ಲು ನನಗೆ ಎಂತಾದರೂ ಆದರೆ ನಾನು ತಂಗಿ ಹತ್ರ ಓಡಿ ಹೋಗೋದು. ತಂಗಿಗೆ ಕಾಲ್. ಫುಡ್ ಅವರು ಹಲೋ ಸಿಸ್ಟರ್, ಹಲೋ, ವೆಲ್ಕಮ್ 30 ಲೈಕ್ ಡನ್ ಅಂತ. ಊನೆಮ್ಮ ಬಂಗಾರಿ, ಶೋಜ ಬೇಟ, ಶೋಜ. ಓ ಶೂಶು, ये किसने शूशु? इधर शूशु नहीं. आज शोज भले ऊने
ಶುಶು ಒಬ್ಬನೇ ಪೋಯ್ ಬಲ್ 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 ಹಾಕಲಿ ಹಾಕಲಿ. ಮಗ ಎದ್ದ. ಹಾಯ್ ವೆಲ್ಕಮ್. ನಂದು ಆವಾಗ ಲೈವ್ ಕಟ್ಟಾಯಿತು ಸಿಸ್ಟರ್, ಅದಕ್ಕೆ ನಾನು ಈಗ ಸ್ಟಾರ್ಟ್ ಮಾಡಿದೆ ಪಣ್ಪುಡ್ಡವರೇ. ಅವಾಗದ್ದು ಕಾಲ್ ಬಂತು ನನಗೆ, ಮಾಡಿ ಬೇಕಾ ಚುರುಮುರಿ ಎಲ್ಲರೂ ತಿನ್ನೋಣ ಬನ್ನಿ. ನನ್ನ ಮಗ ಅಂದಿದ್ದ, ಅಮ್ಮ ನಾನು ಎದ್ದು ಕೂರುವಾಗ ಬರಬೇಕು. ಅವರು ಎದ್ದಿದ್ರೆ ನಿಮ್ಮ ಲೈವ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ, ತಲೆ ತಿಂತಾ ಇದ್ರಲ್ವಾ, ಹೊಲಗಿತ್ತು ಒಳ್ಳೇದಾಯಿತು ಅಂತಿದ್ದಾರೆ. ಹೌದು ಓಕೆ ಸಿಸ್ಟರ್ ಅಂತಿದ್ದಾರೆ ನಮ್ಮ ಪಣ್ಪುಡ್ಡವರು. ಹೌದು, ಎಂತ ಗೊತ್ತಾ, ಅವ್ರು ಎದ್ದದ್ದು ಒಳ್ಳೇದಾಯಿತು ನನಗೆ. ಅವರು ಮಲಗಿದ್ದು, ಇಲ್ಲಾಂದರೆ ಅಮ್ಮ ಅದು ಕೊಡು, ಅಮ್ಮ ಇದು ಕೊಡು, ಅದೇ ಅನ್ನೋದು. ಪಾಪ ಅನಿಸುತ್ತೆ, ರಜೆ ಅಲ್ವಾ, ಎಂತ ತಿನ್ಬೇಕು ಇಂಥ ತಿನ್ಬೇಕಾಗ್ತದೆ. ಉಂಟು ತಿನ್ನಲಿಕ್ಕೆ, ಅವರಿಗೆ ಅದೆಲ್ಲ ಆಗಲ್ಲ. ಏಜಸ್ ಸಿಸ್ಟರ್ ಎಲ್ಲಿ ಇರೋದು? ಬೆಂಗಳೂರಲ್ಲಿ ಇರೋದಾ? ಅವರ ತಂಗಿ ಅಂದರೆ ಯಾವ ಥರ ತಂಗಿ? ಸ್ವಂತ ತಂಗಿನ ಅಥವಾ? ಇಲ್ಲ, ನನ್ನ ಸ್ವಂತ ತಂಗಿ ಅವಳು. ಏಜಸ್ ಇದ್ದಾರಲ್ವಾ, ನಾನು ಮತ್ತು ಅವಳು ಒಂದೇ ತಾಯಿಯ ಮಕ್ಕಳು, ಕಸಿನ್ ಅಲ್ಲ, ಸ್ವಂತ. ನಾನು ದೊಡ್ಡವಳು, ಅವಳು ಚಿಕ್ಕವಳು. ನನಗಿಂತ 3 ಮಂದಿ ಅಕ್ಕನವರಿದ್ದಾರೆ ನನಗೆ. ಮತ್ತು ಲಾಸ್ಟ್ ನಮ್ಮ ಹೆಣ್ಮಕ್ಳಲ್ಲಿ ಲಾಸ್ಟ್ ಅವಳೇ ನನ್ನ ತಂಗಿ ಏಜಸ್. ಎಂತ ಇದ್ದರೂ ಅವಳ ಹತ್ರನೇ ಕೇಳೋದು ನಾನು. ಪಣ್ಪುಡ್ಡವರೇ ಥ್ಯಾಂಕ್ ಯು. ಅವ್ರ ಹತ್ರನೇ ಕೇಳೋದು ನಾನು, ಪಣ್ಪುಡ್ಡವರ ಇವ್ರ ಹತ್ರ. ನನ್ನ ಏಜಸ್ ತಂಗಿದ್ದಲ್ಲಲ್ವ, ಅವಳ ಹತ್ರನೇ ಕೇಳೋದು. ಅವಳಿಗೂ ನನಗೂ ಜಗಳ ಎಲ್ಲ ಆಗುತ್ತೆ, ಆದರೂ ಕೇಳೋದು ಅವಳ ಹತ್ರನೇ ಹೋಗಿ ನಾನು. ನಮ್ಮ ಶಿವಾಯ. ಈಗ ಆಗಲ್ಲ, ಈಗ ಮದುವೆ ಆಗಿದೆ ಅಲ್ವಾ ಇಬ್ಬರಿಗೂ. ಅವಳಿಗೆ ಚಿಕ್ಕ ಮಗು ಇದೆ, ನನ್ನ ಮಗಳಿದ್ದಾಳೆ ಅವಳಿಗೆ ಒಬ್ಳು. ಓಂ ನಮಃ ಶಿವಾಯ. ಸಿಜಿ ಹರಿನ ಓಂ ನಮಃ ಶಿವಾಯ. ಯಾರಿಗೆಲ್ಲ ಮೆಸೇಜ್ ಹೋಗ್ತಿಲ್ವೋ ಅವರು ದುರ್ಗವೇಶು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು. ಆವಾಗ ಕಟ್ಟಾಯಿತು. ಓಂ ನಮಃ ಶಿವಾಯ. ಶಿವಾಯ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿಮ್ಮ ಸಪೋರ್ಟಿಗೆ. ಓನ್ ತಂಗಿ ಅವಳು, ನನ್ನದು ಓನ್ ತಂಗಿ, ಬಾಡಿಗೆದ್ದಲ್ಲ, ನಂದೇ. ಓನ್ ತಂಗಿ. ಪಣ್ಪುಡ್ಡವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಪುಟ್ಟ ಮಲಗಿದ್ದಾರೆ, ನನ್ನ ಪುಟ್ಟ ಮಕ್ಕಳು ಮಲಗಿದ್ದಾವೆ. ಸೂಪರ್ ಅಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇಬ್ಬರು ಐಡಲ್ಲಿದ್ದೀರಾ, ಬಂದು ಸಪೋರ್ಟ್ ಮಾಡಿ. ನಾನು ಮತ್ತೆ ಹೋಗ್ತೀನಿ, 4:15 ಹೋಗ್ತೀನಿ ನಾನು. ಓಂ ನಮಃ ಶಿವಾಯ. ಸಿಜಿ. ಹೌದು ಸಿಸ್ಟರ್, ಬೆಂಗಳೂರಲ್ಲಿ ಇರೋದು ಅವರು. ಹೌದು ಬೆಂಗಳೂರಲ್ಲಿ ಇರೋದು ಅವರು. ಬೆಂಗಳೂರಲ್ಲಿ ಇದ್ದಾರೆ ಅವರು. ನಾನು ಮುಂಬೈ, ಅವರು ಬೆಂಗಳೂರು. ಮತ್ತು 3 ಜನ ಊರಿನಲ್ಲಿದ್ದಾರೆ, ನನ್ನ ಅಕ್ಕಂದಿರು. ನನ್ನ 3 ಜನ ಅಕ್ಕಂದಿರು ಊರಲ್ಲಿರೋದು. ನೋಡಿದ್ದೀನಿ, ಆ ಮಗು ತುಂಬ ಚೆನ್ನಾಗಿದೆ ಸಿಸ್ಟರ್, ಮಗಳು. ಹೌದು, ನನ್ನ ಸ್ವೀಟ್ ಮಗಳು ಅವಳು. ವಿಡಿಯೋ ನೋಡ್ತಾ ಇದ್ದೀನಿ ನಾನು. ಹೌದಾ, ನನ್ನ ಮುನ್ನಿ ಮಗಳು ಅವಳು. ನನಗೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ. ಅವಳು ಮತ್ತು ನನ್ನ ಅಕ್ಕನ ಮಕ್ಕಳಿದ್ದಾರೆ 3 ಜನ ಹೆಣ್ಮಕ್ಳು. ನನಗೆ ಒಬ್ಬಳಿಗೆ ಮಾತ್ರ 2 ಗಂಡು ಮಕ್ಕಳು. ಹೌದು, ಎಡಿಟಿಂಗ್ ಸೂಪರ್ ಆಗಿದೆ ಸಿಸ್ಟರ್. ಯಾರ್ದು? ಹೌದಲ್ವಾ? ಓಂ ನಮಃ ಶಿವಾಯ. ನಮಗೆ ಫ್ಯಾಮಿಲಿಯಲ್ಲಿ ಇಬ್ಬರಿಗೆ, ನನಗೆ ಒಬ್ಬಳಿಗೆ ಗಂಡು ಮಕ್ಕಳು ಗೊತ್ತಾ, ಮತ್ತು ಎಲ್ರಿಗೂ ಹೆಣ್ಮಕ್ಳು. ನನ್ನ ಅಕ್ಕಂದಿರಿಗೆ ಎಲ್ಲ ಹೆಣ್ಮಕ್ಳು, ತಂಗಿಗೆ ಹೆಣ್ಣು, ನನ್ನ ಅಣ್ಣಂದಿರಿಗೆ ಎಲ್ಲ ಹೆಣ್ಣು, ನನಗೆ ಒಬ್ಬಳಿಗೆ ಗಂಡು. ನನಗೂ ಕೂಡ ಹೆಣ್ಣು ಕೊಡಬೇಕಿತ್ತು ದೇವರು ಅಂತ ಅಂದ್ಕೊಳ್ಳೋದು ನಾನು. ಇಲ್ಲಪ್ಪ, ಇಲ್ಲ, ನನ್ನ ತಂಗಿ ಬಾಡಿಗೆದ್ದಲ್ಲ ಅವರು, ನನ್ನ ತಂಗಿ.
ನಾನು ಅವಳು ತುಂಬ ಮುಂಚಿನಿಂದಲೂ ತುಂಬ ಗಲಾಟೆ ಮಾಡೋದು, ಮದುವೆಗಿಂತ ಮುಂಚೆ ಎಷ್ಟು ಗಲಾಟೆ ನನಗೆ ಅವಳಿಗೆ. ಈಗ ತೊಂದರೆ ಇಲ್ಲ, ಈಗ ಈಗ ಸ್ವಲ್ಪ ಕಮ್ಮಿ ಇದೆ. ಈಗಲೂ ಕೂಡ ಒಮ್ಮೊಮ್ಮೆ ಗಲಾಟೆ ಮಾಡ್ತಾನೇ ಇರ್ತೀವಿ ಗೊತ್ತಾ. ಮತ್ತೆ ಮತ್ತೆ ನಾನು ಫೋನ್ ಮಾಡ್ತೀನಿ, ಅವಳು ಫೋನ್ ಮಾಡ್ತಾಳೆ. ಹಾಗೆ ಅದು ಇದ್ದದ್ದೇ ನಮ್ಮ ಅಕ್ಕ ತಂಗಿಂದಿರ ಬಾಂಧವ್ಯ ಅದು. ಮಾತ್ರ ನನಗೆ ಸಪೋರ್ಟು ಅಂತ ಇರೋದು ನನ್ನ ತಂಗಿ, ನನ್ನ ಸಪೋರ್ಟ್ ಅಂತ ಇರೋದು ನನ್ನ ತಂಗಿ. ಲಕ್ಷ್ಮೀ ಗೋಪಾಲ್ ಅವರು ಬಂದರು. ಅರಿನಾ ಬ್ಲೂ ಕೊಡಿ ಅಂತಿದ್ದಾರೆ. ಓಕೆ, ಕೊಡುವ. ನನಗೆ ಸಪೋರ್ಟ್ ಅಂತ ಇರೋದು ಅವರೇ. ಪನ್ಪುಡ್ ಅವರೇ, ನಿಮಗೆ ಆಗ ಬ್ಲೂ ಕೊಡಿ ಅಂತ ನೀವು ಮೆಸೇಜ್ ಹಾಕಿದ್ರಲ್ವ, ಮತ್ತೆ ಹೇಗೆ ಬಂತು ಬ್ಲೂ ನಿಮಗೆ? ಬ್ಲೂ ಹೇಗೆ ಬಂತು ಸೀರಿಯಸ್ ನಿಮಗೆ ಮತ್ತೆ? ಬ್ಲೂ ಬಂತ ನಿಮಗೆ ಮತ್ತೆ? ಥ್ಯಾಂಕ್ ಯು ಪನ್ಪುಡ್ ಅವರೇ. ವಿಡಿಯೋ ಹಾಕಿದ್ರು ಪನ್ಪುಡ್ ಅವರೇ ನೀವು? ಹೌದಾ? ಮತ್ತೆ ಬ್ಲೂ ಬಂತಲ್ವ, ಅದೇ ಎನ್ನುವುದು ನಾನು. ಬ್ಲೂ ಕೊಡಿ ಅಂತ ಮೆಸೇಜ್ ಹಾಕಿದ್ರಲ್ವಾ, ಅದಕ್ಕಿಂತ ಮುಂಚೆ ನೀವು ಹೌದು ಬಂದಿದೆ ಅಲ್ವಾ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಏಜೆಸ್ ಅವ್ರದ್ದು ಎಡಿಟಿಂಗ್ ಸೂಪರ್ ಆಗಿದೆ. ಹೌದಾ? ಹೌದು, ಮೊನ್ನೆ ಸೂಪರ್ ಆಗಿಲ್ಲ ಅಂದೆ ನಾನು, ಅದಕ್ಕೆ ಸೂಪರ್ ಮಾಡಿದ್ಲು. ಚಿಕ್ಕ ಮಗು ಅದು, ಅವಳು ಬಿಡಲ್ಲ, ಮಗಳು ಬಿಡಲ್ಲ ಅವರಿಗೆ. ತುಂಬ ಪೋಖ್ರಿ ಮಾಡ್ತಾಳೆ ಇವಾಗ ಚಿಕ್ಕವಳಲ್ವಾ, ಚಿಕ್ಕ ಪಾಪ ಅಲ್ವಾ, ಹಾಗೆ. ನಾನು ಅಂದೆ ಇವತ್ತು ಊರಿಗೆ ಬಾ, ಊರಿಗೆ ಹೋಗುವ ನಾವು ಮೇ ತಿಂಗಳಲ್ಲಿ ಅಂದೆ ಅವಳಿಗೆ. ಊರಿಗೆ ಹೋಗುವ ಬಾ, ನಾನು ಕೂಡ ಬರ್ತೀನಿ ಊರಿಗೆ ಅಂತೆ. ನನಗೆ ಊರಲ್ಲಿ ಸಾಕಾಗುತ್ತೆ, ಮಗಳು ಎಲ್ಲೆಲ್ಲಿ ಓಡಿ ಹೋಗ್ತಾಳೆ ಅಂತ ಅಂದ್ಲು. ನಾನಿದ್ದೇನೆ ಬಾ ಅಂದೆ. ಸಿಜಿ ಅರಿನಾ ಸಿಜಿ, ನೀವು ಅವ್ರದ್ದು ವಿಡಿಯೋ ನೋಡಿದ್ರಿ ಅಂತ ಗೊತ್ತಾ? ಅವರು ಖಂಡಿತ ನಿಮ್ಮದು ಪ್ಲೇ ಲಿಸ್ಟ್ ಮಾಡ್ತಾರೆ. ಅವ್ರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಏಜಿಸ್, ಗೊತ್ತಾ? ಖಂಡಿತ ನೋಡ್ತಾರೆ ಅವರು ಕೂಡ ಸಪೋರ್ಟ್ ಮಾಡ್ತಾರೆ. ಅಕ್ಕ ತಂಗಿಗೆ ಅಂದರೆ ಹಂಗೆ ಇರಬೇಕು ಬಿಡಿ. ನನಗೆ ಸಪೋರ್ಟ್ ಅವಳೇ. ನಾವು ಹೆಚ್ಚಾಗಿ ಗಲಾಟೆ ಮಾಡೋದು ನಾನು ಮತ್ತು ಅವಳೇ, ಮತ್ತೆ ರಾಜಿ ಆಗೋದು ಮತ್ತೆ ನಾನು ಮತ್ತು ಅವಳೇ. ನಮ್ದು ಹಾಗೇನೆ, ಚಿಕ್ಕಂದಿಂದಲೂ ಹಾಗೇನೆ ನಾವು. ಈಗ ಬೆಳಿಗ್ಗೆಯಿಂದ ಅವಳಿಗೆ ಒಂದು 4 ಸರ್ತಿ ಕಾಲ್ ಮಾಡಿದ್ದೀನಿ ನಾನು, ನನ್ನ ತಂಗಿಗೆ. ಫುಡ್ಡು ಕೊಟ್ಟಿದ್ದೆ. ಹೌದಾ? ಯಾರಿಗೆ ಕೊಟ್ಟಿದ್ರಿ? ಥ್ಯಾಂಕ್ ಯು ಪನ್ಫುಡ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸರಳ ಗಿಫ್ಟ್ ಡನ್ ಅಂತೆ ನೋಡಿ, ನಮ್ಮ ಲಕ್ಷ್ಮೀ ಗೋಪಾಲ್ ಅವರು. ಸರಳ ಅವರೇ, ನಿಮಗೆ ಡನ್ ಅಂತೆ. ಪನ್ಪುಡ್ ಅವ್ರ ವಿಡಿಯೋ ಹಾಕಿದ್ರ ಪನ್ಪುಡ್ ಅವರೇ? ನಿಮ್ದು ಕೂಡ ನೋಡ್ತೀನಿ ನಾನು. ಲಕ್ಷ್ಮೀ ಗೋಪಾಲ್ ಸಿಸ್ಟರ್ ಕೊಟ್ಟಿದ್ದೀನಿ, ಚೆಕ್ ಮಾಡಿ ಅಂದಿದ್ದಾರೆ. ಓಂ ನಮಃ ಶಿವಾಯ ಅಂತಿದ್ದಾರೆ. ಥ್ಯಾಂಕ್ ಯು ಅಂತಿದ್ದಾರೆ. ಓಂ ನಮಃ ಶಿವಾಯ ಅಂತಿದ್ದಾರೆ. ಇಲ್ಲಾಂದರೆ ತುಂಬ ಜನ ಬರ್ತಿದ್ರು, ಇವತ್ತು ಬ್ಲೂ ಇಲ್ಲ ಅಲ್ವಾ, ಎಲ್ಲ ಬಂದು ವಾಪಸ್ ಹೋದ್ರು. ಏನು ಮಾಡಲಿ, ನಮಗೂ ಸ್ವಲ್ಪ ಸೇಫ್ಟಿ ಬೇಕಲ್ವಾ.
ಲಕ್ಷ್ಮಿ ಗಿಫ್ಟ್, ಲಕ್ಷ್ಮಿ ಸಿಸ್ಟರ್ ಕಮೆಂಟ್ ಹಾಕಿ. ಶಿವಗಂಗೆ ನೋಡಿ ಚೆನ್ನಾಗಿದೆ ಅಂತಿದ್ದಾರೆ. ಸಿಜಿ ಗುಡ್ ಅಂತಿದ್ದಾರೆ. ನನಗೂ ಊರಿಗೆ ಬರಲಿಕ್ಕೆ ತುಂಬ ಇಷ್ಟ ಆಗ್ತಾ ಉಂಟು ಗೊತ್ತಾ ಸಿಜಿ. ನಾನು 1.5 ವರ್ಷ ಮೇಲೆ ಆಯಿತು ನಾನು ಊರಿಗೆ ಬರದೆ, ಕರ್ನಾಟಕಕ್ಕೆ ಬರದೆ. ನನ್ನ ಹಸ್ಬೆಂಡ್ಗೆ ಯಾವತ್ತೂ ಬೈತಾ ಇರ್ತೀನಿ. ಹೌದು ಸರಿ, ಬೆಂಗಳೂರು ಬಂದರೆ ಬನ್ನಿ ಸಿಸ್ಟರ್. ಆತ್ಮಕುರಿ ರಮೇಶ್ ಅವರು ಬಂದರು. ಲೈಕ್ ಥ್ಯಾಂಕ್ ಯು ರಮೇಶ್ ಸರ್, ವೆಲ್ಕಮ್ ವೆಲ್ಕಮ್. ಸಿ ಜಿ ಬನ್ನಿ ಬನ್ನಿ ಅಂತಿದ್ದಾರೆ. ಎಲ್ಲಿ ಇರೋದು ನೀವು ಅಂತಿದ್ದಾರೆ. ನಾನು ಮುಂಬೈಯಲ್ಲಿ ಇರೋದು. ಆತ್ಮಕುರಿ ನಾ ಗಿಫ್ಟು ಇಸ್ಸಾನಿ ರಿಟರ್ನ್ ಗಿಫ್ಟ್ ಅಂತ ಇದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಆತ್ಮಕುರಿ ಅವರೇ, ವೆಲ್ಕಮ್. ಥ್ಯಾಂಕ್ ಯು ಪನ್ಬುಡ್ ಅವರು, ಥ್ಯಾಂಕ್ ಯು. ಬೆಂಗಳೂರಿಗೆ ಇಲ್ಲ, ನನಗೆ ನನ್ನ ತಾಯಿ ಮನೆಗೆ ಹೋಗಬೇಕು, ತಾಯಿಯನ್ನು ನೋಡ್ಬೇಕಂತ ಆಸೆ. 1.5 ವರ್ಷದಿಂದ ನಾನು ಹೋಗೇ ಇಲ್ಲ, ತಾಯಿಯನ್ನು ನೋಡೇ ಇಲ್ಲ. 1.5-2 ವರ್ಷ ಆಯಿತು. ಬೇಜಾರು. ತಾಯಿಯನ್ನು ತುಂಬ ನೆನಪರ್ತಾರೆ. ತಾಯಿ ಯಾರು ಬರಲಿಲ್ಲ ಅಂದರೂ ತಾಯಿ ನೆನಪರ್ತಾರೇನೆ. ತಾಯಿದ್ದು ಪ್ರೀತಿ ಮರೆಯಲ್ಲ, ಅದೇ ಒಂದು ಬೇಜಾರು. ತಾಯಿಯು ನೋಡಿ, ರಮೇಶ್ ಅವರು ಬಂದರು. ಆತ್ಮಕುರಿ ರಮೇಶ್ ಅವರಿದ್ದಾರೆ ನೋಡಿ. ಕನೆಕ್ಟ್ ಆಗದಿದ್ದಾರೆ ಆಗಿ. ರಮೇಶ ಡನ್. ರಮೇಶ್ ಡನ್. ಲಕ್ಷ್ಮೀ ಗೋಪಾಲ್ ಪ್ಲೀಸ್ ರಿಟರ್ನ್. ರಮೇಶ್ ಬ್ರದರ್ ಡನ್. ಲಕ್ಷ್ಮೀ ಗೋಪಾಲ್ ಕಾಮೆಂಟ್ ಲೈಕ್ ಕೊಡ್ತಾರಂತೆ ಅವರು ನೋಡಿ. ಕಮೆಂಟ್ ಹಾಕಿದ್ರಾ ರಮೇಶ್ ಅವರೇ? ಪ್ಲೀಸ್ ರಿಟರ್ನ್ ಲಕ್ಷ್ಮೀ ಗೋಪಾಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪನ್ಬುಡ್ಡ ಅವರೇ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟಿಗೆ. ಥ್ಯಾಂಕ್ ಯು ಪನ್ಬುಡ್ಡ ಅವರೇ, ಥ್ಯಾಂಕ್ ಯು. ಯಾರ್ದೋ ಪ್ರೀತಿ ಆದರೂ ಮರಿಬಹುದು, ಅಮ್ಮನ ಪ್ರೀತಿ ಯಾವತ್ತೂ ಮರಿಕಾಗಲ್ಲ ಜೀವನದಲ್ಲಿ. ನನಗೂ ಬೇಜಾರಾಗುತ್ತೆ, ಅಮ್ಮನನ್ನು ನೋಡ್ಬೇಕಂತ ಆಸೆ. ಅಮ್ಮನನ್ನು ನೋಡ್ಲಿಕ್ಕೆ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗಲ್ಲ. ರಮೇಶ್ ಡನ್ ಅಂತಿದ್ದಾರೆ. ರಮೇಶ್ ಬ್ರದರ್ ಡನ್, ಪ್ಲೀಸ್ ರಿಟರ್ನ್. ಥ್ಯಾಂಕ್ ಯು ಪನ್ಬುಡ್ಡ ಅವರೇ, ಥ್ಯಾಂಕ್ ಯು. ನಾಲ್ಕುವರೆಗೆ ಏನು ಮಾಡ್ತೀನಿ ಆಯ್ತಾ?
CG Atmakuri, please return. Ramesh brother, please return. Ramesh brother, please return. Ramesh brother, please return. ಬಾಯ್ ಸಿಸ್ಟರ್, ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು ಓಕೆ ಅಂತಿದ್ದಾರೆ ಸಿಜಿ ಸರಳ ಪುಟ್ಟ. ರಮೇಶ್ ಬ್ರದರ್ ಕೊಟ್ರಾ? ಓಕೆ ನಾನು ಕೂಡ ಹೋಗ್ತೀನಿ ಆಯ್ತಾ, ನಂದು ಕೂಡ ಟೈಮ್ ಆಯಿತು. ನಾನು ಕೂಡ ಹೋಗ್ತಾ ಇದ್ದೀನಿ. ಬಾಯ್ ಬಾಯ್ ಎಲ್ರಿಗೂ ನಾನು ಕೂಡ ಬಾಯ್ ಆಯ್ತಾ. ಸಿಜಿ ಬಾಯ್, ಸಿಜಿ ಬಾಯ್, ಮತ್ತೆ ಬರ್ತೀನಿ ನಿಮ್ಮ ಲೈವ್ಗೆ ಆಯ್ತಾ. ಸಿಜಿ ಬಾಯ್. ಇಲ್ಲ ಅವರಿನ್ನು ಕೊಟ್ಟಿಲ್ವಾ ನೋಡು, ಅವರಿದ್ದಾರೆ ನೋಡುವ, ಮತ್ತೆ ಹೋಗ್ತೀನಿ. ಓಕೆ ಸಿಸ್ಟರ್, ನಾನು ಅಡುಗೆ ಮಾಡಬೇಕು, ಏನು ಮಾಡಿ. ಓಕೆ ಬಾಯ್ ಬಾಯ್ ಬಾಯ್.